ನಾಡಿನ ಪವಿತ್ರ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹದ ಸಂಭ್ರಮ ಇದೀಗ ನಮ್ಮ ಜೊತೆ ಭಾವಂದರು ಶ್ರೀ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಇವತ್ತು ಸಾಮೂಹಿಕ ವಿವಾಹಕ್ಕೆ ಎಲ್ಲ ರೆಡಿ ಆಗ್ತದೆ, ಸಿದ್ಧತೆ ಆಗಿದೆ. ಈ ಒಂದು ಉದ್ದೇಶ ನೀವು 53 ವರ್ಷ ಆಯಿತು, ಇದೀಗ ಎಲ್ಲ ಸಾರ್ಥಕ್ಯ ಕಂಡಿದ್ದೀರಾ. ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಅಭಿಪ್ರಾಯ? ಇದು ಸಾಮೂಹಿಕ ಮದುವೆಯಿಂದಾಗಿ ಬಹಳಷ್ಟು ಖರ್ಚು ವೆಚ್ಚಗಳು ತಂದೆ ತಾಯಿಗೆ ಉಳಿಯುತ್ತದೆ ಮತ್ತು ಡೌರಿ ಅಂದರೆ ವರದಕ್ಷಿಣೆಯ ಬಗ್ಗೆ ಇದು ಕೂಡ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಮತ್ತು ಇದಾದ ಮೇಲೆ ಯಾವುದೇ ಹೆಚ್ಚಿನ ಮನೋರಂಜನೆ ಅಥವಾ ಹೆಚ್ಚಿನ ಖರ್ಚು ಮಾಡಬಾರ್ದು. ಹೆಚ್ಚು ಅಂತಂದರೆ ಒಂದು ಮನೆಯಲ್ಲಿ ಊಟ ಹಾಕ್ಬೋದು, ಅದು ಬಂಧುಗಳಿಗೆ ಮಾತ್ರ, ಊರೆಲ್ಲ ಕರೆದು ಊಟ ಹಾಕ್ಲಿಕ್ಕಿಲ್ಲ. ಹಾಗಾಗಿ ಭಾಳ ಸರಳ ವಿವಾಹ ಅಂತಂದರೆ ಎಲ್ಲ ರೀತಿಯ ಸರಳ ವಿವಾಹ ಆಗಬೇಕು. ಸೊ ಈವರೆಗೆ 12,900 ಅಷ್ಟು ಜೋಡಿಗಳಿಗೆ ನೀವು ಮದುವೆಯನ್ನು ಮಾಡಿಕೊಟ್ಟಿದ್ದೀರಾ. ನೀವು, ಅಮ್ಮಾಜಿಯವರು, ಹರ್ಷೇಂದ್ರ ಅವರು ಎಲ್ಲರೂ ಸೇರಿಕೊಂಡು ಮಾಡಿರುವಂತಹ ಕಾರ್ಯಕ್ರಮ. ಸೊ ಅವು ಫಸ್ಟ್ ಆರಂಭ ಮಾಡಿದಾಗ ಹೇಗಿತ್ತು, ಇವಾಗ ಹೇಗಿದೆ? ಆರಂಭದಲ್ಲಿ 400-500 ಜನ ಬರ್ತಾಯಿದ್ರು. ಆವಾಗ ಬೇರೆ ಎಲ್ಲಿಯೂ ಬಂದು ಈಗ ಎಲ್ಲರೂ ಸಾಮೂಹಿಕ ವಿವಾಹ ಪ್ರಾರಂಭ ಮಾಡಿದ್ರಿಂದ ಇಲ್ಲಿ ಸ್ವಲ್ಪ ಸಂಖ್ಯೆ ಕಮ್ಮಿ ಆಗಿದೆ. ಮತ್ತು ಭಾಳ ತಮಾಷೆ ಅಂತಂದರೆ ಒಂದು ಸರಿ ಮದುವೆ ಎಲ್ಲ ನಿಶ್ಚಯ ಆಗಿ ಮದುವೆಗೆ ಇನ್ನೇನು ಮುಹೂರ್ತ ಇದರಿಂದ ಅನ್ನುವಾಗ ಒಂದು ಹುಡುಗಿಯ ಕಡೆಯವರು ಬಂದು ಹುಡುಗರನ್ನು ತೋರಿಸಿ, ಇವನಿಗೆ ಮೊದಲು ಒಂದು ಮದುವೆ ಆಗಿದೆ, ಇವನಿಗೆ 2ನೇ ಮದುವೆ ಇದು ಅಂತ ಹೇಳಿದರು. ಹಾಗಾಗಿ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಅದೇ ಊರಿನ ಒಬ್ಬ ಹುಡುಗ ಬಂದು, ನಾನು ಮದುವೆ ಆಗ್ತೀನಿ ಅಂತ ಹೇಳಿದ. ಅವನ ಬಗ್ಗೆ ಕೇಳಿದೆ ನಾನು, ಹುಡುಗಿ ಕಡೆಯವರು, ಇವನು ಪರಿಚಯ ಇದೆಯಾ, ಇವನು ನಿಮಗೆ ಹುಡುಗ ಆಗ್ಬೋದು, ಅವನು ಒಳ್ಳೆ ಹುಡುಗ, ಎಲ್ಲ ರೀತಿಯಂದರೂ ನಮಗೆ ಒಪ್ಪಿಗೆ ಇದೆ ಅಂತಂದರು. ಹಾಗೆ ತಕ್ಷಣ ದಿಢೀರ್ ಮದುವೆ ಆಯಿತು. ಈ ರೀತಿ ನಮಗೆ ಅನೇಕ ಅನುಭವಗಳಾಗಿದೆ. ಮದುವೆ ನಿಶ್ಚಿತಾರ್ಥ ಆದ ಮೇಲೆ ಕೂಡ ಹಲವರು ಅದನ್ನು ಮತ್ತೆ ಕೆಡಿಸಲಿಕ್ಕೂ ಪ್ರಯತ್ನ ಮಾಡ್ತಾರೆ ಮತ್ತು ವಿಘ್ನ ಬರಲಿಕ್ಕೂ ಪ್ರಯತ್ನ ಮಾಡ್ತಾರೆ. ಆದರೆ ದೇವರಲ್ಲಿ ಇವರಿಗೆ ಯಾವುದೇ ಎಡ್ಡು ತೊಡರುಗಳು ಆಗಿಲ್ಲ. ಆದ ಮೇಲೆ ಕೂಡ ಹೆಚ್ಚಿನ ಅವರು ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿಂದ ಸಮಸ್ಯೆಗಳು ಹೆಚ್ಚು ಬಂದಿಲ್ಲ. ಓಕೆ ಸರ್, ನಮ್ಗೆ ಗೊತ್ತಿರೋ ಪ್ರಕಾರ ಈವರೆಗೆ ಯಾವ ಕೂಡ ಒಂದು ವಿಚ್ಛೇದನ ಕೇಸ್ ಆಗಲಿ, ಅವರ ದಾಂಪತ್ಯ ಬಿರುಕು ಯಾವ ಥರ ಆಗಿಲ್ಲ ಇಲ್ಲಿ ಮದುವೆ ಅಂತವ್ರಿಗೆ. ಅದರ ಬಗ್ಗೆ ನಿಮ್ಗೆ ಎಷ್ಟು ಒಂದು ಹೆಮ್ಮೆ ಇದೆ? ಭಾಳ ಹೆಮ್ಮೆ ಇದೆ. ಯಾಕೆಂತಂದರೆ ಮದುವೆ ಮಾಡಬೇಕಾದ್ರೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ. ಮದುವೆ ಮಾಡೋದು ಸುಲಭ. ಅದನ್ನು ಮಾಡಬೇಕಾದರೆ ಅನೇಕ ಕೈಗಳು, ಹೃದಯಗಳು ಸೇರಬೇಕಾಗತ್ತೆ. ಈ ರೀತಿಯಲ್ಲಿ ನಮ್ಮ ಇಲ್ಲಿಯ ಮದುವೆಗಳಿಗೆಲ್ಲ ರೀತಿಯ ದೇವಾನುಗ್ರಹ ಇದೆ, ಸ್ವಾಮಿ ಅನುಗ್ರಹ ಇದಾಗಿ ಒಳ್ಳೆ ರೀತಿಯಲ್ಲಿ ಮದುವೆ ಆಗಿದೆ. ಕೆಲವೊಂದು ಜೋಡಿಗಳು ಇಲ್ಲಿ ಮದುವೆಗೆ ಬರ್ತಾರೆ. ಸೊ ಹಿಂದೆ ಕೆಲವೆಲ್ಲ ಒಂದು ಹೇಳಿದೆ, ಕೆಲವು ಸಮಸ್ಯೆಗಳು ತಲೆದೋರಿತ್ತಂತ. ಹಾಗಾಗಿ ಕೆಲವು ನೋಂದಣಿ ಮಾಡಿದಾಗ ಏನಾದರೂ ನಿಯಮ ಇದೆಯಾ, ಯಾವ ಥರ ಕಡ್ಡಾಯ ಇರಬೇಕು, ಏನಾದರೂ ರೂಲ್ಸ್ ಏನಾದರೂ ಇದೆಯಾ ಅಂತ? ಅಂದರೆ ಮದುವೆ ಆದ ಮೇಲೆ ಕೆಲವು ಸರಿ ಕೋರ್ಟ್ ಕಚೇರಿ ಕೆಲಸಗಳು ಬಂದಾಗ ನಾವು ರಿಜಿಸ್ಟರ್ ಮಾಡಬೇಕು ಅಂತ ಆಲೋಚನೆ. ಈಗ ಪ್ರತಿ ವರ್ಷವೂ ಕೂಡ ರಿಜಿಸ್ಟ್ರೇಷನ್ ಆಫೀಸಿಂದ ಬಂದು ರಿಜಿಸ್ಟರ್ ಮಾಡಿದ್ದಾರೆ. ಪ್ರತಿಯೊಂದು ಮದುವೆ ರಿಜಿಸ್ಟರ್ ಆಗ್ತದೆ. ಹಾಗಾಗಿ ಏನಾದರೂ ಅವರಿಗೆ ದಾಖಲೆ ಬೇಕಾದರೆ ನಾವು ದಾಖಲೆ ಕೊಡ್ತೀವಿ. ಹಾಗಾಗಿ ಕೋರ್ಟ್ನಲ್ಲಿ ಕೂಡ ಅವರು ಅಂಥದ್ದು ಇದ್ದರೆ ಮದುವೆ ಆದ ಬಗ್ಗೆ ದಾಖಲಾತಿಗಳು, ರಿಜಿಸ್ಟ್ರೇಷನ್ ಸಿಗುತ್ತೆ. ಓಕೆ, ಕಡ್ಡಾಯವಾಗಿ ಅವರ ಇಬ್ಬರ ಅಪ್ಪ ಅಮ್ಮಂದು ಕೂಡ ಬರಲೇಬೇಕು ಅನ್ನೋದು? ಹೌದು, ಅದು ಯಾಕಂದರೆ ದಾರೆ ಎರಿಲಿಕ್ಕೆ ಬರಬೇಕು, ದಾರೆ ಸ್ವೀಕಾರ ಮಾಡಲಿಕ್ಕೂ ಬರಬೇಕು. ಹೆಣ್ಣುಮಗಳು ಮನೆಗೆ ಪ್ರವೇಶ ಮಾಡೋದು ಅಂತಂದರೆ ಅವಳು ಅತಿಥಿಯಾಗಿ ಪ್ರವೇಶ ಮಾಡೋದಲ್ಲ, ಗೃಹಿಣಿಯಾಗಿ ಪ್ರವೇಶ ಮಾಡೋದು. ಅತಿಥಿ ಅಂದರೆ 1 ದಿವಸ 2 ದಿವಸ ಇದ್ದು ಹೋಗುವವರು. ಆದರೆ ಇವರು ಹಾಗಲ್ಲ, ಶಾಶ್ವತ ಅಲ್ಲೇ ಉಳಿಯವರಾದ್ದರಿಂದ ಅವರಿಗೂ ಬಹಳ ಪರಿಚಯ ಇರಬೇಕು ಮತ್ತು ಅವರು ಒಪ್ಪಿಗೆ ಬೇಕು. ಅವರು ಮನಸ್ಸಾರೆ ಒಪ್ಪಿಗೆ ಇದ್ದರೆ ಮಾತ್ರ ನೆಮ್ಮದಿ ಜೀವನ ಮಾಡ್ಬೋದು. ಇನ್ನು ಪ್ರತಿ ವರ್ಷ ಕೂಡ ಏನಾದರೂ ಒಂದು ವಿಶೇಷ ಜೋಡಿಗಳಿರ್ತಾರೆ. ಈ ವರ್ಷ ಒಂದು ನಾಗಾಲ್ಯಾಂಡ್ ಮತ್ತು ಒಬ್ಬರು ಬೆಂಗಳೂರಿನವರ ಒಂದು ಉದ್ಯಮಿ, ಆ ಒಂದು ಜೋಡಿ ಇದೆ. ಆ ಜೋಡಿಗೆ ನಿಮ್ಮ ಒಂದು ಮಾತು? ಅವರು ದೂರದಿಂದ ಇದ್ದಾರೆ, ಆದರೆ ಅವನು ಬಂದು ಹುಡುಗ ಇಲ್ಲೇ ಇರಬೇಕು, ಇಲ್ಲೇ ಕೆಲಸ ಮಾಡ್ತಾ ಇರಬೇಕು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿರ್ಬೇಕು. ಹಾಗಾಗಿ ಮದುವೆ ಅನ್ನುವಂಥದ್ದು ಪೂರ್ವ ನಿಶ್ಚಿತ ಅಂತ ನಾವು ಹೇಳ್ತೇವೆ. ಈ ಭೂಮಿಗೆ ಬರುವ ಮೊದಲೇ ದೇವಲೋಕದಲ್ಲಿ ಮದುವೆ ನಿಶ್ಚಿತಾರ್ಥ ಆಗಿರುತ್ತೆ ಅಂತ ಕೇಳಿದೆ. ಇದು ನಿಜವಾಗಿಯೂ ಕೂಡ ಇದು ಸುಪ್ರಭಾವ ಆಗ್ತಾ ಇದೆ. ಓಕೆ, ಧನ್ಯವಾದಗಳು. ಸೊ ಇವಿಷ್ಟು ವೀರೇಂದ್ರ ಹೆಗ್ಡೆಯವರ ಮಾತು. ಎಲ್ಲರೂ ಕೂಡ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ದಾಮೋದೊಂಡಲ್ಲಿ ಹಾಗೂ ಮನೇಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 53ನೇ ವರ್ಷದ ಸಾಮೂಹಿಕ ವಿವಾಹ ನಡೀತಾ ಇದೆ. ಈ ವರ್ಷದ ಸ್ಪೆಷಲ್ ಜೋಡಿ ಯಾರು ಅಂತ ಕೇಳ್ತಾ ಇದ್ದೀವಿ. ಈ ವರ್ಷ ಸ್ಪೆಷಲ್ ಜೋಡಿ ಈಗ ನಮ್ಮ ಜೊತೆಗಿದ್ದಾರೆ. ಇವರು ವಿನಾಯಕ್ ಅಂತ, ಇವರು ರಿಚಿಕಾ ಅಂತ. ಇಬ್ಬರು ಕೂಡ ಜೋಡಿ ಆಗಿದ್ದಾರೆ, ಖುಷಿಯಲ್ಲಿದ್ದಾರೆ. ಈ ವರ್ಷದ ಸ್ಪೆಷಲ್ ಜೋಡಿ ಆಗಿದ್ದಕ್ಕೆ ಖುಷಿ ಇದೆ. ಸ್ಪೆಷಲ್ ಜೋಡಿ ಹೇಗಪ್ಪ ಅಂತಂದರೆ, ಇವರು ಅಥನಿ ಅವರು ನಾಗಾಲ್ಯಾಂಡ್ನವರು, ನಾಗಾಲ್ಯಾಂಡ್ನ ದಿಂಪುರದವರು. ಇಬ್ಬರು ಪ್ರೀತಿಸಿ ಇದೀಗ ಧರ್ಮಸ್ಥಳದಲ್ಲಿ ಮದುವೆ ಆಗಲಿಕ್ಕೆ ಎಲ್ಲ ರೀತಿಯಂತಹ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ವಿನಾಯಕರ ಹತ್ರ ಮೊದಲು ಕೇಳಬೇಕು, ಧರ್ಮಸ್ಥಳದ ಅಲ್ಲಿ ಮದುವೆ ಆಗ್ತಿದ್ರಿ, ನೀವೊಂದು IT ಕಂಪನಿಯಲ್ಲಿ ಇದ್ದೀರಿ. ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹದಲ್ಲೇ ಮದುವೆ ಆಗಲಿಕ್ಕೆ ಕಾರಣ ಏನು? ಕಾರಣ ಏನಿಲ್ಲ ಅಷ್ಟೇ, ನಂದು ಎಜುಕೇಷನ್ ಎಲ್ಲ ಬೆಂಗಳೂರಲ್ಲೇ ಆಯಿತು. ಸೊ ನಾನು ವೃತ್ತಿ ಏನಾಯಿತು ಬೆಳವಣಿಗೆಲ್ಲ ಆಗಿದ್ದು ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ. ಸೊ ಇದು ವಿವಾಹ ಕಾರ್ಯ ಅದು ಅಲ್ಲೇ ಆಗ್ಬಿಡ್ಲಿ ಅಂತ, ಮತ್ತೇನಿಲ್ಲ. ಹಾಂ, ಓಕೆ. ಇವ್ರದ್ದು ಪರಿಚಯ ಹೇಳಿ ನಿಮಗೆ. ಸೊ ಇವರು ರಿಚಿಕಾ ಅಂತ ಹೇಳಿ,
ಅವಳು ದಿಮಾಪುರ್ ನಾಗಾಲ್ಯಾಂಡಿಂದ. ಸೊ ನನ್ನ MBA ಕ್ಲಾಸ್ಮೇಟಿಂದ ಅವ್ರ ಕಸಿನ್ ಸಿಸ್ಟರ್. ಸೊ ಅವರಿಂದ ನಮಗೆ ಪರಿಚಯ ಆಗಿಬಿಟ್ಟು ಒಂದು 2-3 ವರ್ಷ ಮಾತಾಡ್ಬಿಟ್ಟು ಆಮೇಲೆ ಮದುವೆಗೆ ಬಂದಿದೆ ಈಗ. ಹೇಗೆ ಸೊ ಎರಡು ಕಸಿನ್ ಸಿಸ್ಟರ್ ಇಂದ ಪರಿಚಯವಾ? ಕಸಿನ್ ಸಿಸ್ಟರಿಂದ ಪರಿಚಯ. ಓಕೆ, ಹೇಳಿ ಮೇಡಮ್, ಧರ್ಮಸ್ಥಳದಲ್ಲಿ ಮದುವೆ ಆಗ್ತಿದ್ರಿ, ಏನ್ ಅನ್ಸುತ್ತೆ? ತುಂಬಾ ಖುಷಿಯಾಗಿದೆ. ಖುಷಿಯಾಗಿದೆ. ಹ್ಮ್. ಎಷ್ಟು ಕಲ್ತೀರಿ ಕನ್ನಡ? ಬರುತ್ತೆ, ನಾನು ಕಲ್ತಿದ್ದೀನಿ. ಹಾ. ಸೊ ಯಾರು I'm learning. ಕಲಿಸಿಕೊಟ್ಟಿದ್ಯಾರು? ಇವ್ರೆ? ಅಮ್ಮಪ್ಪ. ಇವ್ರ ಅಮ್ಮಪ್ಪ? ಹಾ. ಓಕೆ, ಅಂದ್ರೆ ಅಮ್ಮ ಅಪ್ಪನಿಗೆಲ್ಲ ಪರಿಚಯ ಪರಿಚಯ ಮಾಡ್ಕೊಟ್ಟಿದ್ದೀರಾ? ಮಾಡಿದ್ದೀನಿ. ಹಾಂ, ಯಾವಾಗ? 1 ವರ್ಷ ಆಯಿತು. ಅವಳು ಬೆಂಗಳೂರಿಗೆ ಬಂದ್ಬಿಟ್ಟು 1 ವರ್ಷ ಆಯಿತು. ಸೊ ಅಲ್ಲೇ ವೃತ್ತಿ ಮಾಡ್ತಾ ಇದ್ದಾಳೆ. ಹ್ಮ್. ಅವಾಗ ವೀಕೆಂಡ್ಸ್ ಮನೆಗೆ ಬರ್ತಾರಲ್ಲ, ಸೊ ಪರಿಚಯ ಆಗ್ಬಿಟ್ಟು ಮಾತಾಡ್ತಾರೆ. ಓ, ಅಂದ್ರೆ ಅಲ್ಲಿ ಮನೇಲೆಲ್ಲ ಅಡ್ಜಸ್ಟ್ ಆಗಿದೆ? ಹಾಂ, ಮನೇಲೆಲ್ಲ ಅಡ್ಜಸ್ಟ್ ಆಗಿದೆ. ಎಲ್ಲ adjust ಹಾಂ, ಆಗಿದೆ. ಹಾಂ, ಎರಡು ಅಂದ್ರೆ ಪರಿವಾರ ನೀವು ಸೇರಿ. ಎಲ್ಲಿಂದ ಪರಿಚಯ? ಯಾವತ್ತಿಂದ? ಬೆಂಗಳೂರಿಂದ ಅಲ್ವಾ ಇದು ಪರಿಚಯ? ಇಲ್ಲ, ಬೆಂಗಳೂರಿಂದಿಲ್ಲ. ಫಸ್ಟ್ 1 ವರ್ಷ ಆನ್ಲೈನ್ ಮೀಟ್ ಆದ್ವಿ ಆಕ್ಚುಲಿ. ಹ? ಹಾಂ, ಹೇಗೆ? ಫಸ್ಟ್ 1 ವರ್ಷ ಅಷ್ಟೇ ಆನ್ಲೈನ್ ಅಲ್ಲೇ ವಾಟ್ಸಪ್ ಅಲ್ಲೇ ಮೀಟ್ ಆಗ್ಬಿಟ್ಟು, ಆಮೇಲೆ 1 ವರ್ಷ ಆದ್ಮೇಲೆ ನಾನು ಹೋದೆ ಮೇಘಾಲಯ ಟ್ರಿಪ್ ಹಾಕೊಂಡು. ಸೊ ಅಲ್ಲಿ ಮೀಟ್ ಆಗ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡಿದ್ವಿ. ಮೇಡಮ್, ಹೇಗಿತ್ತು ಆನ್ಲೈನ್ ಮೀಟ್? हाँ वो हिंदी तो क्या हुआ 2020 का लॉकडाउन था, तो उसने मैसेज किया, तो तब से स्टार्ट हुआ. एंड आफ्टर 1 year वी मेट इन शिलोंग, मेघालय. हाँ. सो अभी उसके बाद आई गॉट अ जॉब इन बैंगलोर. बैंगलोर में जॉब मिला, तो इधर आके अभी हम लोग 5 साल हो गया. ಆನ್ಲೈನ್ ನಿಂದ ಮ್ಯಾರೇಜ್ ತನಕ, ಸೊ ಜರ್ನಿ? It was quite good, mixed. It was mixed emotion. It was something bad, good, सब मिला के हुआ. ಓಕೆ. हाँ. ಎನಿ ಒಂದು ವಿರೋಧಗಳು ಅಥವಾ ಇಲ್ಲ. ಕಾನ್ಫ್ಲಿಕ್ಟ್ಗಳು ಏನಾದ್ರು ಆಯ್ತಾ? ಏನೂ ಇಲ್ಲ, ಎಲ್ಲ ಸುವ್ಯವಸ್ಥಿತವಾಗಿ ಆಗ್ತಾ ಇದೆ. ಸುವ್ಯವಸ್ಥಿತವಾಗಿ ಹಾಂ, ಆಗ್ತಾ ಇದೆ. ಹಾಂ. ಓಕೆ, ಎರಡು ಪರಿವಾರದೇನಿದೆ ಎಲ್ಲ ಸಮ್ಮತಿ ಇದೆ. ಹ್ಮ್. ಎಲ್ಲರ ಆಶೀರ್ವಾದದಿಂದ ಮದುವೆ ಆಗ್ತಾ ಇದೀವಿ. ಮದುವೆ ಆಗ್ತಿದ್ವಿ. ಈಗ ನೀವು ಅನ್ಕೊಂಡಿದ್ರೆ ಯಾವತ್ತಾದ್ರು ನಾನು ನಾಗಾಲ್ಯಾಂಡಿನ ಹುಡುಗಿನ ಮದುವೆ ಆಗ್ತೀನಿ ಅಂತ? ಇಲ್ಲ, ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ. ಬಟ್ ಅವನ ಇಚ್ಛೆ, ಮಂಜುನಾಥೇಶ್ವರ ಇಚ್ಛೆ. ಮಂಜುನಾಥೇಶ್ವರನ ಇಚ್ಛೆ. ಹಾ. ನೀವು ಅನ್ಕೊಂಡಿದ್ರೆ ಕರ್ನಾಟಕ ಕನ್ನಡದ ಹುಡುಗನ ಮದುವೆ ಆಗ್ತೀವಿ ಅಂತ? कभी नहीं सोचा मैंने ऐसा होगा. मैं दिमापुर, ये कर्नाटका. बट सच में बोलूँ, कर्नाटका में आके लाइक आई गॉट हिम. आई एम वेरी हैप्पी. ಯು ಆರ್ ವೆರಿ ಹ್ಯಾಪಿ. Yes. ಓಕೆ. ಓಕೆ, ನಿಮಗೆ ಅವ್ರು ಯಾಕೆ ಇಷ್ಟ ಆದ್ರು? ಅವರಿಗೆ ನೀವು ಯಾಕೆ ಇಷ್ಟ ಆದ್ರಿ? ಫಸ್ಟ್ ನೀವು ಹೇಳಿ. ವಾಟ್ಸ್ ದ ರೀಸನ್ ಫಾರ್? ಸೊ ನನ್ಗೆ ಇಷ್ಟ ಆಗಿರೋದು ಅಂದರೆ, ಅವಳು ಬೇಸಿಕಲಿ ಶಿ ಬಿಲಾಂಗ್ಸ್ ಟು ದ ಜಾಯಿಂಟ್ ಫ್ಯಾಮಿಲಿ. ಸೊ ಅವಳಿಗೆ ಅವ್ರ ತಂದೆ ತಾಯಿನ ಮತ್ತೆ ಎಲ್ಲರನ್ನೂ ನೋಡ್ಕೊಳ್ಳೋದೊಂದು ಇದನ್ನಿದೆ, ಶಕ್ತಿ ಇದೆ. ಹ್ಮ್. ಆ ಕರುಣೆ ತೋರಿಸೋದು, ದೊಡ್ಡವರಿಗೆ ನಮಸ್ಕಾರ ಮಾಡೋದಾಯ್ತು, ದೊಡ್ಡವರಿಗೆ ಪ್ರೀತಿ ತೋರಿಸೋದಾಯ್ತು, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳೆ. ಹ್ಮ್. ಸೊ ಆ ಡೌಟಲ್ಲಿ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾಳು, ಡೌಟ್ ಕ್ಲಿಯರ್ ಆಯಿತು. ಹ್ಮ್. ಮತ್ತೆ ಅವಳು ಬಂದ್ಬಿಟ್ಟು ಹೌಸ್ ವೈಫ್ ಮೆಟೀರಿಯಲ್, ಫುಲ್ ಹಾ? ಹೌಸ್ ವೈಫ್ ಮೆಟೀರಿಯಲ್. ಓ. ಹಾಂ, ಹ್ಮ್. ಹಾಂ, ಮನೆ ತುಂಬಾ ಚೆನ್ನಾಗಿ ನಡ್ಸ್ಕೊತಾಳೆ ಹೋಗ್ತಾಳೆ ಅನ್ನೋದೊಂದು Homely. ಭರವಸೆ. ಎಸ್, ಹಾ. ಹೋಮಿ. ಸೊ ಅದೊಂದು, ಆಮೇಲೆ ಅಷ್ಟೇ. ಓಕೆ. ಓ, ಯಾವ ಟೈಪಿನ ಮೆಟೀರಿಯಲ್? तो बहुत अच्छा है. लाइक मैंने कभी नहीं सोचा मेरे को ऐसा कोई मिलेगा. हाँ. क्योंकि सब लोग सोचते थे कि ऑनलाइन में है, ज़्यादा नहीं चलेगा. बट द वे इतना डिस्टेंस होके भी उसने मेरा साथ दिया, कभी हाथ नहीं छोड़ा. नो डाउट स्टार्टिंग फ्रॉम लाइक M.Com ख़त्म करने के बाद ही हेल्प्ड मी इन एवरीथिंग. ही सपोर्टेड मी. सो अभी जो मैं जॉब कर रही हूँ, एवरीथिंग इज़ बिकॉज ऑफ हिम. आई एम इन कर्नाटका बिकॉज ऑफ हिम. सो ही सपोर्टेड मी इन एवरी पार्ट of our life. So that's why he's the best. ಓಕೆ. ಇವರ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಆಯ್ತಾ ನಿಮಗೆ? एवरी बिकॉज आंटी अंकल एकदम सब बहुत अच्छे हैं, और उन्होंने मेरे को अपना भी लिया, और ऐसा कुछ नहीं है. बिकॉज उन्होंने देखा आई कैन ऑल्सो एडजस्ट. वो लोग बहुत प्यार करते हैं. वो लोग मेरे को कन्नड़ा सिखा रहे. आई एम लर्निंग कन्नड़ा. दे हैव bought me books, Kannada books. Slate, pencil, everything. ಸ್ಲೇಟ್ ಅಲ್ಲಿ ಈಗ ಕಲಿತಿದ್ದೀರಾ? ವೆರಿ ಗುಡ್. So ಈಗ ಆಯಿ ಕಲಿತಿದ್ದೀರಿ? everything I am learning. So ಈಗ ನೀವು ಆಯಿ ಕಲಿತಿದ್ದೀರಿ? ಎಸ್, ನೋಡಿ, ಕರ್ನಾಟಕದ ಮದುವೆ ಆಗುದಲ್ಲ, ಆಯಿ ಕೂಡ ಕಲಿತಿದ್ದಾರೆ. ಈಗ ನಿಮ್ಮ ಅಪ್ಪ ಅಮ್ಮನ ಏನಾದ್ರು ಕನ್ನಡ ಕಲಿತಿದ್ದಾರಾ? उनको उतना कन्नड़ा नहीं आता है, पर सीख रहे, थोड़ा थोड़ा एडजस्ट हो रहा है. ನಮಸ್ಕಾರ, ಬಂದವ್ರಿಗೆ ನಮಸ್ಕಾರ ಹೇಳೋದು, ಊಟ ಆಯ್ತಾ, ಚೆನ್ನಾಗಿದ್ದೀರಾ, ಎಲ್ಲ ಕಲಿತಾ ಇದಾರೆ. ಓಕೆ. ಇಲ್ಲಿ ಮದುವೆ ಆದ ನಂತರ ನೆಕ್ಸ್ಟ್ ಏನಾದ್ರು ಶಿಲಾಂಗಲ್ಲಿ ಅಥವಾ ಅವರ ಊರಲ್ಲಿ ಏನಾದ್ರು ಇದೆಯಾ? ಹೋಗ್ತಾ ಇದೀವಿ. ಅಂದ್ರೆ ಅವ್ರ ಫ್ಯಾಮಿಲಿ ಗೆಟ್ ಟುಗೆದರ್ ಪ್ಲಾನ್ ಇಟ್ಕೊಟ್ಟಿದಾರಂತೆ. ಯಾಕಂದ್ರೆ ಈಗ ಬರುವಾಗ ಅವ್ರ ತಂದೆ ತಾಯಿ ಮಾತ್ರ ಬಂದಿದ್ದಾರೆ. ಸೊ ಇದೆಲ್ಲ ವಿವಾಹ ಎಲ್ಲ ಮುಗಿದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದೀವಿ. ಆ ಕಡೆ ಹಾ. ಓಕೆ. ಎಷ್ಟು ಕನ್ವಿನ್ಸ್ ಮಾಡಿದ್ದು ಹೇಗೆ ಅಂತ? ಕನ್ವಿನ್ಸ್ ಮಾಡೋದು ಅಂತಂದ್ರೆ, ನಾನು ಫಸ್ಟ್ ಅವ್ರ ತಂದೆ ತಾಯಿ ಹತ್ರನೇ ಮಾತಾಡಿದ್ವಿ ನಾವು.
ಫ್ರೆಂಡ್ಶಿಪ್ ಅಲ್ಲೇ ಬೆಳೀತು. ಯಾಕಂದರೆ ಅವಳು ಕಸಿನ್ ನನ್ನ ಕ್ಲಾಸ್ಮೇಟ್ ತಾನೆ, ಸೊ ಅಲ್ಲೇ ಪರಿಚಯ ಸ್ಟಾರ್ಟ್ ಆಗಿದ್ದು ಅವ್ರ ಮನೆಯಲ್ಲಿ. ಸೊ ಐ ಹ್ಯಾಡ್ ಅ ಗುಡ್ ಇಮೇಜ್ ಇನ್ ದೇರ್ ಹೋಮ್. ಅವ್ರ ಮನೆಯಲ್ಲಿ ಚೆನ್ನಾಗಿರೋ ಒಂದು ಹೆಸರಿತ್ತು. ನಿಮಗೆ ಯಾಕಂದ್ರೆ ಅವಳ ಕಸಿನ್ ಏನು ಅಡ್ಮಿಷನ್ ಟೈಮ್, ನೀವು ಹೆಸರು ಮಾಡಿದ್ದು ಸೊ ಅವಳ ಕಸಿನ್ ಅಡ್ಮಿಷನ್ ಹೆಲ್ಪ್ ಮಾಡಿದ್ದೆ. ಸೊ ಅಲ್ಲಿಂದ ಅವ್ರ ಮನೆಯವರೆಲ್ಲ ದೊಡ್ಡವ್ರ ಪರಿಚಯ ಆಗಿದ್ರು, ಹೆಲ್ಪಿಂಗ್ ನೇಚರ್. ಸೊ ಅದೇ ಹೆಲ್ಪ್ ಆಯ್ತು. ಆಮೇಲೆ ಬಂದ್ಬಿಟ್ಟು ಅವ್ರ ತಂದೆ ತಾಯಿ ಜೊತೆ ಮಾತಾಡಿದೆ, ಹಿಂಗಿದ್ದೀವಿ, ಇಲ್ಲಿ ಮಾಡ್ತಾ ಇದೀವಿ ಅಂತ. ದೆನ್ ಅವ್ರಿಗೆ ಅಷ್ಟು M.Com ಆದಮೇಲೆ ಇಲ್ಲಿ ಇಂಟರ್ನ್ಶಿಪ್ಗೆ ಸ್ವಲ್ಪ ರೆಫರೆನ್ಸ್ ಮಾಡಿದೆ. ದೆನ್ ಶಿ ಗಾಟ್ ಅ ಜಾಬ್ ದರ್. ಬಂದ್ಬಿಟ್ರು ಇಲ್ಲಿ ರೀಲೋಕೇಟ್ ಆಗಿದ್ದಾರೆ ಬೆಂಗಳೂರಿಗೆ. ಯಾರು ಅಪ್ಪ ಅಮ್ಮನು? ಇಲ್ಲ, ಅವ್ರು ಅಲ್ಲೇ ಇದ್ದಾರೆ, ಇವಳು ಅಷ್ಟೇ ಇರ್ತಾರೆ. ನೀವು ಹೇಗೆ ಕನ್ವಿನ್ಸ್ ಮಾಡಿದ್ರೆ ಅಪ್ಪ ಅಮ್ಮನಿಗೆ? ಇವರೇ ಕನ್ವಿನ್ಸ್ ಮಾಡಿದ, ನೀವು ಕನ್ವಿನ್ಸ್ ಮಾಡಿದ? एक्चुअली कन्विंस का कुछ नहीं था, क्योंकि मेरा कजन बहन उसका कलीग था, मतलब कॉलेज मेट था. सो ऐसा कन्विंस नहीं किया. मैंने मेरी मम्मी को बोला, मेरी मम्मी ने मेरे पापा को बोला. एंड माय पेरेंट्स आर लाइक वेरी फ्रैंक, दे आर नॉट लाइक स्ट्रिक्ट पेरेंट्स, I will tell. And one more thing, my grandmother is not there. She is no more. It's been 2 years, but he connected with her, like online में connect किया. Then she told, no, this is the ಚೆನ್ನಾಗಿದೆ ಹುಡುಗ ಚೆನ್ನಾಗಿದೆ. ಅಜ್ಜಿ, ನನ್ನ ಅಜ್ಜಿ. ಅವ್ರ ಅಜ್ಜಿಯ ಬಗ್ಗೆ ಹೇಳಿ ಸ್ವಲ್ಪ. ಅವ್ರ ಅಜ್ಜಿ ಅವರು ಸ್ವಲ್ಪ ವಯಸ್ಸಾಗಿತ್ತು ಆಕ್ಚುಲಿ, ಅವ್ರದ್ದೇನು ಹೆಲ್ತ್ ಇಶ್ಯೂ ಇತ್ತಂತೆ. ಸೊ ಅವ್ರ ಪಾಸ್ ಆನ್ಲೈನ್ ಅಲ್ಲೇ ನೋಡಿದವರು? ಆನ್ಲೈನ್ ಅಲ್ಲಿ ನೋಡಿದ್ದು, ವಾಟ್ಸ್ಆಪ್ ಅಲ್ಲಿ ಮಾತಾಡಿದ್ದೆ, ವಿಡಿಯೋ ಕಾಲ್. ಮಾಡಿದವ್ರೆ ಅಂತಲ್ಲ? ಅವರೇ ಓಕೆ ಮಾಡಿದ್ದು. ಅವ್ರು ಮಾತಾಡಿದ್ರು ನನ್ನ ಜೊತೆ ಎಲ್ಲ. ದೊಡ್ಡ ಹೆಲ್ಪ್ ಅಜ್ಜಿ ಮಾಡಿದ್ದಾರೆ. ಹಿರಿಯರ ಆಶೀರ್ವಾದ ಇದೆ. ಓಕೆ, ಈಗ ನೀವು ಏನ್ ಮಾಡ್ತಾ ಇದೀರಿ? ನಿಮ್ದೇ ಕಂಪನಿ ಇದ್ದಾರಾ? ಇಲ್ಲ, ಡಿಫ್ರೆಂಟ್ ಕಂಪನಿ, ಬಟ್ HR ಅವರು. ಈಗ ಫಸ್ಟ್ ಆನ್ಲೈನ್ ಅಲ್ಲಿ ಅಂತ ಹೇಳಿದ್ರ, ಫಸ್ಟ್ ನಿಮಗೆ ಅವ್ರು ಸಿಕ್ಕಿದ್ದು ಆನ್ಲೈನ್ ಅಲ್ಲಿ ಹೇಗೆ ಸಿಕ್ಕಿದ್ರು? ಆನ್ಲೈನ್ ಅಲ್ಲಿ ಅವ್ರ ಕಸಿನ್ ಇಂದ ನಂಬರ್ ಕೊಟ್ರು ಆಕ್ಚುಲಿ. ಅಲ್ಲಿಂದ ನಮ್ ಸ್ಟಾರ್ಟ್ ಆಯ್ತು. ಅವ್ರು ಮೆಸೇಜ್ ಮಾಡಿದ್ರು ಹಾಯ್ ಅಂತ. ದೆನ್ ನಾನ್ ರಿಪ್ಲೈ ಮಾಡಿದೆ. ಹಂಗೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಜರ್ನಿ ಸ್ಟಾರ್ಟ್ ಆಯ್ತು, ಇಲ್ಲಿ ತನಕ ಬಂದಿದೆ. ಧರ್ಮಸ್ಥಳಕ್ಕೆ ನೀವೇನಾದ್ರೂ ಹಿಂದೆ ಬಂದಿದ್ದೀರಾ? ಫಸ್ಟ್ ಟೈಮ್ ಬರ್ತಿರೋದಾ? First time. ಏನ್ ಅನ್ಸ್ತು? इट वॉज वेरी ब्यूटीफुल और बहुत अच्छा लगा मेरे को इधर आके. दर्शन वगैरह सब कुछ बहुत अच्छा हुआ. इट्स लाइक बोलते हैं ना, भक्ति का स्थान जो होता है, वैसा फील हो रहा है मेरे को इधर आके. ನೀವೀಗ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾ ಇದ್ರಿ. ನಿಮ್ಮ ಫ್ರೆಂಡ್ಸು ತುಂಬಾ ಜನ ನಿಮ್ಮ ಮದುವೆ ನೋಡ್ಲಿಕ್ಕೆ ಕಾಯ್ತಿರ್ತಾರೆ. ನಿಮ್ದು ಏನಾದ್ರು ಬೇರೆ ಪ್ಲಾನ್ ಇದೆಯಾ? ಬೇರೆ ಪ್ಲಾನ್ ಏನಿಲ್ಲ ಆಕ್ಚುಲಿ. ಬಂದಿದ್ದಾರೆ ಫ್ರೆಂಡ್ಸ್ ಎಲ್ಲ. ಬಂದಿದ್ದಾರೆ. ನಿಯರ್ ಬೈ ಸ್ಟೇ ಆಗಿದ್ದಾರೆ. ಸೊ ಸಾಯಂಕಾಲ 4:00-4:30 ಬರ್ತಿದಾರಂತೆ. ಎಲ್ಲ ಮದುವೆ ಅಟೆಂಡ್ ಆಗ್ತಾ ಇದಾರೆ. ಸ್ಪೆಷಲ್ ಜೋಡಿ ಬೇರೆ. ದಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ. ನಮ್ಗೆ ಗೊತ್ತೇ ಇರ್ಲಿಲ್ಲ. ನಾವು ಬಂದ ಮೇಲೆ ಹೇಳಿದ್ರು ಸ್ಪೆಷಲ್ ಜೋಡಿ ಇದೆ ಅಂತ. ಆಮೇಲೆ ಖುಷಿ ಆಯ್ತು, ತುಂಬಾ ಖುಷಿ ಆಗಿದೆ. ನೀವು ಸ್ಪೆಷಲ್ ಜೋಡಿ ಏನಂತದ? बहुत खुश हुआ. बहुत मेरे को अनएक्सपेक्टेड था कि अच्छा ठीक है, अभी रजिस्ट्रेशन करना है, ठीक है हम लोग करेंगे. बट उन्होंने बोला कि यू आर द स्पेशल जोड़ी, बिकॉज ये कर्नाटका से है, मैं दिमापुर से. तो बहुत खुश हुआ, बिकॉज हम लोग ने सोचा कि ठीक है सिंपल मैरिज करेंगे, पर ये भगवान का ही देन है, जो मंजुनाथ स्वामी का ही देन है कि हम लोग इधर आके इतना बड़ा भी करेंगे. So वो सब. ಈಗ ನಿಮ್ಗೆ ಎಷ್ಟು ಕನ್ನಡ ಬರುತ್ತೆ ಎಲ್ಲ ಹೇಳ್ಬಿಡಿ. ಏನೆಲ್ಲ ಬರುತ್ತೆ ಕನ್ನಡದಲ್ಲಿ? ಏನೆಲ್ಲ ಬರುತ್ತೆ? ನನ್ ಕರ್ನಾಟಕ ತುಂಬಾ ಚೆನ್ನಾಗಿದೆ. ಆಮೇಲೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೇನೆ. ನಾನು ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇವ್ರು ಅಂದ್ರೆ ತುಂಬಾ ಇಷ್ಟ. ಅದೆಲ್ಲ ನಾನು ವಿನಾಯಕ್ಕೆ ತುಂಬಾ ಪ್ರೀತಿ ಮಾಡ್ತೀನಿ. ತುಂಬಾ ಪ್ರೀತಿ ಮಾಡ್ತೀರಿ ನೀವು? ನಾನು ತುಂಬಾ ಮಾಡ್ತಾ ಇದ್ದೀನಿ ಪ್ರೀತಿ. ತುಂಬಾ ಮಾಡ್ತಾ ಇದ್ದೀನಿ. ಮಾಡ್ತಾನೆ ಇರ್ತೀನಿ. ಓಕೆ, ಎಸ್. ವಿನಾಯಕ್ ಮತ್ತು ರಿಚಿಕಾ ದಂಪತಿಗೆ ಶುಭವಾಗ್ಲಿ ಅಂತ ಹೇಳ್ತಾ ನೀವು ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್. ಸ್ಪೆಷಲ್ ಜೋಡಿಯಾಗಿ ಧರ್ಮಸ್ಥಳದಲ್ಲಿ ವಿವಾಹವಾಗ್ತಿದ್ದಾರೆ. ಅವ್ರು ಹೇಳಿದಾಗೆ ಮಂಜುನಾಥೇಶ್ವರ ಅವರನ್ನ ಬಹಳಷ್ಟು ರಕ್ಷಣೆ ಮಾಡಿದ್ದಾನೆ. ಅವರ ಪ್ರತಿಯೊಂದು ಬೆಳವಣಿಗೆಯಲ್ಲೂ ಕೂಡ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರನ ಕೃಪೆ ಇದೆ ಅನ್ನುವಂಥದ್ದು. ಇವರ ಬಾಳಿಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಕೃಪೆ ಇರಲಿ, ಅವರ ಅಂದುಕೊಂಡಿದ್ದೆಲ್ಲವೂ ಕೂಡ ಆಗಲಿ, ನೆಮ್ಮದಿಯ ಜೀವನ ನಡೆಸುವಂತಾಗಲಿ ಅಂತ ಹೇಳ್ತಾ ಅವರಿಗೆ ಶುಭಾಶಯ ಹೇಳ್ತೀವಿ. ವರದಿಯನ್ನು ಕೊನೆಗೊಳಿಸ್ತಿದ್ವಿ. ಶ್ರೇಯಾ ಶೆಟ್ಟಿ ಮತ್ತು ವನೀಶ್ ಜೊತೆಗೆ ದಾಮೋದರ ದೊಂಡೋಲೆ, ಸೋದಿ ನ್ಯೂಸ್, ಧರ್ಮಸ್ಥಳ. ನಾಡಿನ ಪವಿತ್ರ ಕ್ಷೇತ್ರದಲ್ಲಿ ಇವತ್ತು ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಸಾಮೂಹಿಕ ವಿವಾಹ ಪ್ರತಿ ವರ್ಷ ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ಇಲ್ಲಿ ಸಾಮೂಹಿಕ ವಿವಾಹ ಆಗುತ್ತೆ. 1972 ಇದನ್ನು ಆರಂಭ ಆಗಿತ್ತು. ಒಟ್ಟು ಒಂದು 89 ಜೋಡಿಗಳಿಗೆ ಆವಾಗ ಒಂದು ಸಾಮೂಹಿಕ ಮದುವೆಯನ್ನು ಮಾಡಿದರು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಆಗಿರ್ಬೋದು, ಅಮ್ಮ ಹೇಮಾವತಿ ಅಮ್ಮ ಆಗಿರ್ಬೋದು, ಜೊತೆಗೆ ಹರ್ಷೇಂದ್ರ ಕುಮಾರ್ ಆಗಿರ್ಬೋದು, ಅವರ ಮಗಳು ಶ್ರದ್ಧಾ ಅಮಿತಾ ಆಗಿರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಸಾಮೂಹಿಕ ಮದುವೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದೀಗ ಮಾತಾಡೋಕ್ಕೆ ಶ್ರದ್ಧಾ ಅಮಿತಾ ಅವರು ಖುದ್ದಾಗಿ ಬಂದಿದ್ದಾರೆ. ಸರ್ ನಮಸ್ತೆ ಮೇಡಮ್. ಓಕೆ, ಇವತ್ತು ಇಡೀ ಧರ್ಮಸ್ಥಳ ಫುಲ್ಲು ರಂಗ
ರಂಗಾಗಿದೆ, ಯಾವತ್ತಿಗೂ ಇಲ್ಲಿ ರಂಗಾಗಿರುತ್ತೆ. ಅದು ಇವತ್ತು ಮದುವೆಯ ವಾತಾವರಣ ಕಳೆ ಮಾಡಿದೆ. ಸುಮಾರು ವರ್ಷದಿಂದ ಆಗಲೇ ಹೇಳಿದಾಗ 1972ರಿಂದ ಆರಂಭ ಆಗಿತ್ತು. ಈವರೆಗೆ ಒಂದು 12,900 ಸುಮಾರು ಜೋಡಿಗಳಿಗೆ ಮದುವೆ ಆಗಿದೆ. ಸೊ ಇದೀಗ ಈ ಸಂಭ್ರಮದ ಈಗ ಎಷ್ಟು ಸಿದ್ಧತೆ ಎಲ್ಲ ಆಗಿದೆ, ಹೇಗಿದೆ ಅಂತ? ಸಾಮೂಹಿಕ ಮದುವೆಯ ದಿವಸ ನಮಗೆ ಬಹಳ ವಿಶೇಷ ಅಂತ ಅನ್ನಿಸ್ತದೆ. ಬೆಳಗ್ಗೆ ಏಳುವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ನವ ಜೋಡಿಗಳ ಹಾಡು ಬರ್ತಾ ಇತ್ತು. ಹಾಗಾಗಿ ಅಲ್ಲಿಂದ ಒಂದು ಸಾಮೂಹಿಕ ವಿವಾಹದ ವಾತಾವರಣ ತಯಾರಾಗ್ತಾ ಇತ್ತು. ಊರಿಗೂರೇ ತೋರಣ ಹಾಕ್ತಾರೆ, ಎಲ್ಲ ಊರಿನವರು ರೆಡಿ ಆಗ್ತಾರೆ. ಊರು ತುಂಬ ಹೊಸ ಜೋಡಿಗಳು ಕೈ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಕೆಲವರು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಕೆಲವರು ತಯಾರಿಗೆ ಓಡಾಡ್ತಾ ಇರ್ತಾರೆ. ಚಾವಡಿಗೆ ಬಂದು ಅವರು ಸೀರೆ ಧೋತ್ರ ಅವರು ತೊಗೊಂಡು ಹೋಗುವ ತುರಾತುರಿಯಲ್ಲಿ ಇರ್ತಾರೆ. ಅವರ ಮನೆಯವರೆಲ್ಲ ಇರ್ತಾರೆ. ಇವತ್ತು ದೇವಸ್ಥಾನಕ್ಕೆ ಹೋದರೂ ಕೂಡ ಕೈ ಹಿಡ್ಕೊಂಡು ದೇವರ ದರ್ಶನಕ್ಕೆ ಬಂದಂಥ ತುಂಬ ಜೋಡಿಗಳು ನೋಡ್ತೇವೆ. ಒಟ್ಟು ಊರು ತುಂಬ ಮದುವೆ ವಾತಾವರಣ ಇರ್ತದೆ. ಸಂಜೆ ಹೊತ್ತಿಗೆ ನಮ್ಮ ಊರಿನ ಹೆಣ್ಮಕ್ಳೆಲ್ಲ ಬರ್ತಾರೆ, ಪ್ರೊಸೆಷನಲ್ಲಿ ಪಾಲ್ಗೊಳ್ತಾರೆ. ಎಲ್ಲ ಸುವಸ್ತುಗಳನ್ನು ತಗೊಂಡು ಕರಿಮಣಿ ಆಗಲಿ, ಅರಿಶಿನ ಕುಂಕುಮ ಹೂ ಎಲ್ಲ ತೊಗೊಂಡು ಹೋಗುವಂಥ ಒಂದು ದಿಬ್ಬಣದ ಒಂದು ಮದುವೆಯ ಮೆರವಣಿಗೆಯ ಒಂದು ಸಂಭ್ರಮ ಇರ್ತದೆ. ಹಾಗಾಗಿ ಈ ಎಷ್ಟೇ ಜೋಡಿಗಳಿರಲಿ, ಪ್ರತಿ ವರ್ಷ ಜೋಡಿಗಳ ಸಂಖ್ಯೆ ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ ಆ ಸಂಭ್ರಮ ವಾತಾವರಣ ಪ್ರತಿ ವರ್ಷ ನಾವು ತುಂಬ ಎದುರು ನೋಡ್ತೇವೆ. ಯಾಕೆಂದರೆ ಇಡೀ ಊರಿನಲ್ಲಿ ಇವತ್ತು ಮದುವೆಯ ಸಂಭ್ರಮ ಇದೆ ಅಂತ ಅನ್ನಿಸ್ತದೆ. ಇದೊಂದು ಫಸ್ಟ್ ಇದನ್ನೊಂದು ಆರಂಭ ಮಾಡಿದ್ದೆ ಯಾರು ವೀರೇಂದ್ರ ಹೆಗ್ಗಡೆಯವರಾಗಿರ್ಬೋದು, ಅಮ್ಮಾಜಿ ಆಗಿರ್ಬೋದು. ಅಂದರೆ ಯಾರಿಗೂ ಕೂಡ ಒಂದು ವರದಕ್ಷಿಣೆ ಸಮಸ್ಯೆ ಬರಬಾರ್ದು, ಅಥವಾ ಒಂದು ಈ ಮದುವೆದು ಒಂದು ವೆಚ್ಚ ಸಿಗಬಾರ್ದು, ಅವರಿಗೆ ಸಮಸ್ಯೆ ತಲೆದವರು ಬರೋದು ಅಂತ ಈ ಒಂದು ಸಾಮೂಹಿಕ ವಿವಾಹ ಮಾಡಿದ್ದಾರೆ. ಸೊ ಅದೀಗ ಎಷ್ಟು ಸಾರ್ಥಕ್ಯವನ್ನು ಕಂಡಿದೆ ಅಂತ? ಅಲ್ಲ, 56 ವರ್ಷದ ನಂತರ ಈಗಲೂ ಜೋಡಿಗಳು ಬರ್ತಾ ಇದ್ದಾರೆ, ಈಗಲೂ ಅವರು ನೋಂದಣಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಇದರದ್ದು ಸಾರ್ಥಕ್ಯತೆ, ಇದರ ಅವಶ್ಯಕತೆ ಎಷ್ಟಿತ್ತು ಅಂತ ನಮಗೆ ಈಗಲೂ ಅನ್ನಿಸ್ತದೆ. 72ರಿಂದ ಇವತ್ತಿನವರೆಗೆ ಯಾವ ಒಂದು ವರ್ಷವೂ ಕೂಡ ನಿಲ್ಲದೆ ಸಾಮೂಹಿಕ ವಿವಾಹ ಕ್ಷೇತ್ರದಲ್ಲಿ ನಡೆದಿದೆ. ಹಾಗಾಗಿ ಅದರ ಅಗತ್ಯ ಎಷ್ಟಿದೆ, ಜನರು ಅದನ್ನು ಈ ಕಾರ್ಯಕ್ರಮವನ್ನು ಎಷ್ಟು ಮೆಚ್ಚಿಕೊಂಡು ದೇವರ ಸಾನ್ನಿಧ್ಯದಲ್ಲಿ ತುಂಬ ಸರಳವಾಗಿ ಮದುವೆ ಆಗಬೇಕು ಅನ್ನೋ ಉದ್ದೇಶದಿಂದ ಬರ್ತಾ ಇದ್ದಾರೆ ಅನ್ನುವಂಥದ್ದೇ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಒಂದು ಸಂಕೇತ ಅಂತ ಅನ್ನಿಸ್ತದೆ. ಅದರ ಜೊತೆಗೆ ಬಹಳಷ್ಟು ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಸೀರೆ ಅಥವಾ ತಾಳಿ ತಗೊಂಡು ಹೋಗಿ ದೇವರ ಆಶೀರ್ವಾದ ಪಡೆದು ನಾವು ಅಲ್ಲಿ ಮಾಡ್ತೇವೆ ಅಂತ ಹೇಳಿ ಎಷ್ಟೋ ಕಡೆ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಬಹಳ ಯಶಸ್ವಿ ಕಾರ್ಯಕ್ರಮ ಅಂತ ಅನ್ನಿಸ್ತದೆ. ಇನ್ನೊಂದು ವಿಶೇಷವಾಗಿ ನಮಗೆ ಗಮನಕ್ಕೆ ಬಂದಿರ್ತಾರೆ, ಇಷ್ಟು ಮದುವೆ ಆಯ್ತಲ್ಲ, ಒಂದೇ ಒಂದು ವಿಚ್ಛೇದನ ಕೇಸ್ ಆಗಿಲ್ಲ ಇಲ್ಲಿ ಒಂದು ಮದುವೆಗೆ ಹೋದಂಥವರು. ಸೊ ಇದರ ಬಗ್ಗೆ ನಿಮಗೊಂದು ಎಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತೀರಾ? ಅದು ಮೊದಲೇ ಮದುವೆಗೆ ಬರುವಾಗ ಆ ನೋಂದಣಿ ಕಾರ್ಯಕ್ರಮದಿಂದ ಹಿಡಿದು ಎಲ್ಲವನ್ನೂ ಕೂಡ ಬಹಳ ಶಿಸ್ತಿನಿಂದ ಮಾಡ್ತಾರೆ. ಎರಡೂ ಮನೆ ಕಡೆಯವರು, ಎರಡೂ ಪಾರ್ಟಿಯವರು ಬಂದು ಇಲ್ಲಿ ನೋಂದಣಿ ಮಾಡಬೇಕು. ಅವರ ಉಪಸ್ಥಿತಿ, ಅವರ ಆಶೀರ್ವಾದ ಇದ್ದರೆ ಮಾತ್ರ ಇಲ್ಲಿ ಮುಂದುವರಿಸ್ತಾರೆ. ಆಮೇಲೆ ಎಲ್ಲ ಗಂಡು ಹೆಣ್ಣಿಗೂ ಕೂಡ ಇಲ್ಲಿ ದೇವರ ಸಾನ್ನಿಧ್ಯದಲ್ಲಿ ದೇವರ ಮುಂದೆ ನಾವು ನಿಂತು ಮದುವೆ ಆದಾಗ ಆ ಮದುವೆಯ ಬಂಧನಕ್ಕೊಂದು ಪಾವಿತ್ರ್ಯತೆ ಕೂಡ ಬರ್ತದೆ ಅಂತ ನನಗೆ ಅನ್ನಿಸ್ತದೆ. ಇಡೀ ಊರಿನಲ್ಲಿ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ಆಮೇಲೆ ದೇವಸ್ಥಾನದ ಸುತ್ತ ಮೆರವಣಿಗೆ ಹೋಗ್ತಾರೆ. ಊರಿನವರೆಲ್ಲ ಸೇರಿ ಗುರು ಹಿರಿಯರೆಲ್ಲ ನಿಲ್ತಾರೆ. ಅದಕ್ಕೆ ಬಹಳಷ್ಟು ಗಣ್ಯರನ್ನು ನಾವು ಫಂಕ್ಷನಿಗೆ ಕರೀತೇವೆ. ಅವರು ಹರಿಸ್ತಾರೆ, ಅವರು ಮಾತಾಡ್ತಾರೆ, ಅವರಿಗೆಲ್ಲ ಒಳ್ಳೆ ಕಿವಿ ಮಾತು ಕೊಡ್ತಾರೆ. ಹಾಗಾಗಿ ಅವರ ಮೊದಲನೆಯ ಹೆಜ್ಜೆ, ಅವರ ಮದುವೆ ಬಹಳ ಒಂದು ಪಾವಿತ್ರ್ಯತೆ, ಬಹಳ ಒಂದು ಉಲ್ಲಾಸದಿಂದ, ಭಾಳ ಒಂದು ಚೆನ್ನಾಗಿ ನಡೀತದೆ. ಹಾಗಾಗಿ ಅಲ್ಲಿಂದವೇ ಅವರಿಗೆ ಮನಸ್ಸಲ್ಲಿ ಇದು ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಪ್ರಾರಂಭ ಅಂತ ಅನಿಸೋದ್ರಿಂದ ಪ್ರಾಯಶಃ ಅವರ ಮನಸ್ಸಲ್ಲಿ ಆ ಭಾವನೆ ಬರೋದಿಲ್ಲ ಅಂತ ಅನ್ನಿಸ್ತದೆ. ಇನ್ನೊಂದು ವಿಶೇಷವಾಗಿ ಇಲ್ಲಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಕೂಡ ತುಂಬ ಆಗುತ್ತೆ. ಯಾಕೆಂದರೆ ಮನೆಯಲ್ಲಿ ಕೆಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ, ಸಮಸ್ಯೆ ಆಗುತ್ತೆ. ಬಟ್ ಇಲ್ಲಿ ಮದುವೆ ಆದರೆ ಅಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ, ಇಲ್ಲ ನಿರ್ವಿಘ್ನವಾಗಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇರುತ್ತೆ. ಕೆಲವೊಂದು ವಿಶೇಷ ಜೋಡಿ ಕೂಡ ಬರುತ್ತೆ, ಕೆಲವು ಕುಳ್ಳ ಜೋಡಿ ಆಗಿರ್ಬೋದು, ಬೇರೆ ಬೇರೆ ಸ್ಟೇಟ್ ಜೋಡಿಗಳು ಈ ಥರ ಬರುತ್ತೆ. ಸೊ ಇಂತಹ ಮದುವೆ ಆದಾಗ ನಿಮಗೆ ಅದನ್ನು ನೋಡಿದಾಗ ಎಷ್ಟು ಖುಷಿ ಕೊಡುತ್ತೆ? ಬಹಳ ಖುಷಿಯಾಗುತ್ತೆ. ಯಾಕೆಂದರೆ ಎಲ್ಲರಿಗೂ ಕೂಡ ಅವರ ಒಂದು ವ್ಯಕ್ತಿತ್ವಕ್ಕೆ ಸರಿಯಾಗಿ ಅವರ ಎಲ್ಲ ನ್ಯೂನ್ಯತೆಗಳಾಗಲಿ, ಅವರಿಗೆ ಏನೇ ಕಷ್ಟಗಳಿರಲಿ, ಏನೇ ಚಾಲೆಂಜಸ್ ಇರಲಿ, ಅದನ್ನೆಲ್ಲ ಇಟ್ಕೊಂಡು ಬದುಕುವಂತಹ ಅವಕಾಶ ಎಲ್ಲರಿಗೂ ಬೇಕಿದೆ. ಇಲ್ಲಿ ಏನಾಗುತ್ತೆ, ನಾವು ಅಂತರ್ಜಾತಿ ವಿವಾಹ ಆಗಲಿ, ಯಾವುದೇ ಒಂದು ದಿವ್ಯಾಂಗರಾಗಲಿ, ವಿಕಲಾಂಗರಾಗಲಿ, ಅವರ ಮದುವೆ ಇರಲಿ, ಅವರ ಕುಟುಂಬದವರ ಉಪಸ್ಥಿತಿಯಲ್ಲಿ ಅವರ ಅನುಮತಿಯೊಟ್ಟಿಗೆ, ಅವರ ಆಶೀರ್ವಾದದೊಟ್ಟಿಗೆ ಮಾಡೋದ್ರಿಂದ ಅದು ಬಹಳ ಸಕ್ಸಸ್ಫುಲ್ ಆಗ್ತದೆ. ಮತ್ತು ಅದನ್ನು ನೋಡುವಾಗ ಭಾಳ ಖುಷಿ ಆಗ್ತದೆ ನಮಗೆ. ಇಲ್ಲಿ ಅವರು ಒಂದು ಬಂದು ದೇವರ ಸಾನ್ನಿಧ್ಯದಲ್ಲಿ ಮದುವೆ ಆದರು ಅಂತ ಹೇಳುವಾಗ ಖುಷಿ ಆಗ್ತದೆ ನಮಗೆ. ಥ್ಯಾಂಕ್ ಯು ಮೇಡಮ್. ಇವಿಷ್ಟು ಶ್ರದ್ಧಾ ಅಮಿತ್ ಅವರ ಮನದಾಳದ ಮಾತು. ವನಿಷ್ಠತೆ ಶ್ರೇಯ್ ಶೆಟ್ಟಿ ಹಾಗೂ ದಾಮೋದೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.
ಸ್ವಯಂ ಸೇವಕರ ಗಮನಕ್ಕೆ ಈಗಾಗಲೇ ಮೆರವಣಿಗೆ ಇನ್ನು 5 ನಿಮಿಷದಲ್ಲಿ ದೇವಸ್ಥಾನದ ಮುಂಗಡೆಯಿಂದ ಹೊರಡುತ್ತದೆ. ಅದರ ಮೊದಲು ಎಲ್ಲವೂ ಒಪ್ಪವರಣವಾಗಿ ಸಿದ್ಧವಾಗಬೇಕು. ಎಲ್ಲವನ್ನು ತಯಾರಿ ಮಾಡಿದ ಮೇಲೆ ನಾವೆಲ್ಲ ಈ ಡಯಾಸಿನ ಹಿಂದುಗಡೆ ನಿಲ್ಲಬೇಕು. ಯಾರೂ ಕೂಡ ಈ ಮಧ್ಯದ ಎದುರುಗಡೆ ಪ್ರದೇಶದಲ್ಲಿ ನಿಲ್ಲಬಾರ್ದು. ಆಫ್ ಮಾಡಬೇಕಾ? ಅಲ್ಲ, ಅದು ದೀಪ ಇಟ್ಟು ಅದಕ್ಕೆ ಇದೆಲ್ಲ ಇಟ್ಟು ಮಾಡಿ. ಅಣ್ಣ ಅಣ್ಣ ಪೂವ ಫ್ಯಾನ್ ಆಫ್ ಮಾಡ್ಬಿಡಲ್ತಾ?
ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂಥ 53ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ. ಇಂದಿನ ಶುಭ ಮುಹೂರ್ತ 6:48 ಗೋಧೋಳಿ ಲಗ್ನದಲ್ಲಿ ಈ ವಿವಾಹ ಸಮಾರಂಭ ನಡೆಯಲಿಕ್ಕಿದೆ. 5:10 ಸರಿಯಾಗಿ ದೇವಸ್ಥಾನದ ಎದುರುಗಡೆಯಿಂದ ವಧುವರರ ದಿಬ್ಬಣ ಅಮೃತ ವರ್ಷಣಿಗೆ ಬರ್ತದೆ. ಅದಾದ ಮೇಲೆ 5:40 ವೇದಿಕೆಯಿಂದ ಪುಟ್ಟ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸ್ವಾಗತ ಅತಿಥಿಗಳ ಗೌರವಾರ್ಪಣೆ ಆದ ಬಳಿಕ ಈ ದಿನದ ವಿಶೇಷವಾದಂಥ ಅತಿಥಿಯಾದಂಥ ಶ್ರೀ TB ಜಯಚಂದ್ರ ಮಾನ್ಯ ಕರ್ನಾಟಕ ಸರ್ಕಾರ ವಿಶೇಷ ಪ್ರತಿನಿಧಿ ನವದೆಹಲಿ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಅವರ ಶುಭ ನುಡಿಗಳ ಮೂಲಕ ಕಾರ್ಯಕ್ರಮ ಮುಂದುವರಿಸ್ತದೆ. 6:20 ಪೂಜ್ಯ ಹೆಗ್ಗಡೆಯವರು ಮತ್ತು ಮಾತೃಶ್ರೀಯವರು ಮತ್ತು ದಾನಿಗಳು ಇದು ಮಾಂಗಲ್ಯ ವಿತರಣೆಯನ್ನು ಮಾಡ್ತಾರೆ. 6:40 ವೇದಿಕೆಯಿಂದ ಋತ್ವಿಜರಿಂದ ವೇದಘೋಷ ಮೊಳಗುತ್ತದೆ. ಅದಾದ ಬಳಿಕ ಮಂಗಳವಾದ್ಯ ಮಂತ್ರಾಕ್ಷತೆ ವಿತರಣೆ ಆಗ್ತದೆ. 6:48 ಸರಿಯಾಗಿ ಮುಹೂರ್ತ ಇರ್ತದೆ. ಆ ಸಂದರ್ಭದಲ್ಲಿ ಹಾರ ವಿನಿಮಯ ಮತ್ತು ಮಾಂಗಲ್ಯ ಧಾರಣೆ ನಡೀಲಿಕ್ಕಿದೆ. ಅದಾದ ಬಳಿಕ ವಧುವರರು ಅಲ್ಲಿ ಕೂತ್ಕೊಳ್ತಾರೆ. ವಧುವರರಿಗೆ ಮಂಗಲ ದ್ರವ್ಯ ವಸ್ತುಗಳನ್ನು ಕ್ಷೇತ್ರದ ವತಿಯಿಂದ ನೀಡ್ತಾರೆ. ಶೋಭಾನೆ ಹಾಡುಗಳ ಮೂಲಕ ಎಲ್ಲ ವಧುವರರಿಗೆ ಕೂಡ ಆರತಿಯನ್ನು ಮಂಗಳಾರತಿಯನ್ನು ಮಾಡ್ತಾರೆ. ಆ ಆರತಿಯಾದ ಮೇಲೆ ವೇದಿಕೆಯಿಂದ ಕಾರ್ಯಕ್ರಮ ನಿರೂಪಕರು ದಾಂಪತ್ಯ ದೀಕ್ಷೆಯನ್ನು ಹೇಳ್ತಾರೆ. ಅದೆಲ್ಲವನ್ನು ವಧುವರರು ತಮ್ಮ ತಮ್ಮ ಬಲಕೈಯನ್ನು ಮುಂದೆ ಚಾಚಿ ಎದ್ದು ನಿಂತು ಬಲಕೈಯನ್ನು ಮುಂದೆ ಚಾಚಿ ದಾಂಪತ್ಯ ದೀಕ್ಷೆಯನ್ನು ಅವರು ಹೇಳಿದ ರೀತಿಯಲ್ಲಿ ಅನುಸರಣೆಯನ್ನು ಮಾಡಬೇಕು. ಅದಾದ ಮೇಲೆ 7 ಗಂಟೆಗೆ ಪೂಜ್ಯ ಹೆಗ್ಗಡೆಯವರು ಆಶೀರ್ವಚನ ನೀಡ್ತಾರೆ. ವಧುವರರಿಗೆ ಕ್ಷೇತ್ರದ ವತಿಯಿಂದ ಉಡುಗೊರೆ, ಅದಾದ ಬಳಿಕ ಧನ್ಯವಾದ ಸಮರ್ಪಣೆ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಾವು ಬಹಳ ಸಂತೋಷದಿಂದ ಭಾಗವಹಿಸಬೇಕು, ಸಂಭ್ರಮದಿಂದ ಭಾಗವಹಿಸಬೇಕು, ತಾಳ್ಮೆಯಿಂದ ನಮ್ಮ ಜೊತೆ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಎಲ್ಲ ಸ್ವಯಂ ಸೇವಕರ ಗಮನಕ್ಕೆ. ಈಗಿನ ಮೆರವಣಿಗೆ ಬಂದ ಬಳಿಕ ಈ ಮಧ್ಯದ ಆವರಣದಲ್ಲಿ ನಾವು ಯಾರೂ ಇರಲಿಕ್ಕಿಲ್ಲ. ನಾವೆಲ್ಲರೂ ವಧುವರರು ಕೂತ್ಕೊಂಡಿರುವಂತಹ ಕುರ್ಚಿಗಳ ಹಿಂಬದಿ ಅಥವಾ ಒಂದು ಕಡೆ ನಿಂತು ನಾವು ಸಹಕರಿಸಬೇಕು. ಅದಾದ ಬಳಿಕ ಎಲ್ಲ ವಿಧಿವಿಧಾನಗಳು ಕೂಡ ಈ ಪ್ರದೇಶದಲ್ಲಿ ನಡೀಲಿಕ್ಕಿದೆ. ಹೋಮಗಳು ಕೂಡ ನಡೀತಾ ಇರ್ತದೆ. ವಧುವರರ ನೆಂಟರಿಷ್ಟರು ಅವರ ಪೋಷಕರಲ್ಲಿ ವಿನಂತಿ, ದಯವಿಟ್ಟು ಯಾರೂ ಕೂಡ ಮಧುಮಕ್ಕಳ ಎದುರು ಬದಿಯ ಆವರಣಕ್ಕೆ ಬರಬಾರ್ದು. ಹಿಂದುಗಡೆ ಇದ್ದು ನಿಮ್ಮ ಆಶೀರ್ವಾದವನ್ನು ಅವರಿಗೆ ನೀಡಬೇಕು. ಹಾಗಾಗಿ ನಮ್ಮ ಈ ವ್ಯವಸ್ಥೆಯ ಜೊತೆ ಸಹಕರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಒಳಗಡೆ
ಜೀವನ ಹೇತುನ ಕಂಠೆ ಬದ್ನಾಮಿ ಸುಬಗೆ ತ್ವಂ ಜೀವಶರ ದರ್ಶತಂ. ನನ್ನ ಜೀವನಕ್ಕಾಗಿ ಈ ಮಾಂಗಲ್ಯ ತಂತುವನ್ನು ನಿನ್ನ ಕಂಠಕ್ಕೆ ಕಟ್ಟುತ್ತಿದ್ದೇನೆ, ನೀನು ನನ್ನೊಂದಿಗೆ 100 ವರ್ಷಗಳ ಕಾಲ ಬಾಳುವಂತಳಾಗುವಂತ ಹೇಳೋಕ್ಕೋಸ್ಕರ ಇಲ್ಲಿ ನಮ್ಮ ಜೋಡಿಗಳು ಸಿದ್ಧವಾಗಿದೆ. ಎಸ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೀತಾ ಇದೆ 53ನೇ ವರ್ಷದ ಸಾಮೂಹಿಕ ವಿವಾಹೋತ್ಸವ. ಈಗಾಗಲೇ 80ಕ್ಕೂ ಹೆಚ್ಚಿನ ಜೋಡಿಗಳು ಈ ಮದುವೆಗೋಸ್ಕರ ನೋಂದಣಿ ಮಾಡ್ಕೊಂಡು ಇದೀಗ ಮದುವೆಗೋಸ್ಕರ ಎಲ್ಲ ಸಿದ್ಧತೆ ಮಾಡ್ಕೊಂಡು ಭವ್ಯ ಮೆರವಣಿಗೆ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸನ್ನಿಧಿ ಮುಂಭಾಗದ ಹೊರಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಹಳ ಸುಂದರವಾಗಿ ನವ ಜೋಡಿಗಳು ಶೃಂಗಾರಗೊಂಡಿದ್ದಾರೆ. ಅವರ ಬಹಳ ವೈಭವ ಪೂರ್ವಕವಾಗಿ ಬಹಳ ವಿಭಿನ್ನ ಶೈಲಿಯಲ್ಲಿ ಮೆರವಣಿಗೆ ಮೂಲಕ ಅಮೃತ ವರ್ಷಿಣಿ ಕಲ್ಯಾಣ ಮಂಟಪದಿಂದ ಹೋಗ್ತಾ ಇದ್ದಾರೆ. ಇದು 53ನೇ ವರ್ಷ 1922 ಇಸವಿಯಲ್ಲಿ ಈ ಒಂದು ಸಾಮೂಹಿಕ ವಿವಾಹವನ್ನ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅದರೊಂದಿಗೆ ಅವರ ಮಾತುಕತೆಯಲ್ಲಿ ಈ ಸಾಮೂಹಿಕ ವಿವಾಹವನ್ನ ಆರಂಭ ಮಾಡ್ತಾರೆ. ಇದರ ಉದ್ದೇಶ ವರದಕ್ಷಿಣೆ ಅತಿಥಿಗೆ ಮದುವೆ ಆಗುವಂತ ದುಂದು ವೆಚ್ಚವನ್ನ ತಪ್ಪಿಸಬೇಕು, ಆ ದುಂದು ವೆಚ್ಚ ಆಗುವುದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಧರ್ಮಾಧಿಕಾರಿಗಳು ಈ ಒಂದು ಸಾಮೂಹಿಕ ವಿವಾಹವನ್ನ ಒಂದು ಆಯೋಜನೆ ಮಾಡ್ತಾರೆ. ಅದರ ಸಾರ್ಥಕ ಕೂಡ ಪಡೆದ ಪ್ರತಿ ವರ್ಷ ಕೂಡ 80ಕ್ಕೂ ಹೆಚ್ಚಿನ ಜೋಡಿಗಳು ಈ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ತಾರೆ. ಕೇವಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ವಿಶೇಷ ಜೋಡಿಗಳು ಈ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ತಾರೆ. ಈ ವರ್ಷ ವಿಶೇಷವಾಗಿ ನಾಗಾಲ್ಯಾಂಡ್ ಮತ್ತೆ ಅಥಣಿಯ 2 ಜೋಡಿಗಳು ವಿಶೇಷ ಜೋಡಿಗಳಾಗಿ ಈ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೋಡ್ತಾ ಇರಬಹುದು ನಮ್ಮ ಕ್ಷೇತ್ರ ಸನ್ನಿಧಿಯ ಮುಂಭಾಗದಿಂದ ಭವ್ಯ ಮೆರವಣಿಗೆಯೊಂದಿಗೆ ಎಲ್ಲ ಒಂದು ನಮ್ಮ ಜೋಡಿಗಳು ಮೆರವಣಿಗೆ ಮೂಲಕ ಹೊರಡ್ತಾ ಇದ್ದಾರೆ. 6:48ರ ಗೋಧೋಳಿ ಲಗ್ನ ಮುಹೂರ್ತದಲ್ಲಿ ಎಲ್ಲೂ ಕೂಡ ಒಂದು ಮಾಂಗಲ್ಯ ಧಾರಣೆ ಆಗುತ್ತೆ. ಆ ನಂತರವಾಗಿ ಮಂತ್ರಾಕ್ಷತೆ ಆ ಜೊತೆಗೆ ಎಲ್ಲ ಕೂಡ ಒಂದು ಏನು ಒಂದು ನಮ್ಮ ಜೋಡಿ ಸಪ್ತಪದಿ ಆಗುತ್ತೆ. ಎಲ್ಲ ಕೆಲಸ ಆದ ನಂತರ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಧರ್ಮಸ್ಥಳ ಭಾಗವಂತರ ಆಶೀರ್ವಚನ ಕೂಡ ಇರುತ್ತೆ. ಹಾಗಾಗಿ ನೋಡ್ತಾ ಇರಬಹುದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭವ್ಯ ಮೆರವಣಿಗೆಯೊಂದಿಗೆ ನಮ್ಮ ಜೋಡಿಗಳ ಮೆರವಣಿಗೆ ಹೊರಡ್ತಾ ಇದೆ. ಬಹಳ ಸಂತೋಷದಿಂದ ಧನ್ಯತಾ ಭಾವದ ನಾವು ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಮದುವೆ ಆಗ್ತಾ ಇದೀವಿ ಅಂತ ಖುಷಿಯಿಂದ ಆ ಭಾವದಿಂದ ಎಲ್ಲೂ ಕೂಡ ಹೋಗ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಕಳೆದ 53 ವರ್ಷಗಳಿಂದ ಈವರೆಗೆ 12,900 ಜೋಡಿಗಳು ಈ ಸನ್ನಿಧಿಯಲ್ಲಿ ಮದುವೆಯಾಗಿ ಹೋಗಿದ್ದಾರೆ. ಇನ್ನು ವಿಶೇಷ ಕೇಳಿದ್ರೆ ಈವರೆಗೆ ಒಂದೇ ಒಂದು ಕೂಡ ಆ ಜೋಡಿಯ ದಾಂಪತ್ಯದಲ್ಲಿ ಬಿರುಕೊಳ್ಳೋದಾಗ್ಲಿ ಅಥವಾ ವಿಚ್ಛೇದನ ಕೇಸಲ್ಲಿ ಯಾವುದು ಕೂಡ ಆಗಿಲ್ಲ. ಅದಕ್ಕೆ ಕಾರಣ ಈ ಸನ್ನಿಧಿಯ ಮಹಾತ್ಮೆ, ಆ ಒಂದು ಆಶೀರ್ವಾದ ಎಲ್ಲ ಕೂಡ ಸೇರಿಕೊಂಡು ಅಂದ್ರೆ ಇಲ್ಲಿ ಮದುವೆ ಆಗುವುದ ಸುಲಭವಲ್ಲ, ಅದು ಕೂಡ ಒಂದು ಯೋಗ ಮಾಡಬೇಕು ಅಂತ ಹೇಳ್ತಾರೆ. ಆ ಯೋಗ ಕೂಡಿ ಬಂದಿರೋ ಕಾರಣಕ್ಕೋಸ್ಕರ ಇವತ್ತು 80ಕ್ಕೂ ಹೆಚ್ಚಿನ ಜೋಡಿಗಳು ಈ ಕ್ಷೇತ್ರದಲ್ಲಿ ಮದುವೆ ಆಗ್ತಾ ಇದ್ದಾರೆ. ವಿಶೇಷವಾಗಿ ನೋಡ್ತಾ ಇರಬಹುದು ಈ ಒಂದು ಭವ್ಯವಾದ ಮೆರವಣಿಗೆ ಅಮೃತ ವರ್ಷಿಣಿಗೆ ಬರ್ತಾ ಇದೆ.
ಬಸವ ಆನೆಗಳ ಮುಖಾಂತರ ಆ ಭವ್ಯವಾದ ಮೆರವಣಿಗೆ ಈಗಾಗಲೇ ಅಮೃತ ವರ್ಷಿಗೆ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಬಹಳ ಅದ್ದೂರಿಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕ್ಷೇತ್ರದ ಪ್ರತಿಯೊಂದು ಕಾರ್ಯ ಕೂಡ ಸಮಾಜಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮ, ಆದರ್ಶವಾದಂಥ ಕಾರ್ಯಕ್ರಮ, ಮಂಗಳಮಯವಾದಂಥ ಕಾರ್ಯಕ್ರಮ, ಸಮಾಜದ ಏಳಿಗೆಗೆ ಪೂರಕವಾದಂಥ ಕಾರ್ಯಕ್ರಮ. ಇಂಥೆಲ್ಲ ಕಾರ್ಯಕ್ರಮಗಳ ಜೊತೆಗೆ 1972ರಲ್ಲಿ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ. ಈ ವಿವಾಹ ಮಹೋತ್ಸವವನ್ನು ಕಾರ್ಯಕ್ರಮ ಅಂತ ಹೇಳೋಕ್ಕಿಂತಲೂ ಇದೊಂದು ಸಂಭ್ರಮದ, ಸಡಗರದ, ಮನದಾಳದ ಕ್ಷಣ. ನಾವೆಲ್ಲ ಸಂತೋಷದಿಂದ, ಸಡಗರದಿಂದ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ. ಅಮೃತವರ್ಷಿಣಿಯ ಸಭಾಭವನಕ್ಕೆ ಇಂದಿನ ಸಂಭ್ರಮದ ಸಂಪ್ರದಾಯಬದ್ಧವಾದಂತಹ ಪದ್ಧತಿಯಲ್ಲಿ ಕೊಂಚವೂ ಹೊಂದಾಣಿಕೆ ಇಲ್ಲದೆ ಬಹಳ ಪರಿಪೂರ್ಣವಾದಂಥ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಹೋಗುತ್ತಿರುವಂಥ ಕಾರ್ಯಕ್ರಮ. ವಾದ್ಯ ಗೋಷ್ಠಿಗಳ ಮೂಲಕ ಸುಮಂಗಲಿ ಮಾತೆಯರು, ಕುಮಾರಿಯರು ಮಂಗಳ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ವಧುವರರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸೋಣ. ಅವರವರ ಆಸನಗಳಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆಗಳು ಮಾಡಬೇಕು. ಸ್ವಯಂ ಸೇವಕರು ಸಂತೋಷ್. ಸಾರ್ವಜನಿಕ ಬಂಧುಗಳು ನಮ್ಮ ಜೊತೆ ಸಹಕರಿಸಬೇಕು. ವ್ಯವಸ್ಥೆಯ ದೃಷ್ಟಿಯಲ್ಲಿ ಒಂದು ಮದುವೆಯ ಕುಟುಂಬಕ್ಕೆ 10 ಪಾಸ್ಗಳನ್ನು ನೀಡಿದ್ದೇವೆ. ಆ ಪಾಸ್ ಇರುವವರಿಗೆ ಮಾತ್ರ ಈ ಸಭಾಂಗಣದ ಒಳಗಡೆ ಪ್ರವೇಶವಿದೆ. ಅಚ್ಚುಕಟ್ಟಾದಂಥ ಸಂಪ್ರದಾಯಬದ್ಧವಾದಂಥ ಒಂದು ಮಾದರಿ ಈ ವಿವಾಹ ಸಂಭ್ರಮವನ್ನು ನಾವೆಲ್ಲ ಸಂತೋಷದಿಂದ ಸಂಭ್ರಮಿಸೋಣ. ಅಣ್ಣ, ರವಿ ಅಣ್ಣ,
ಮದುವೆಯ ವಧುವರರ ಸಂಬಂಧಿಕರು, ನೆಂಟರಿಷ್ಟರು, ನಿಮ್ಮಲ್ಲಿ ಒಂದು ವಿನಂತಿ, ನಿಮ್ಮ ಫೋಟೋಗ್ರಾಫರ್ಗಳಿದ್ದರೆ ಈಗ ಅವಕಾಶವಿದೆ. ಇನ್ನೊಂದು 10 ನಿಮಿಷಗಳ ಅವಕಾಶದಲ್ಲಿ ನೀವು ನಿಮ್ಮ ಫೋಟೋಶೂಟನ್ನು ಮಾಡಿಕೊಳ್ಬೇಕು. ವಿಧಿವಿಧಾನಗಳು ಪ್ರಾರಂಭ ಆದ ಮೇಲೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ದಯವಿಟ್ಟು ನೀವೆಲ್ಲ ನಮ್ಮ ಜೊತೆ ಸಹಕರಿಸಬೇಕು ಅಂತೇಳಿ ವಿನಂತಿಸಿದ್ದೇವೆ. ಸ್ವಯಂ ಸೇವಕರ ಮತ್ತೊಮ್ಮೆ ಗಮನಕ್ಕೆ, ಮಧ್ಯದ ಶೂನ್ಯ ಸ್ಥಳದಲ್ಲಿ ನಾವು ಯಾರೂ ಇರಬಾರ್ದು. ಇಡೀ ವಿಧಿವಿಧಾನಗಳಿಗೆ ಸಹಕರಿಸಬೇಕು. ನಾವು ಮಾದರಿಯಾಗಿ ಅಚ್ಚುಕಟ್ಟಾಗಿ ಈ ವಿವಾಹ ಸಂಭ್ರಮವನ್ನು ನಡೆಸಿಕೊಡುವಂಥ ಜವಾಬ್ದಾರಿ ನಮಗಿದೆ. ಮುಖ್ಯ ಪ್ರವೇಶ ದ್ವಾರದಲ್ಲಿರುವಂಥ ಸಾರ್ವಜನಿಕರಿಗೆ ವಿನಂತಿ, ಪಾಸ್ ಇರುವವರಿಗೆ ಮಾತ್ರ ಒಳಗಡೆಗೆ ಅವಕಾಶವನ್ನು ಕೊಡ್ತೇವೆ. ವಧುವರರ ಪೈಕಿಯವರಿಗೆ ಅವರ ಹಿಂದುಗಡೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ತಾವುಗಳು ಅಲ್ಲಿಯೇ ಇರಬೇಕು. ವಿವಾಹದ ವ್ಯವಸ್ಥೆಯ ಮುಂಭಾಗಕ್ಕೆ ನಾವು ಹೇಳಿದ ಸಮಯದವರೆಗೆ ಸಹಕರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕಾರಂತರೆ ಪ್ರಾರಂಭ. ಅರವತ್ತ 4 ಕ್ರಮ ಸಂಖ್ಯೆಯ ವಧುವರರ ಜೋಡಿ ಎಲ್ಲಿದ್ದರೂ ತಕ್ಷಣ ನಿಮ್ಮ ಕ್ರಮಾಂಕದ ಆಸನದ ಬಳಿ ಬರಬೇಕು, ಅಲ್ಲಿಯೇ ಕುಳಿತುಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನು ವಿಧಿವಿಧಾನಗಳು ಪ್ರಾರಂಭ ಆಗಲಿಕ್ಕಿದೆ, ದಯವಿಟ್ಟು ಸಹಕರಿಸಬೇಕು. ಅಲ್ಲಿ ಪ್ರವೇಶ ದ್ವಾರದಲ್ಲಿ ಇರುವಂಥವರು ದಯವಿಟ್ಟು 2 ವಧುವರರು ಬರಲಿಕ್ಕಿದ್ದಾರೆ. ಸ್ವಯಂ ಸೇವಕರು ಗಮನಿಸಿ, ಭಾವಚಿತ್ರದವರು ಅವರಿಗೆ ಈಗ ಅವಕಾಶವನ್ನು ಕೊಡಿ. ಅದಾದ ಬಳಿಕ ಅವರೆಲ್ಲರನ್ನು ಡಯಾಸಿನ ಹಿಂಬದಿಗೆ ಕಳಿಸಬೇಕು.
ಅಮೃತ ವರ್ಷಿಣಿಯ ಬಲಬದಿಯ ಸಾಲಿನಲ್ಲಿರುವಂಥ ವಧುವರರಿಗೆ ಒಂದು ಸೂಚನೆ. ಹಾರ ವಿನಿಮಯದ ಕ್ಷಣದಲ್ಲಿ ವಧು ದೇವಸ್ಥಾನದ ಕಡೆಗೆ ಮುಖವಾಗಿ, ವರ ವೇದಿಕೆಯ ಕಡೆಗೆ ಮುಖವಾಗಿ ನಿಲ್ಲಬೇಕು. ಈಗ ನೀವು ಕೂತಿರುವಂಥ ಆಸನಗಳನ್ನು ಮತ್ತೆ ನಿಂತುಕೊಳ್ಳುವಾಗ ಸ್ಥಳ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಬಲಬದಿಯವರು ಗಮನಿಸಬೇಕು, ಸ್ವಯಂ ಸೇವಕರು ಗಮನಿಸಿ. ಆ ಕಡೆಯವರು ಸರಿದಿರಿ. ವಧು ದೇವಸ್ಥಾನದ ಕಡೆಗೆ ಮುಖ, ವರ ವೇದಿಕೆಯ ಕಡೆಗೆ ಮುಖ. ವಧು ಪಶ್ಚಿಮಾಭಿಮುಖವಾಗಿ, ವರ ಪೂರ್ವಾಭಿಮುಖವಾಗಿ ನಿಲ್ಲುವಂಥದ್ದು ಸಂಪ್ರದಾಯ. ಹಾಗಾಗಿ ಇದನ್ನು ಪಾಲಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಆ ಕಡೆಯ ಅಂಕಣದವರಿಗೂ ಕೂಡ ಸ್ವಯಂ ಸೇವಕರಿಗೆ ಸೂಚನೆ. ವಧುವು ದೇವಸ್ಥಾನದ ಕಡೆಗೆ ಮುಖ, ವರ ವೇದಿಕೆಯ ಕಡೆಗೆ ಮುಖವಾಗಿ ಹಾರ ವಿನಿಮಯದ ಕ್ಷಣದಲ್ಲಿ ನಿಲ್ಲಬೇಕು.
ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ನ 53ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಇಂದು ಈ ಸುಮುಹೂರ್ತದಲ್ಲಿ ಗೋಧೂಳಿ ಲಗ್ನದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಗೌರವಾನ್ವಿತ ಶ್ರೀ ಟಿ.ಬಿ. ಜಯಚಂದ್ರ ಅವರು, ಮಾನ್ಯ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಗಳು, ನವದೆಹಲಿ ಸಂಪುಟ ದರ್ಜೆಯ ಕಾರ್ಯಪ್ರವೃತ್ತಿಯನ್ನು ಹೊಂದಿರುವಂಥವರು, ಅದೇ ರೀತಿ ಪರಮ ಪೂಜ್ಯ ಹೆಗ್ಗಡೆ ಅವರು, ಅತಿಥಿ ಗಣ್ಯರು ಇದೀಗ ಕೆಲವೇ ನಿಮಿಷಗಳಲ್ಲಿ ವೇದಿಕೆಯ ಮೇಲೆ ಬಂದು ಆಸೀನರಾಗಲಿಕ್ಕಿದ್ದಾರೆ. ಕೆಲವು ಒಂದು 15ರಿಂದ 20 ನಿಮಿಷಗಳ ಕಾಲ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತದನಂತರ ನಮ್ಮ ಸನಾತನ ಧರ್ಮದ ಸಂಪ್ರದಾಯದ ಪ್ರಕಾರವಾಗಿ ಆಗಮಶಾಸ್ತ್ರದ, ವೇದ ಪುರಾಣ ಶಾಸ್ತ್ರ ಇತಿಹಾಸಗಳಲ್ಲಿ ಉಲ್ಲೇಖಿತವಾಗಿರತಕ್ಕಂತಹ ಪ್ರಮುಖವಾದಂತಹ ವಿಶೇಷ ಏನು ಷೋಡಶ ಸಂಸ್ಕಾರಗಳಲ್ಲಿ ಮದುವೆ ಕೂಡ ಒಂದು. ಅದಕ್ಕೆ ಬೇಕಾದ ಎಲ್ಲ ರೀತಿಯ ತಯಾರಿಗಳನ್ನು ಶ್ರೀ ಕ್ಷೇತ್ರದ ಪರವಾಗಿ ನಾವು ಮಾಡಿದ್ದೇವೆ. ಅದಕ್ಕೆ ಬೇಕಾದ ವಿಧಿವತ್ತಾದಂತಹ ಕಾರ್ಯಕ್ರಮಗಳು ಇದೀಗ ನೆರವೇರಲಿಕ್ಕಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾಂಗಲ್ಯ ಧಾರಣೆ, ಇನ್ನೆಲ್ಲ ಕಾರ್ಯಕ್ರಮಗಳನ್ನು ಈ ಮೊದಲೇ ತಮಗೆ ಸೂಚಿಸಿದಂತೆ ನಡೆಕೊಂಡು ಹೋಗಲಿಕ್ಕಿದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಅಧಿದೇವನಾದ ಮಂಜುನಾಥ ಸ್ವಾಮಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ನಮ್ಮ ಅನ್ನದಾತರಾದ ಪೂಜ್ಯ ಹೆಗ್ಗಡೆ ಅವರಿಗೆ ನಮಿಸಿ, ಸಭಾಂಗಣದಲ್ಲಿ ಸೇರಿರುವ ಸಮಸ್ತರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ, 800 ವರ್ಷಗಳ ಪ್ರಾಚೀನ ಭವ್ಯ ದಿವ್ಯ ಪರಂಪರೆಯನ್ನು ಹೊಂದಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ತನ್ನ ಸಮಾಜಮುಖಿ ಕಾರ್ಯಗಳಿಂದ ಅನೇಕರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನುಂಟು ಮಾಡುತ್ತಾ ಇಂದಿಗೂ ದೇಶದಲ್ಲಿ ಮಾದರಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಜನಜನಿತವಾಗಿದೆ. ಪೂಜ್ಯ ಹೆಗ್ಗಡೆಯವರು 1972ರಲ್ಲಿ ಪ್ರಾರಂಭಿಸಿದಂಥ ಅಂತಹದೇ ಇನ್ನೊಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಸಮಾಜಮುಖಿ ಕಾರ್ಯ, ಅದುವೇ ಉಚಿತ ಸಾಮೂಹಿಕ ವಿವಾಹ. ಇಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಗೋಧೂಳಿ ಲಗ್ನದಲ್ಲಿ 53ನೇಯ ಈ ಸಾಮೂಹಿಕ ವಿವಾಹವೆಂದು ದಾಖಲಾಗಿ ಶ್ರೀ ಸ್ವಾಮಿಯ ಪೂಜ್ಯ ಹೆಗ್ಗಡೆ ದಂಪತಿಗಳ ಗಣ್ಯರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಸುಸಂಪನ್ನಗೊಂಡು ಇತಿಹಾಸದ ಪುಟದಲ್ಲಿ ದಾಖಲಾಗಲಿಕ್ಕಿದೆ. ಶ್ರೀ ಸ್ವಾಮಿಯ ಅನುಗ್ರಹ ಇಲ್ಲಿ ನೆರೆದಂತಹ ಎಲ್ಲ ವಧುವರರಿಗೂ ಕೂಡ ಅದು ಪ್ರಾಪ್ತವಾಗಲಿಕ್ಕಿದೆ. ಗಣ್ಯರ ನಡುವಿನಲ್ಲಿ, ಪೂಜ್ಯರ ಸಮ್ಮುಖದಲ್ಲಿ ನಡೆದಂತಹ ಯಾವುದೇ ಕಾರ್ಯಗಳು ಪೂಜ್ಯರ ಸಮ್ಮುಖದಲ್ಲಿ, ಕ್ಷೇತ್ರದ ಸ್ವಾಮಿಯ ಸಮ್ಮುಖದಲ್ಲಿ ನಡೆದಂತಹ ಕಾರ್ಯ ಎಂದಿಗೂ ಕೂಡ ಸಫಲತೆಯನ್ನೇ ಪಡೆದುಕೊಂಡು ಬಂದಿರುವಂಥದ್ದು ನಮಗೆ ಇತಿಹಾಸದುದ್ದಕ್ಕೂ ತಿಳಿದು ಬಂದಂತಹ ವಿಚಾರ. ಇದೀಗ ಈ ಎಲ್ಲ ಕಾರ್ಯಕ್ರಮಗಳು ಸುಸಂಪನ್ನವಾಗಿ ನೆರವೇರಬೇಕು ಎಂಬುದಾಗಿ ಭಗವಂತನನ್ನು ಕುರಿತು ಪ್ರಥಮವಾಗಿ ಪ್ರಾರಂಭಿಸಲಿಕ್ಕೆ ಮೊದಲು ಪ್ರಾರ್ಥಿಸಲಿದ್ದಾರೆ ಕುಮಾರಿ ಚಿನ್ಮಯಿ ಹಾಗೂ ಕುಮಾರಿ ಅನರ್ಘ್ಯ ಅವರು. महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दित महागणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियं महाकाव्यनाटकादिप्रियं
प्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दितमहागणपतिम् ನೆರೆದ ಅತಿಥಿ ಗಣ್ಯರನ್ನು, ಸಭಾಸದರನ್ನು, ಸಮಸ್ತರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು, ಕ್ಷೇತ್ರದ ಆಗುಹೋಗುಗಳನ್ನು ದಕ್ಷವಾಗಿ ನಿರ್ವಹಿಸುವಂತಹ ಪೂಜ್ಯ ಹರ್ಷಣ್ಣಾಜಿಯವರು. ಇದೀಗ ಹರ್ಷಣ್ಣಾಜಿಯವರು ಸಮಸ್ತರನ್ನು ಸ್ವಾಗತಿಸಲಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಮಾರು 800 ವರ್ಷಗಳ ಪ್ರಾಚೀನ ಇತಿಹಾಸವಿದೆ. ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮದೇವತೆಗಳ ನೆಲವೀಡಾಗಿರುವ ಧರ್ಮಸ್ಥಳ ಚತುರ್ವಿಧ ದಾನಗಳಿಗೆ ಹೆಸರುವಾಸಿಯಾದ ಪುಣ್ಯಕ್ಷೇತ್ರ ಅಲ್ಲದೆ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಶ್ರೀ ಕ್ಷೇತ್ರ ಮಾಡುತ್ತಾ ಬಂದಿದೆ. ಧಾರ್ಮಿಕತೆಯ ತಳಹದಿಯ ಮೇಲೆ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಇಂದು ಧರ್ಮಸ್ಥಳ ಹಮ್ಮಿಕೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಸರ್ವಧರ್ಮೀಯರಿಗೂ ಉಪಕಾರವಾಗುತ್ತಿದೆ. 1968ರಲ್ಲಿ ಪೂಜ್ಯರು ಪಟ್ಟಕ್ಕೆ ಬಂದ ನಂತರ ಹೊಸ ಮನ್ವಂತರ ಪ್ರಾರಂಭವಾಯಿತು. ಪೂಜ್ಯರ ಅನೇಕ ಜನಮಂಗಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಯಶಸ್ವಿಗೊಳಿಸಿದ್ದಾರೆ. ಇವುಗಳಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಒಂದು. ಪೂಜ್ಯರು ಧರ್ಮಾಧಿಕಾರಿಗಳಾದಾಗ ಅನೇಕರು ಮದುವೆಯ ವಿಪರೀತ ಖರ್ಚು ಮತ್ತು ವರದಕ್ಷಿಣೆಯ ಸಮಸ್ಯೆಗಳಿಗಾಗಿ ಪರಿಹಾರವನ್ನು ಕೋರುತ್ತಾ ಪೂಜ್ಯರ ಬಳಿ ಬರುತ್ತಿದ್ದರು. ಆಗ ಪೂಜ್ಯರ ಆಲೋಚನೆಯಲ್ಲಿ ಬಂದಿದ್ದು ಉಚಿತ ಸರಳ ಸಾಮೂಹಿಕ ವಿವಾಹದ ಪರಿಕಲ್ಪನೆ. ಹೀಗೆ 1972ರಲ್ಲಿ ಪ್ರಾರಂಭವಾದ ಈ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇಂದು ಕ್ಷೇತ್ರದ ಶ್ರೇಷ್ಠ ಕಾರ್ಯಕ್ರಮಗಳಲ್ಲಿ ಒಂದಾಗಿ ದೇಶಕ್ಕೆ ಮಾದರಿಯಾಗಿದೆ. ಇಂದು ನಮ್ಮಲ್ಲಿ ಹೆಮ್ಮೆ ಹಾಗೂ ಸಾರ್ಥಕತೆಯಾದ ಭಾವವನ್ನು ಮೂಡಿಸಿದೆ. ಕಳೆದ 52 ವರ್ಷಗಳಲ್ಲಿ ಒಟ್ಟು 13,000 ಜೋಡಿಗಳು ಈ ಕಾರ್ಯಕ್ರಮದ ಅಡಿಯಲ್ಲಿ ಸತಿಪತಿಗಳಾಗಿದ್ದು, ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ಸುಖ ದಾಂಪತ್ಯ ನಡೆಸುತ್ತಿರುವುದು ಇದರ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಇಂದು 53ನೇ ವರ್ಷದ ಉಚಿತ ಸರಳ ಸಾಮೂಹಿಕ ವಿವಾಹದ ಕಾರ್ಯಕ್ರಮ ನಡೆಯುತ್ತಿದೆ. ಜೋಡಿಗಳು ಇಂದು ಗೋಧೋಳಿ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಅವರೆಲ್ಲರಿಗೂ ಶುಭ ಕೋರುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ನವದಂಪತಿಗಳನ್ನು ಹಾಗೂ ನೆರೆದ ಸಮಸ್ತರನ್ನು ಆಶೀರ್ವದಿಸಲಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿರುವ ಶ್ರೀ ಟಿ ಬಿ ಜಯಚಂದ್ರ ರವರು ಕರ್ನಾಟಕ ಸರ್ಕಾರದಲ್ಲಿ ಜನಸೇವೆಗೆ ಪ್ರಸಿದ್ಧಿ ಹೊಂದಿರುವುದಾಗಿದ್ದು, ಸರ್ಕಾರದ ಬೇರೆ ಬೇರೆ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಈ ಹಿಂದೆ ಕಾನೂನು ಸಚಿವರಾಗಿ ಸಮರ್ಥ ಆಡಳಿತವನ್ನು ನಿಭಾಯಿಸಿದ ಹಾಗೂ ಶ್ರೀ ಕ್ಷೇತ್ರದ ಅಭಿಮಾನಿಗಳಾಗಿದ್ದ ಪ್ರಸ್ತುತ ನವದೆಹಲಿಯಲ್ಲಿ
ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತಿರುವುದು ಮಾನ್ಯರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಮ್ಮವರೇ ಆದ ವಿಧಾನ ಪರಿಷತ್ ಶಾಸಕ ಶ್ರೀ ಪ್ರತಾಪ್ ಸಿಂಹ ನಾಯಕರವರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮಹಿಳಾ ಸಬಲೀಕರಣ ರೂವಾರಿ ಶ್ರೀಮತಿ ಹೇಮಾವತಿ ವಿ ಹೆಗಡೆಯವರು ಉಪಸ್ಥಿತರಿದ್ದಾರೆ. ಸಾಮೂಹಿಕ ವಿವಾಹದ ಯಶಸ್ವಿಗೆ ಮೌಲಿಕ ಸಲಹೆ ಸೂಚನೆಗಳನ್ನು ನೀಡುತ್ತಾ ಕ್ಷೇತ್ರದ ಕಾರ್ಯಗಳಲ್ಲಿ ಸದಾ ತಮ್ಮನ್ನು ತೊಡಗಿಸಿಕೊಂಡವರು, ಅವರಿಗೂ ಸರ್ವರ ಪರವಾಗಿ ಗೌರವಪೂರ್ವವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕುಮಾರಿ ಶ್ರದ್ಧಾ ಮತ್ತು ಶ್ರದ್ಧಾ ಅಮಿತ್ ಅವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಉಳಿದಂತೆ ಅನೇಕ ಗಣ್ಯರು, ಶ್ರೀ ಕ್ಷೇತ್ರದ ಅಭಿಮಾನಿಗಳು, ವಿವಾಹವಾಗಲಿರುವ ನವದಂಪತಿಗಳು, ಅವರ ಬಂಧು ಮಿತ್ರರು, ಊರಿನ ಮಹನೀಯರು, ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರಿಗೂ ಶ್ರೀ ಕ್ಷೇತ್ರದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಅನೇಕ ದಾನಿಗಳು ಕೈ ಜೋಡಿಸಿದ್ದಾರೆ, ಅವರಿಗೂ ಹಾರ್ದಿಕವಾಗಿ ಸ್ವಾಗತ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಕೂಡ ಸ್ವಾಗತಿಸುತ್ತೇನೆ. ಇದೀಗ ಅತಿಥಿ ಅಭ್ಯಾಗತರಿಗೆ ಕ್ಷೇತ್ರದ ಪರವಾಗಿ ಗೌರವ ಸಮರ್ಪಣೆ. ಮೊದಲನೇದಾಗಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಶ್ರೀ ರಂಗನಾಥ್ ಬೆಂಗಳೂರು ಅವರು ಗೌರವದಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಯನ್ನು ಮಾಡಿದ್ದಾರೆ. ಹಾಗೆ ಮುನಿಯಪ್ಪ ಅವರು ಬೆಂಗಳೂರು ಅವರು ಫಲಸಮರ್ಪಣೆ ಮಾಡುವುದಾಗಿ ವಿನಂತಿಸಿಕೊಂಡಿದ್ದಾರೆ. ಮೊದಲನೇದಾಗಿ ಪೂಜ್ಯರಿಗೆ ಫಲ ಹಾಗೂ ಪುಷ್ಪ ಸಮರ್ಪಣೆಯನ್ನು ಮಾಡಿದ ನಂತರ ಉಳಿದವರಿಗೆ ಗೌರವ ಸಮರ್ಪಣೆ ನೀಡಲಿಕ್ಕಿದೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಟಿ ಬಿ ಜಯಚಂದ್ರ ಅವರಿಗೆ ಶ್ರೀ ಕೆ ಶಂಕರಾಚಾರ್ ಬೆಂಗಳೂರು ಅವರಿಂದ ಗೌರವ ಸಮರ್ಪಣೆ. ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಅವರಿಗೆ ಶ್ರೀಮತಿ ರಾಣಿ ಶ್ರೀನಿವಾಸ್ ರೆಡ್ಡಿ ಅವರಿಂದ ಸಮರ್ಪಣೆ, ಗೌರವ ಸಮರ್ಪಣೆ. ಶ್ರೀ ಪ್ರತಾಪ್ ಸಿಂಹ ನಾಯ್ಕ್ ಅವರಿಗೆ ಶ್ರೀ ಆರ್ ಅನಂತಸ್ವಾಮಿ ಬೆಂಗಳೂರು ಅವರಿಂದ ಗೌರವಾರ್ಪಣೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಶ್ರೀ ಮೇಲೂರು ದೇವರಾಜು ಬೆಂಗಳೂರು ಇವರಿಂದ ಗೌರವ ಸಮರ್ಪಣೆ. ಶ್ರೀ ಅಮಿತ್ ಕುಮಾರ್ ಅವರಿಗೆ ಶ್ರೀ ರಾಜು ಬೆಂಗಳೂರು ಇವರಿಂದ ಗೌರವ ಸಮರ್ಪಣೆ. ಶ್ರೀಮತಿ ಶ್ರದ್ಧಾ ಅಮಿತ್ ಅವರಿಗೆ ಶ್ರೀ ಅಮಿತ್ ಕುಮಾರ್ ಅವರಿಗೆ ರಾಜು ಅವರಿಂದ ಗೌರವ ಸಮರ್ಪಣೆ. ಶ್ರದ್ಧಾ ಅಮಿತ್ ಅವರಿಗೆ ಗೌರಮ್ಮ ಅವರಿಂದ ಸಮರ್ಪಣೆ, ಗೌರವ ಸಮರ್ಪಣೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಮೇಲೂರು ದೇವರಾಜ್ ಅವರಿಂದ ಮಾಲಾರ್ಪಣೆ. ಉಚಿತ ಸಾಮೂಹಿಕ ವಿವಾಹಕ್ಕೆ ಶ್ರೀ ಅನಿಲ್ ಬೆಂಗಳೂರು ಇವರು 101 ಮಾಂಗಲ್ಯ ಸರವನ್ನು ಹಾಗೂ ಶ್ರೀ ಶ್ರೀಧರ್ ಮೈಸೂರು ಇವರು 100 ಮೂಗುತಿಯನ್ನು, ಶ್ರೀ ಕೆ ಶಂಕರಾಚಾರ್ ದಾವಣಗೆರೆ 54 ಮಾಂಗಲ್ಯ ಸರವನ್ನು, ಶ್ರೀಮತಿ ಧನಲಕ್ಷ್ಮಿ ಶ್ರೀ ಅನಂತಸ್ವಾಮಿ ಬೆಂಗಳೂರು ಇವರು 33 ಮಾಂಗಲ್ಯ ಸರವನ್ನು ಹಾಗೂ ಶ್ರೀ ವಿ ರಾಜು ಶ್ರೀಮತಿ ಸಂಗೀತಾ ಕಲಬುರ್ಗಿ ಅವರು 5 ಲಕ್ಷ ರೂಪಾಯಿಯನ್ನು, ಶ್ರೀ ವಿ ಪ್ರಸಾದ್ ಬೆಂಗಳೂರು ಇವರು 3 ಲಕ್ಷ ರೂಪಾಯಿಯನ್ನು, ಶ್ರೀ ಚಂದ್ರ ಕೆ ನಾಯಕ್ ಮುಂಬೈ ಇವರು 1,80,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ.
ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥವರು ಕ್ಷೇತ್ರದ ಅಭಿಮಾನಿಗಳು, ಸಜ್ಜನ ರಾಜಕಾರಣಿಗಳಾಗಿ ಸಮಾಜದಲ್ಲೇ ಅಪರೂಪದ ವ್ಯಕ್ತಿತ್ವವನ್ನು ತನ್ನದಾಗಿಸಿಕೊಂಡಂತಹ ಗೌರವಾನ್ವಿತ ಶ್ರೀ ಟಿ ಬಿ ಜಯಚಂದ್ರ ಅವರು ಈ ಹಿಂದೆ ಅನೇಕ ಬಾರಿ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬಂದಾಗ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ಎಲ್ಲರೊಡನೆ ಬಹಳ ಸರಳ ವ್ಯಕ್ತಿತ್ವ ಅವರದ್ದಾದ್ದರಿಂದ ಬಹಳ ಸರಳವಾಗಿ ನಮ್ಮೊಡನೆ ಬೆರೀತಾರೆ. ಅನೇಕ ಬಾರಿ ವಿಧಾನಸಭೆಯ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಮಹತ್ವದ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಯಾವುದೇ ಒಂದು ಕಪ್ಪು ಚುಕ್ಕಿಗಳಿಲ್ಲದೆ ಜನಜನಿತವಾದಂತಹ ಅಭಿವೃದ್ಧಿ ಪರವಾದಂತಹ ಆಡಳಿತವನ್ನು ನೀಡಿ ಲೋಕದ ಮೆಚ್ಚುಗೆಯನ್ನು ಪಡೆದಂಥವರು. ಇಂದಿನ ಅಪರೂಪದ ಈ ರಾಜಕೀಯ ವಲಯದಲ್ಲಿ ಎಲ್ಲಿಯೂ ತನ್ನನ್ನು ತಾನು ಯಾವುದೇ ಒಂದು ಎಡ ಬಲಗಳಿಗೆ ಗುರುತಿಸಿಕೊಳ್ಳದೆ ಅಜಾತಶತ್ರುವಾಗಿ ರಾಜಕೀಯ ಕ್ಷೇತ್ರದ ಮೇರು ದಿಗ್ಗಜನಂತೆ ಶೋಭಿಸ್ತಾ ಅಧಿಕಾರದ ಲಾಲಸೆಗೆ ಎಂದೂ ಹಿಂದೆ ಹೋಗದೆ ಸದಾ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಗೌರವಾನ್ವಿತ ಶ್ರೀ ಟಿ ಬಿ ಜಯಚಂದ್ರ ಅವರು ಇದೀಗ ಸಭಾಸದರನ್ನು ಉದ್ದೇಶಿಸಿ ಮಾತನಾಡುವುದರ ಜೊತೆಗೆ ಎಲ್ಲ ವಧುವರರನ್ನು ಆಶೀರ್ವದಿಸಬೇಕಾಗಿ ಕ್ಷೇತ್ರದ ಪರವಾಗಿ ಅತ್ಯಂತ ವಿನಂತಿಯಿಂದ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಾಡ ದೇವತೆ ಧರ್ಮಸ್ಥಳದ ಮಂಜುನಾಥನಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಏರ್ಪಾಟಾಗಿದೆ. ಈ ಕಾರ್ಯಕ್ರಮದ ಈ ದೃಶ್ಯವನ್ನು ನೋಡೋದಕ್ಕೆ ಅತ್ಯಂತ ಸಂತೋಷ ಅನ್ನಿಸ್ತದೆ. ಈ ಕಾರ್ಯಕ್ರಮವನ್ನು ಇದಕ್ಕೆ ಸಹಕಾರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆಯವರವರು ಮತ್ತು ಶ್ರೀಮತಿ ಹೆಗ್ಗಡೆಯವರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾನು ಯಾವಾಗಲೂ ಕೂಡ ಹರ್ಷರವ್ರನ್ನ ನಾನು ಸ್ನೇಹಿತ ಅಂತಲೇ ಕರೀತೇನೆ. ಏಕೆಂದರೆ ನನಗೂ ಧರ್ಮಸ್ಥಳದ ಕ್ಷೇತ್ರಕ್ಕೂ ಭಾಳ ವರ್ಷಗಳ ಕಡೆ ಒಡನಾಟ. ನಾನು ಭಕ್ತನಾಗಿ ಅಭಿಮಾನಿಯಾಗಿ ನಾನು ಇಲ್ಲಿ ಬರ್ತಾಯಿದ್ದೆ. ನಾನು ಶಾಸಕನಾಗಿ 48 ವರ್ಷ ಆಯಿತು. ಅಂದಿನಿಂದ ಇವತ್ತಿನವರೆಗೂ ಕೂಡ ಧರ್ಮಸ್ಥಳದ ಒಂದು ಅಭಿಮಾನಿಯಾಗಿ ಭಕ್ತನಾಗಿ ನಾನು ಬರ್ತಾ ಇರ್ತಿದ್ದೆ. ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ಜ್ಞಾಪಿಸ್ತಾ, ಮತ್ತು ನೂತನವಾಗಿರ್ತಕ್ಕಂಥ ವಧುವರರು, ನನಗೆ ಒಂದು ಮಾತು ನನಗೆ ಜ್ಞಾಪಕ ಬರ್ತದೆ. ನಾನು ಕಾನೂನು ಮಂತ್ರಿಯಾಗಿರಬೇಕಾದಾಗ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವನು. ಮದುವೆ ಮಾಡಬೇಕಾದಾಗ ಎಡರು ತೊಡರುಗಳನ್ನು ಪ್ರತಿಯೊಂದು ಸಂಸಾರದಲ್ಲೂ ಕೂಡ ನಾನು ನೋಡ್ತಾ ಇದ್ದೆ. ಹಳ್ಳಿಯಿಂದ ಬಂದವನಾಗಿ ಹಳ್ಳಿನಲ್ಲಿ ಮದುವೆ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತಕ್ಕಂಥದ್ದು ನನಗೆ ಅರಿವಿರ್ತಕ್ಕಂಥದ್ದು. ಹಾಗಾಗಿ ನಾನು ಒಂದು ರೀತಿಯಲ್ಲಿ ಈ ಮದುವೆಯಲ್ಲಿ ಸರಳತೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸಾಮೂಹಿಕ ಮದುವೆಗಳನ್ನು ಜಾರಿಗೆ ತರಬೇಕು ಮತ್ತು ಸಿಂಪಲ್ ಮ್ಯಾರೇಜಸ್, ಸರಳವಾಗಿರ್ತಕ್ಕಂಥ ಮದುವೆಗಳನ್ನು ಆಚರಣೆಗೆ ತರಬೇಕು ಅಂತೇಳಿ ನಾನು ಕಾನೂನು ತರಬೇಕು ಅಂತೇಳಿ ಹೊರಟೆ. ಕಾನೂನನ್ನ ಅದಕ್ಕೆ ತಂದೆ, ಕಾನೂನನ್ನ ರೆಡಿ ಆಯಿತು. ಅದನ್ನು ಜಾರಿಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡೋದಕ್ಕೆ ಹೊರಟಂಥ ಸಂದರ್ಭದಲ್ಲಿ ನನಗೆ ಕಾದಿತ್ತು ಒಂದು ದೊಡ್ಡ ಶಾಕು. ಏನಪ್ಪ ಅಂದರೆ, ಯಾರೊಬ್ಬರೂ ಕೂಡ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳಾಗಿ ಆದಿಯಾಗಿ ಮುಖಂಡರು ಹಾಕಿದಾಗ ಕೂಡ
ಅವ್ರ ಜೊತೆಗೆ ನಾವು ನಿಲ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಮಾತನ್ನು ಧೈರ್ಯವಾಗಿ ಹೇಳಬೇಕಾಗ್ತದೆ. ಇಷ್ಟು ಮಾತ್ರ ನಾನು ಹೆಚ್ಚು ಮಾತನಾಡಿದೆ. ನನಗೆ ನನ್ನ ಫೋನ್ ಬಂದಾಗ ನನಗೆ ಬೇರೊಂದು ಕಾರ್ಯಕ್ರಮ ಇತ್ತು. ಆದಾಗ್ಯೂ ಕೂಡ ನಾನು ವೀರೇಂದ್ರ ಹೆಗ್ಗಡೆಯವರಿಂದ ಯಾವುದೇ ಕರೆ ಬಂದಂಥ ಸಂದರ್ಭದಲ್ಲಿ, ಯಾವುದೇ ಒಂದು ಫೋನ್ ಬಂದಂಥ ಸಂದರ್ಭದಲ್ಲಿ ನನ್ನ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ನೇರವಾಗಿ ಬರುವಂಥ ಕೆಲಸವನ್ನು ಮಾಡಿದ್ದೇನೆ. ಅತ್ಯಂತ ಸಂತೋಷ ಆಗಿದೆ. ಬಹುಶಃ 80 ಜೋಡಿಗಳಿಗೆ ಮದುವೆಗಳನ್ನು ಮಾಡಿಸ್ತಕ್ಕಂಥ ಪುಣ್ಯ ಕೆಲಸದಲ್ಲಿ ನನಗೆ ಭಾಗಿಯಾಗೋದಕ್ಕೆ ಅವಕಾಶವನ್ನು ಕೊಟ್ಟಂಥ ವೀರೇಂದ್ರ ಹೆಗ್ಗಡೆಯವ್ರಿಗೂ ಮತ್ತು ಶ್ರೀಮತಿಯವ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದೀಗ ಕ್ಷೇತ್ರದ ಪರವಾಗಿ ಮುಖ್ಯ ಅತಿಥಿಗಳಿಗೆ ಪೂಜ್ಯ ಕಾವಂದರಿಂದ ಗೌರವ ಸಮರ್ಪಣೆ. ಶ್ರೀಮತಿ ರಾಣಿ ಶ್ರೀನಿವಾಸ್ ರೆಡ್ಡಿಯವರು 25 ತಾಳಿ, ಶ್ರೀ ಅನಂತರಾಮ್ ಅವರು 200 ಹೂವಿನ ಹಾರವನ್ನು, ಸುರೇಶ್ ಬಾಬು ಶ್ರೀನಾಥ್ ರೆಡ್ಡಿಯವರು 101 ಸೀರೆ ಹಾಗೂ ಪಂಚಶಲ್ಯವನ್ನು, ಶ್ರೀಮತಿ ಗೌರಮ್ಮ ಮುನಿಯಪ್ಪ ಬೆಂಗಳೂರು ಇವರು 11 ತಾಳಿಯನ್ನು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಇದೀಗ ಪೂಜ್ಯ ಹೆಗ್ಗಡೆಯವರಲ್ಲಿ ಹಾಗೂ ಮಾತೃಶ್ರೀ ಅಮ್ಮನವರಲ್ಲಿ, ಅವರ ಕುಟುಂಬಸ್ಥರಲ್ಲಿ, ಮುಖ್ಯ ಅತಿಥಿಗಳಲ್ಲಿ ಹಾಗೂ ದಾನಿಗಳೆಲ್ಲರಲ್ಲಿ ಕೂಡ ನಾವು ವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ತಾವುಗಳು ಮುಖ್ಯ ಅತಿಥಿಗಳೊಂದಿಗೆ, ಪೂಜ್ಯರೊಂದಿಗೆ ವಧುವರರಿಗೆ ಮಾಂಗಲ್ಯ ವಿತರಣೆಯನ್ನು ಮಾಡಬೇಕು ಎಂಬುದಾಗಿ ವೇದಿಕೆಯಲ್ಲಿರುತ್ತ ಎಲ್ಲ ಗಣ್ಯರಿಗೂ, ಪೂಜ್ಯ ಕಾವಂದರಿಗೂ ಹಾಗೂ ದಾನಿಗಳೆಲ್ಲರಲ್ಲಿ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸಾವಿರದ 1972 ಇಸ್ವಿಯಲ್ಲಿ ಸಮಾಜಕ್ಕೆ ಒಂದು ಆದರ್ಶವಾದಂಥ ಕಾರ್ಯಕ್ರಮದ ಅಗ್ರೇಸರಾಗಿ ನಿಂತವರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಇಲ್ಲಿವರೆಗೆ 13,000 ಜೋಡಿಗಳ ದಾಂಪತ್ಯ ಜೀವನಕ್ಕೆ ಶುಭ ಹಾರೈಕೆ ಆಶೀರ್ವಾದಗಳನ್ನು ನೀಡಿದವರು ಪೂಜ್ಯ ಹೆಗ್ಗಡೆಯವರು. ಈ ಬಾರಿಯ ಶ್ರೀ ಆನಂದರಾವ್ ಇವರು 1 ತಾಳಿ, ಸೀರೆ ಹಾಗೂ ಪಂಚೆಯನ್ನು, ಶ್ರೀ ದೀಪಕ್ ಡಿ ಮುರ್ಕುಂಬಿ ಬೆಂಗಳೂರು, ಶ್ರೀ ಕೆ ಬಸವರಾಜ ರೆಡ್ಡಿ, ಶ್ರೀ ಸಿಂಧೂರ್, ಶ್ರೀ ತೇಜೋನಿಧಿ MR, ಶ್ರೀ ರಾಹುಲ್ ಗೋಪಾಲ್ R, ಶ್ರೀ ಕೀರ್ತಿ N, ಶ್ರೀ ಗೋಪಾಲಕೃಷ್ಣ ಮತ್ತು ಯಮುನಾ, ಶ್ರೀ ವಂಶಿತ್ V, ಶ್ರೀಮತಿ ಪುಷ್ಪಲತಾ ಇವರು ತಲಾ 1 ತಾಳಿಯನ್ನು ಹಾಗೂ ಸೀರೆಯನ್ನು ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನೀಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ GN ಪ್ರಭಾಕರ್ ಮೈಸೂರು ಇವರು 50,000 ರೂಪಾಯಿಯನ್ನು, ಶ್ರೀ HS ದೇವರಾಜ್ ಅವರು 25 ಸೀರೆ 1 ಧೋತಿಯನ್ನು, ಶ್ರೀ ವಿನೋದ್ ಕುಮಾರ್ ಬೆಂಗಳೂರು 51 ಜೊತೆ ಪಂಚೆ ಹಾಗೂ ಶಲ್ಯವನ್ನು, ಡಾಕ್ಟರ್ ಕಾರ್ತಿಕ್ ಹಾಗೂ ಕುಟುಂಬಸ್ಥರು 10,000 ರೂಪಾಯಿಯನ್ನು, ದಿವಂಗತ ರಾಮಯ್ಯ ಅವರ ಸ್ಮರಣಾರ್ಥವಾಗಿ ಅವರ ಕುಟುಂಬದವರು ಬೆಂಗಳೂರಿನವರು 8,000 ರೂಪಾಯಿಯನ್ನು, ಶ್ರೀಮತಿ ನಾಗವೇಣಿ ಜೈಶಂಕರ್ ಇವರು ಚಿಕ್ಕಮಗಳೂರಿನವರು 5,001 ರೂಪಾಯಿಯನ್ನು, ಶ್ರೀಮತಿ ಶ್ರೀದೇವಿ ರಮೇಶ್ ಬೆಂಗಳೂರು ಇವರು 5,000 ರೂಪಾಯಿಯನ್ನು, ಶ್ರೀ ಮಂಜೇಗೌಡ ಹಾಸನ ಇವರು 7 ಸೀರೆಗಳನ್ನು, ಶ್ರೀ ನರಸಿಂಹ 3,000 ರೂಪಾಯಿಯನ್ನು, ಶ್ರೀಮತಿ ರಜನಿ ಗಂಗಾಧರ ಇವರು 7 ಸೀರೆಯನ್ನು ಈ ಒಂದು ಉಚಿತ ಸಾಮೂಹಿಕ ವಿವಾಹಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಪರಮಪೂಜ್ಯ ಹೆಗ್ಗಡೆಯವರು ಇವರೆಲ್ಲರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ತಿಳಿಸಬೇಕು ಎಂಬುದಾಗಿ ಸೂಚಿಸಿದ್ದಾರೆ. ಇವರೆಲ್ಲರಿಗೆ ನಾವು ಅತ್ಯಂತ ಆಭಾರಿಗಳಾಗಿದ್ದೇವೆ ಎಂಬುದಾಗಿ ಮತ್ತೊಮ್ಮೆ ಸೂಚಿಸ್ತಾ ಇದ್ದೇವೆ.
शुभदिनदे कल्याणं शुभकल्याणं मङ्गलकरै शुभदिनदे कल्याणं शुभकल्याणं मङ्गलवाद्यनिनाददोडने शुभकल्याणं शुभकल्याणं मङ्गलवाद्यनिनाददोडने शुभकल्याणं शुभकल्याणं मङ्गलकरै शुभदिनदे कल्याणं शुभकल्याणं मङ्गलकरै शुभदिनदे कल्याणं शुभकल्याणं ನಗೆ ಮೊಗದರ ಸಾಜಲುವನಿಗೆ ತವರಿನ ಕಣ್ಮಣಿ ಚೆಲುವಿಗೆ ನಗೆ ಮೊಗದರ ಸಾಜಲುವನಿಗೆ ತವರಿನ ಕಣ್ಮಣಿ ಚೆಲುವಿಗೆ ಶಿವಶಕ್ತಿಯರ ಸಮ್ಮುಖದಿ ಕಲ್ಯಾಣಂ ಶುಭ ಕಲ್ಯಾಣಂ ಶಿವಶಕ್ತಿಯರ ಸಮ್ಮುಖದಿ ಕಲ್ಯಾಣಂ ಶುಭ ಕಲ್ಯಾಣಂ वेदघोषदिं कल्याणं अग्निसम्मुखे कल्याणं स्वस्ति मन्त्रदिं कल्याणं देवकरुणयोळु कल्याणं वेदघोषदिं कल्याणं अग्निसम्मुखे कल्याणं स्वस्ति मन्त्रदिं कल्याणं देवकरुणयोळु कल्याणं मङ्गलकरै शुभदिनदे कल्याणं शुभकल्याणं मङ्गलकरै शुभदिनदे कल्याणं शुभकल्याणम् ತಂದೆ ತಾಯಿಯರ ವಾತ್ಸಲ್ಯ ಬಂಧು ಬಾಂಧವರ ಹರಸಿಕೆಯು ತಂದೆ ತಾಯಿಯರ ವಾತ್ಸಲ್ಯ ಬಂಧು ಬಾಂಧವರ ಹರಸಿಕೆಯು ಅಕ್ಷತೆ ಸಿಂಚನವಾಗಿರುವ ಕಲ್ಯಾಣಂ ಶುಭ ಕಲ್ಯಾಣಂ ಅಕ್ಷತೆ ಸಿಂಚನವಾಗಿರುವ ಕಲ್ಯಾಣಂ ಶುಭ ಕಲ್ಯಾಣಂ ರತ್ನ ಮಂಟಪದೊಳು ಕಲ್ಯಾಣಂ ರಾಜಸಭೆಯೊಳು ಕಲ್ಯಾಣಂ ಗಾನಮೇಳದೊಳು ಕಲ್ಯಾಣಂ ಸಕಲ ಸೌಭಾಗ್ಯದ ಕಲ್ಯಾಣಂ ರತ್ನ ಮಂಟಪದೊಳು ಕಲ್ಯಾಣಂ ರಾಜಸಭೆಯೊಳು ಕಲ್ಯಾಣಂ ಗಾನಮೇಳದೊಳು ಕಲ್ಯಾಣಂ ಸಕಲ ಸೌಭಾಗ್ಯದ ಕಲ್ಯಾಣಂ ಮಂಗಳಕರೈ ಶುಭದಿನದೇ ಕಲ್ಯಾಣಂ ಶುಭ ಕಲ್ಯಾಣಂ ಮಂಗಳಕರೈ ಶುಭದಿನದೇ ಕಲ್ಯಾಣಂ ಶುಭ ಕಲ್ಯಾಣಂ ಮಂಗಳವಾದ್ಯ ನಿನಾದದೊಡನೆ ಶುಭ ಕಲ್ಯಾಣಂ ಶುಭ ಕಲ್ಯಾಣಂ ಮಂಗಳವಾದ್ಯ ನಿನಾದದೊಡನೆ ಶುಭ ಕಲ್ಯಾಣಂ ಶುಭ ಕಲ್ಯಾಣಂ ಕಲ್ಯಾಣಂ ಶುಭ ಕಲ್ಯಾಣಂ ಕಲ್ಯಾಣಂ ಶುಭ ಕಲ್ಯಾಣಂ ಈ ಬಾರಿಯ ವಿಶೇಷ ಜೋಡಿ 12,975ನೇ ಜೋಡಿ ಚಿ ವಿನಾಯಕ ರಾಮಚಂದ್ರ ಅಥಣಿ ತಾಲೂಕಿನವರು, ಬೆಳಗಾವಿ ಜಿಲ್ಲೆ, MBA ಪದವೀಧರರಾಗಿ ಬಹಳ ಉನ್ನತ ಹುದ್ದೆಯ ಉದ್ಯೋಗಿಯಾಗಿದ್ದಾರೆ. ಚಿಸೌ ರಿಚಿಕಾ ದೇಬ್ ಅವರು ನಾಗಾಲ್ಯಾಂಡ್ ರಾಜ್ಯದವರು. ಅವರು ಕೂಡ MCOM ಉನ್ನತ ಪದವೀಧರರಾಗಿ ಉನ್ನತ ಸ್ಥಾನದಲ್ಲಿ ಕೆಲಸದಲ್ಲಿದ್ದಾರೆ. ವಿನಾಯಕ್ ರಾಮಚಂದ್ರ ಅವರು ಹೇಳುತ್ತಾರೆ, ನನ್ನ ಜೀವನಕ್ಕೆ ನನ್ನ ಬೆಳವಣಿಗೆಗೆ ಮಂಜುನಾಥ ಸ್ವಾಮಿಯ ಅನುಗ್ರಹ ತುಂಬಷ್ಟು ಇದೆ. ಹಾಗಾಗಿ ನನ್ನ ವಿವಾಹ ಕೂಡ ಧರ್ಮಸ್ಥಳದಲ್ಲಿಯೇ ಆಗಬೇಕು, ಅದು ಉಚಿತ ಸಾಮೂಹಿಕ ವಿವಾಹದ ಸರಳ ಸಂಭ್ರಮದಲ್ಲಿ ಆಗಬೇಕು ಅಂತೇಳುವಂಥ ಆಶಯವನ್ನು ವಿನಾಯಕ್ ಅವರು ಹೊಂದಿದ್ದಾರೆ. ಅದೇ ರೀತಿ ರಚಿಕಾ ದೇಬ್ ಅವರು ಕೂಡ ಸರಳ ಸಜ್ಜನಿಕೆಯ ಮದುವೆಯ ಸಂಭ್ರಮದಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೇಳುವಂಥ ಆಶಯವನ್ನು ತೋರಿದ ಕಾರಣ ಈ ದಿನದ ವಿಶೇಷ ಜೋಡಿಯಾಗಿ ಈ ಜೋಡಿ ಮೂಡಿಬಂದಿದೆ.
घोषदिं कल्याणम् अग्निसम्मुखे कल्याणम् स्वस्ति मन्त्रदिं कल्याणम् देवकरुणेयुळु कल्याणम् वेदघोषदिं कल्याणम् अग्निसम्मुखे कल्याणम् स्वस्ति मन्त्रदिं कल्याणम् देवकरुणेयुळु कल्याणम् मङ्गलकरै शुभदिनदे कल्याणं शुभ कल्याणं मङ्गलकरै शुभदिनदे कल्याणं शुभ कल्याणम् ತಂದೆ ತಾಯಿಯರ ವಾತ್ಸಲ್ಯ ಬಂಧು ಬಾಂಧವರ ಹರಸಿಕೆಯು ಅಕ್ಷತೆ ಸಿಂಚನವಾಗಿರುವ ಕಲ್ಯಾಣಂ ಶುಭ ಕಲ್ಯಾಣಂ ತಂದೆ ತಾಯಿಯರ ವಾತ್ಸಲ್ಯ ಬಂಧು ಬಾಂಧವರ ಹರಸಿಕೆಯು ಅಕ್ಷತೆ ಸಿಂಚನವಾಗಿರುವ ಕಲ್ಯಾಣಂ ಶುಭ ಕಲ್ಯಾಣಂ ರತ್ನ ಮಂಟಪದೊಳು ಕಲ್ಯಾಣಂ ರಾಜಸಭೆಯೊಳು ಕಲ್ಯಾಣಂ ಗಾನ ಮೇಳದೊಳು ಕಲ್ಯಾಣಂ ಸಕಲ ಸೌಭಾಗ್ಯದ ಕಲ್ಯಾಣಂ ರತ್ನ ಮಂಟಪದೊಳು ಕಲ್ಯಾಣಂ ರಾಜಸಭೆಯೊಳು ಕಲ್ಯಾಣಂ ಗಾನ ಮೇಳದೊಳು ಕಲ್ಯಾಣಂ ಸಕಲ ಸೌಭಾಗ್ಯದ ಕಲ್ಯಾಣಂ ಮಂಗಳಕರೈ ಶುಭದಿನದೇ ಕಲ್ಯಾಣಂ ಶುಭ ಕಲ್ಯಾಣಂ ಮಂಗಳಕರೈ ಶುಭದಿನದೇ ಕಲ್ಯಾಣಂ ಶುಭ ಕಲ್ಯಾಣಂ ಮಂಗಳವಾದ್ಯ ನಿನಾದದೊಡನೆ ಶುಭ ಕಲ್ಯಾಣಂ ಶುಭ ಕಲ್ಯಾಣಂ ಮಂಗಳವಾದ್ಯ ನಿನಾದದೊಡನೆ ಶುಭ ಕಲ್ಯಾಣಂ ಶುಭ ಕಲ್ಯಾಣಂ ಮಂಗಳಕರೈ ಶುಭದಿನದೇ ಕಲ್ಯಾಣಂ ಶುಭ ಕಲ್ಯಾಣಂ ಕಲ್ಯಾಣಂ ಶುಭ ಕಲ್ಯಾಣಂ ಕಲ್ಯಾಣಂ ಶುಭ ಕಲ್ಯಾಣಂ ಕಲ್ಯಾಣಂ ಶುಭ ಕಲ್ಯಾಣಂ ಕಲ್ಯಾಣಂ ಶುಭ ಕಲ್ಯಾಣಂ. ಇದೀಗ ನಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕಿದ್ದಾರೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಕ್ಷೇತ್ರದ ಧೀಶಕ್ತಿಯಾಗಿ ನಮ್ಮ ಅನ್ನದಾತರಾಗಿ ಸಮಾಜಮುಖಿ ಕಾರ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾ ಸಮಾಜದ ಇನಿತುಗಳನ್ನು ಇಂತುಗಳನ್ನು ಅರಿತುಕೊಂಡು ಅದಕ್ಕೆ ಸ್ಪಂದಿಸುತ್ತಾ ದೈವಿ ಮಾನವ ಸ್ವರೂಪದಲ್ಲಿ ನಮಗೆಲ್ಲ ಆಶೀರ್ವದಿಸ್ತಾ ಇರುವಂತಹ ಪರಮ ಪೂಜ್ಯ ಹೆಗ್ಗಡೆಯವರಿಂದ ಎಲ್ಲರನ್ನು ವಧುವರರನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ನೀವೆಲ್ಲರೂ ನಿಮ್ಮ ನಿಮ್ಮ ಇಷ್ಟ ದೇವರು, ಗ್ರಾಮ ದೇವರು, ಮನೆ ದೇವರನ್ನು ಸ್ಮರಿಸಿಕೊಳ್ಳಿ. ನಮ್ಮ ಇಂದಿನ 53ನೇ ವರ್ಷದ ಸಾಮೂಹಿಕ ವಿವಾಹಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಟಿ.ಬಿ. ಜಯಚಂದ್ರ ಅವರೇ ಮತ್ತು ಇದರ ಎಲ್ಲ ದಾನಿಗಳೇ ಮತ್ತು ಆಗಮಿಸಿದ ವಧುವರರೇ ಮತ್ತು ಅವರ ಕುಟುಂಬದವರೇ, ನಾನು ವಿಶೇಷವಾಗಿ ಹೇಳೋದಾದರೆ ಶ್ರೀ ಜಿ.ಬಿ. ಜಯಚಂದ್ರ ಅವರನ್ನು ಯಾರು ಅಂತ ಹೇಳೋದಿಲ್ಲ, ಅವರು ನಮ್ಮವರೇ. ಅಷ್ಟು ವರ್ಷದವರ ಪರಿಚಯ ಇದೆ ಮತ್ತು ಬಹಳ ಸಾತ್ವಿಕರವರು, ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವ್ರು ನಾವು ಇಲ್ಲಿ ಬರಬೇಕು ಅಂತ ಹೇಳಿದ ತಕ್ಷಣ ಅನೇಕ ಕಾರ್ಯಕ್ರಮಗಳನ್ನ ರದ್ದು ಮಾಡಿ ಇಲ್ಲಿ ಬಂದಿದ್ದಾರೆ. ಇವತ್ತು ನಿಮಗೆಲ್ಲಕ್ಕೆ ಹರಸಲಿಕ್ಕೆ ಅಂತಂದರೆ ತುಂಬ ಸಂತೋಷ ಆಗಿದೆ ನನಗೆ. ಅವರು ಸರ್ಕಾರದ ಪರವಾಗಿ ನಿಮಗೆಲ್ಲ ಆಶೀರ್ವದಿಸಿದ್ದಾರೆ ಮತ್ತು ಅವರು ಹೇಳಿದರು ಅನೇಕ ಕಾನೂನುಗಳನ್ನು ತಂದು ಸರಳ ವಿವಾಹಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂದಿದ್ದೆ ಅಂತ. ಅದು ನಿಜವಾಗಿಯೂ ನಮ್ಮ ಕ್ಷೇತ್ರದಲ್ಲಿ 1972ನೇ ಇಸ್ವಿಯಲ್ಲಿ ಹೇಗೆ ಪ್ರಾರಂಭ ಆಯಿತು ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು. ಮುಖ್ಯವಾಗಿ ಒಂದು ದಿವಸ ನಾನು ಕೂತಿದ್ದಾಗ ಒಬ್ಬಳು ಮಹಿಳೆ ಬಂದು
ತನ್ನ ಇಬ್ಬರು ಮಕ್ಕಳು ಮದುವೆಯಾಗಿ ಜೀತದಾಳುಗಳಾಗಿ ದುಡಿಯುತ್ತಿದ್ದಾರೆ ಅಂತಂದ್ಲು. ಆವಾಗ ಜೀತದ ಆಳುಗಳು ಭಾಳ ಸಮಸ್ಯೆ ಇತ್ತು. ಜೀತದ ಆಳುಗಳನ್ನು ಬಿಡಿಸುವಂಥ ಸರ್ಕಾರದ ದೊಡ್ಡ ಕೆಲಸ ಆಗಿತ್ತು. ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ, ಮದುವೆಗಾಗಿ ಸಾಲ ತೆಗೆದಿದ್ದೆ ನಾನು, ಮದುವೆ ಸಾಲ ತೀರಿಸಲಾಗದೆ ಮದುವೆಗೆ ನೂತನ ವಧುವರನ್ನೇ ಅವರ ಮನೆಗೆ ಕಳಿಸಿದ್ದೇನೆ ಅಂತ ಹೇಳಿದ್ಲು. ಭಾಳ ಆಶ್ಚರ್ಯ ಆಯಿತು. ಯಾರಾದರೂ ಮದುಮಕ್ಕಳಿಗೆ ಮದುವೆ ಆದ ತಕ್ಷಣ ಕೊಟ್ಟ ಉಡುಗೊರೆ ಯಾವುದು ಅಂತಂದರೆ, ಹೋಗಿ ಅವ್ರ ಮನೇಲಿ ದುಡಿಯಿಂದ ಯಾಕೆ ಮಾಡಬೇಕು ಅಷ್ಟು ಅದ್ದೂರಿಯ ಮದುವೆ ಅಂತ ಕೇಳಿದರೆ, ಅದು ಸಾಮಾಜಿಕವಾಗಿ ನಮಗೆ ಅಂತಸ್ತು ಮತ್ತು ಗೌರವ ದೊರಕುವಂಥದ್ದು. ಇಂಥ ಮದುವೆ ಇಷ್ಟು ರೀತಿಯಲ್ಲಿ ಆದರೆ ಮಾತ್ರ ನಮಗೆ ಗೌರವ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಮಾಡಿದ್ದೇವೆ ಅಂತ ಹೇಳಿದ್ಲು. ಹಾಗಾಗಿ ಆ ಕ್ಷಣ ನನಗೆ ಹೊಡೆದದ್ದು, ನಾವೇ ಯಾಕೆ ಮದುವೆ ಏರ್ಪಡಿಸಬಾರ್ದು ಅಂಥೇಳಿ. ಹಾಗೆ ತಕ್ಷಣ ನಾವು ಆ ವರ್ಷವೇ 72ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದೆವು. ಮೊದಲನೇ ವರ್ಷವೇ 88 ಮದುವೆ ಬಂತು. 88 ಮದುವೆ ಅಂದರೆ ಈಗ ಬಂದದಕ್ಕಿಂತಲೂ 4 ಮದುವೆ ಜಾಸ್ತಿ. ಹಾಗಾಗಿ ಆಗ ಸಮಾಜದ ಅಂತರಂಗ ನನಗೆ ಗೊತ್ತಾಯಿತು. ಮತ್ತು ನಿಜವಾಗಿ ಆಗ ಬಡತನ ಜಾಸ್ತಿ ಇತ್ತು. ನಾವಿಲ್ಲಿ ವಿವಾಹ ಏರ್ಪಡಿಸಿದಾಗ ಎಲ್ಲರೂ ಬಂದರು, ವಿವಾಹ ಆದರು. ಮತ್ತು ಮುಂದಿನ ವರ್ಷ 3 ವರ್ಷದಲ್ಲಿ 75ನೇ ಇಸ್ವಿಯಲ್ಲಿ 484 ಮದುವೆ. ಚಪ್ಪರ ವಿಸ್ತರಿಸಿದಷ್ಟು ಇನ್ನಷ್ಟು ವಿಸ್ತಾರ ಎಷ್ಟು ಮಾಡಿದರೂ ಸಾಲದು. 300 ಆಯಿತು, 350 ಆಯಿತು, 400 ಆಯಿತು, 455, 484 ಮದುವೆ ಅಂತಂದರೆ ನೀವು ಯೋಚನೆ ಮಾಡಿ ಎಷ್ಟು ದೊಡ್ಡ ಜಾಗ ಬೇಕಾಗಿದ್ದು, ಎಷ್ಟು ಜನ ಅದಕ್ಕೆ ಸಿಬ್ಬಂದಿ ಬೇಕು. ನಮ್ಮ ಊರವರೆಲ್ಲ ಮತ್ತು ಎಲ್ಲ ನಮ್ಮ ಬೇರೆ ಬೇರೆ ಸಮಾಜದ ಮುಖಂಡರೆಲ್ಲ ಸೇರಿ ಅದನ್ನು ಭಾಳ ಚೆನ್ನಾಗಿ ಆವಾಗ ನಿಭಾಯಿಸಿದರು. ಅಂತೂ ಈಗ ಈ ಮದುವೆ ಭಾಳ ಜನಪ್ರಿಯವಾಗಿದೆ. ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಿದ್ದು ಭಾಳ ಪವಿತ್ರ ಕಾರ್ಯಕ್ರಮ ಅಂತ ಮಾಡಿದರೆ ಇಲ್ಲಿ ಸಂಖ್ಯೆ ಕಡಿಮೆ ಆಗಿದೆ. ಮುಖ್ಯವಾಗಿ ಭಾಳ ವಿಶೇಷವಾಗಿ ಇವತ್ತು ನಮ್ಮಿಂದ ಒಂದು ಸಣ್ಣ ತಪ್ಪಾಗಿದೆ. ಏನಂತಂದರೆ, ಶನಿವಾರ ದಿವಸ ಮದುವೆ ಮಾಡೋದಿಲ್ಲ ಅಂತ ಹೆಚ್ಚಿನ ಕಡೆಯಲ್ಲಿ. ನಮಗದು ಗೊತ್ತಿರಲಿಲ್ಲ. ನಾವು ಮುಹೂರ್ತ ಮಾತ್ರ ನೋಡೋದು, ದಿವಸ ನೋಡೋದಿಲ್ಲ. ಆದರೆ ಶನಿವಾರ ಅಲ್ಲದೇ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದಿತ್ತು ಅನ್ನೋ ಮಾತನ್ನು ಯಾರೋ ಹೇಳಿದರು. ಹಾಗಾಗಿ ಮೊದಲು ನಾನು ನಿಮ್ಮೆಲ್ಲರಿಗೂ ಕೂಡ ತುಂಬ ವಿಷಾದಿಸ್ತೇನೆ. ನಾವು ಶನಿವಾರ ಮುಂದಿನ ವರ್ಷದಿಂದ ಶನಿವಾರ ಮದುವೆ ಇಟ್ಕೊಳ್ಳೋದಿಲ್ಲ. ಅದು ಗೊತ್ತಿಲ್ಲ ನಮಗೆ. ಶನಿವಾರ ಇಟ್ಕೊಳ್ಬಾರ್ದು ಅಂತ ಗೊತ್ತಿಲ್ಲ. ನಾವು ಮುಹೂರ್ತ ಮಾತ್ರ ಮುಹೂರ್ತಕ್ಕೆ ಪ್ರಾಶಸ್ತ್ಯ ಇರೋದು, ಮುಹೂರ್ತಕ್ಕೆ ಬೆಲೆ ಇರೋದು. ಹಾಗೆ ಮುಹೂರ್ತಕ್ಕೆ ನಾವು ಮಾಡಿದೆವು. ಈ ಮುಹೂರ್ತ ಭಾಳ ಶ್ರೇಷ್ಠವಾದ, ಎಲ್ಲರೂ ಒಂದು ತಿಳ್ಕೊಳ್ಳಿ, ಇದು ಭಾಳ ಶ್ರೇಷ್ಠವಾದ ಮುಹೂರ್ತ. ಈ ಮುಹೂರ್ತ ಈ ಮುಸ್ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿಯಿಂದ, ಗೋವುಗಳು ಮನೆಗೆ ಬರುವಾಗ ಹೇಗೆ ಅದರ ಕಾಲಿನ ಧೂಳು ಬರ್ತದೆ, ಅದನ್ನು ಗೋಧೂಳಿಯಿಂದ ಇರ್ತಾರೆ. ಆ ಗೋಧೂಳಿ ಲಗ್ನದಲ್ಲಿ ಆದ ಮದುವೆ ಅತ್ಯಂತ ಒಳ್ಳೆಯ ಮುಹೂರ್ತ, ಯಶಸ್ವಿ ಮುಹೂರ್ತ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಇಲ್ಲಿ ಆದ ಮದುವೆಯಲ್ಲಿ ಎಲ್ಲಿ ಕೂಡ ಮದುವೆಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗಲಿಲ್ಲ. ಎಷ್ಟೋ ಜನ ಮೊದಲು ಸಾಮೂಹಿಕ ಮದುವೆಯಲ್ಲಿ ಆದರೆ ಏನು ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಏನು ಸಮಸ್ಯೆ ಆಗಲಿಲ್ಲ, ಎಲ್ಲಿಯೂ ಕೂಡ ಸಮಸ್ಯೆಗಳು ಬರಲಿಲ್ಲ. ಎಲ್ಲಿಯೂ ಕೂಡ ವಿಚ್ಛೇದನ ಸಮಸ್ಯೆ ಅಥವಾ ಸಮಸ್ಯೆಗಳು ಬರಲಿಲ್ಲ. ಒಂದು ತಮಾಷೆ ನಡೀತಾ, ಎಲ್ಲ ಪ್ರೆಸ್ನವರಿಗೆ ಹೇಳ್ತಾ ಇರ್ತೇನೆ ನಾನು ಹೆಚ್ಚಾಗಿ. ನಮ್ಮ ಮದುವೆ ಒಂದು ಮದುವೆಯಲ್ಲಿ ನಿಶ್ಚಯ ಆಗಿ ಮದುವೆ ಮುಹೂರ್ತ ನಿಶ್ಚಯ ಇನ್ನೇನು ಎರಡು ತಾಸು ಇದೆ ಅಂತ ಅನ್ನುವಾಗ ಒಬ್ಬ ಬಂದು ಸ್ವಾಮಿ ನನ್ನ ಮಗಳನ್ನು ಯಾರಿಗೆ ಕೊಡ್ತಾ ಇದ್ದಾನೋ ಆ ಹುಡುಗ ಇನ್ನೊಂದು ಮೊದಲೇ ಮದುವೆ ಆಗಿದೆ ಅವನಿಗೆ ಅಂತೇಳಿ. ನಮಗೆ ಭಾಳ ಆಶ್ಚರ್ಯ ಆಯಿತು. ಮತ್ತು ಎರಡನೇ ಮದುವೆಗೆ ಇಲ್ಲಿ ಅವಕಾಶ ಇಲ್ಲ, ಅದು ಹೇಳಬೇಕು, ಸತ್ಯ ಹೇಳಬೇಕಿತ್ತು, ಅವನು ಸುಳ್ಳು ಹೇಳ್ದ ಅಂತೇಳಿ. ಅವನಿಗೆ ಕೇಳಿದ, ಹೌದು ಸ್ವಾಮಿ ಅಂತಂದ. ಹಾಗಾದರೆ ಈ ಮದುವೆ ನಿಲ್ಲಿಸಿ, ಈ ಮದುವೆ ಆಗಬಾರ್ದು ಅಂದರೆ ಮದುವೆ ನಿಲ್ಲಿಸಿದ ತಕ್ಷಣ ಒಬ್ಬ ಅದೇ ಊರಿನವನು, ಅದೇ ಗ್ರಾಮದವನು ಬಂದು, ನಾನು ಮದುವೆ ಆಗ್ತೀನಿ ಸ್ವಾಮಿ ಅವಳ ಅಂದ. ನಮಗೆ ಭಾಳ ಆಶ್ಚರ್ಯ ಕಾದಿತ್ತು. ಯಾಕಂದರೆ ಅಂಥ ಒಬ್ಬ ವ್ಯಕ್ತಿ ಇದ್ದಾನೆ, ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದಾನೆ ಅಂಥೇಳಿ. ಅವನನ್ನು ಅವರ ಮನೆಯವ್ರನ್ನ ಕರೆದು ಕೇಳಿ, ನೋಡಿ ಈ ಹುಡುಗ ಇವನು ಮದುವೆ ಆಗ್ತೇನೆ ಅಂತೇನು, ಒಳ್ಳೆ ಹುಡುಗನು, ಒಳ್ಳೆ ಸಂಬಂಧವೋ, ಒಳ್ಳೆ ಮನೆತನವೋ ಏನು ಅಂತ ಹೇಳಿದ್ದ. ಅವ್ರು ನಮಗೆ ಗೊತ್ತು, ಆ ಮನೆತನ ಗೊತ್ತು, ಆ ವ್ಯಕ್ತಿ ಗೊತ್ತು, ಅವರ ಕುಟುಂಬ ಗೊತ್ತು, ಒಳ್ಳೆಯವರು, ಏನು ಸಮಸ್ಯೆ ಇಲ್ಲ ಅವರ ಹತ್ರ ಅಂತಂದು ಹೇಳಿದರು. ಹಾಗೆ ಹೇಳಿದ ಕ್ಷಣ ಆ ಮದುವೆ ನಡೆದೇ ಹೋಯಿತು. ಭಾಳ ವಿಶೇಷ ಅಂದರೆ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಿಶ್ಚಯವಾದ ಮದುವೆ ನಿಲ್ಲಿಲ್ಲ ಅನ್ನೋದು ನಮಗೆಲ್ಲ ಭಾಳ ಸಂತೋಷದ ವಿಷಯ. ಹಾಗಾಗಿ ಇಂತಹ ಅನೇಕ ಸಂದರ್ಭಗಳು ನಮಗಿದ್ದೆ. ಇಲ್ಲಿ ನಾನು ಹೇಳ್ತಿದ್ದೆ ಯಾವಾಗಲೂ, ಇನ್ನು ಮುಂದೆ ಮದುವೆ ಆದ ಏನೋ ಸಮಸ್ಯೆಗಳು ನಮ್ಮ ಹತ್ರ ಇಷ್ಟುವರೆಗೆ ಸಮಸ್ಯೆಗಳು ಬಂದರೆ ಯಾರು ಬಂದು ಸ್ವಾಮಿ ನಮಗೆ ಹೆಣ್ಣಿನ ಸಮಸ್ಯೆ ಆಗಿದೆ, ಗಂಡಿನ ಸಮಸ್ಯೆ ಆಗಿದೆ, ಸ್ವಲ್ಪ ಪಂಚಾಯತಿಗೆ ಮಾಡಿ ರಾಜಿ ಮಾಡಿಸಿ ಅಂತ ಹೇಳೋದು ಯಾವ ಸಂದರ್ಭ ಇಲ್ಲಿ ಬರಲಿಲ್ಲ. ಅದರ ಅರ್ಥ ಎಲ್ಲರೂ ಸುಖವಾಗಿದ್ದಾರೆ ಅಂತ ತಾನೇ. ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿದ್ದಾರೆ ಅನ್ನೋದು ನಮಗೆ ಭಾಳ ಸಂತೋಷದ ವಿಷಯ. ಇನ್ನು ದಾನಿಗಳು, ನಾವು ಈ ಮದುವೆ ನಿಶ್ಚಯ ಆದಮೇಲೆ ದಾನಿಗಳು
ತಾನು ಮುಂದೆ ನಾನು ಮುಂದೆ ಅಂತೇಳಿ ದಾನ ಮಾಡಲಿಕ್ಕೆ ಬಂದರು. ಎಷ್ಟೋ ಜನ ತಾಳಿ ಕೊಟ್ಟಿದ್ದಾರೆ, 100 ತಾಳಿ ಕೊಟ್ಟವರು ಇದ್ದಾರೆ. ಅದೇ ರೀತಿಯಲ್ಲಿ ಮಾಂಗಲ್ಯದ ಜೊತೆಗೆ ಅನೇಕ ಸೀರೆಗಳನ್ನು ಕೊಟ್ಟಿದ್ದಾರೆ, ಪಂಚಗಳನ್ನು ಕೊಟ್ಟಿದ್ದಾರೆ, ಅನೇಕ ರೀತಿಯಿಂದ ಇಲ್ಲಿ ದಾನವನ್ನು ಮಾಡಿದ್ದಾರೆ. ಅವರು ಇಂತಹ ದಾನ ಮಾಡುವಾಗ ಇವತ್ತು ಒಬ್ಬರು ಬಂದರು, ನಾವು ಉಡುಗೊರೆ ನಾವು 2,000 ರೂಪಾಯಿ ಉಡುಗೊರೆ ನಮ್ಮ ಒಬ್ಬೊಬ್ಬ ವ್ಯಕ್ತಿ ಕೊಟ್ಟು, ನಾನು ಹೇಳಿದೆ ದುಡ್ಡು ಬೇಡ, ನಾವೇ ಉಡುಗೊರೆ ಕೊಡ್ತೇವೆ, ನಮಗೆ ಅಷ್ಟಾದರೂ ಅವಕಾಶ ಕೊಡಿ ಇಲ್ಲ, ಅದು ಕೂಡ ಅವರು ಯಾರಾದರೂ ವಹಿಸ್ಕೊಳ್ತಿದ್ರು. ಅಂದರೆ ಅಷ್ಟು ಈ ಸಾಮೂಹಿಕವಾದ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾರೆ ಮತ್ತು ಭಾಳ ಧನ್ಯತೆಯನ್ನು ಮಾಡ್ತಾರೆ ಅಂತ ಹೇಳಿ ಅವರೆಲ್ಲರಿಗೂ ಶುಭವನ್ನು ಹಾರೈಸಿ, ಯಾರ್ಯಾರು ಧಾನ್ಯಗಳಲ್ಲಿ ಕುಳಿತಿದ್ದಾರೋ, ಯಾರು ದಾನ ಮಾಡಿದಾರೋ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ. ನಿಮಗೆ ಸ್ವಾಮಿ ಅಂಜನಾ ಸ್ವಾಮಿ ಅನುಗ್ರಹ ಇರಲಿ, ಮುಂದೆ ಕೂಡ ಇಂತಹ ಒಳ್ಳೆಯ ಕೆಲಸಗಳಿಗೆ ನಿಮ್ಮ ಸದಾ ನಿಮ್ಮ ಹಸ್ತ ಮುಕ್ತವಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ. ಮತ್ತು ಇದರಲ್ಲಿ ಈ ಸಾಮೂಹಿಕವಾದ ಒಂದು ದುಂದುವೆಚ್ಚ ಮಾಡಬಾರ್ದು ಅಂತ, ಇಲ್ಲಿಂದ ಹೋದ ಮೇಲೆ ಪಾರ್ಟಿ ಅಂತೇಳಿ ಹೀಗೆಲ್ಲ ಒಂದು ಮಾಡಿದ್ದಾರೆ. ಮದುವೆ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಮದುವೆ ಮುಂದೆ ನಿಶ್ಚಿತಾರ್ಥಕ್ಕೆ ಮದುವೆ ಮಾಡಿಬಿಡ್ತಾರೆ. ನಮ್ಮ ಉಡುಪಿಯಲ್ಲಿ ಒಬ್ಬರು ಬಂದೇಳಿ, ಸ್ವಾಮಿ ನಿಶ್ಚಿತಾರ್ಥಕ್ಕೆ ಭಾಳ ದೊಡ್ಡ ಪಾರ್ಟಿ ಮಾಡ್ತಾರೆ, ಮದುವೆಗೆ ಖರ್ಚು ಆಗೋದಿಲ್ಲ ಅಂಥೇಳಿ ಎಲ್ಲ ಮದ್ಯಪಾನ ಮತ್ತು ಮೋಜು ಇದೆಲ್ಲ ಮೊದಲೇ ಪ್ರಾರಂಭ ಆಗಿದೆ. ನಾವು ಅವರಿಗೆ ಅಲ್ಲಿ ಆ ಭಾಗದಲ್ಲಿ ವಿಶೇಷವಾಗಿ ನಾವು ಪ್ರಯತ್ನ ಮಾಡಿ ನಿಶ್ಚಿತಾರ್ಥಕ್ಕೆ ಮೋಜು ಮಾಡಬಾರ್ದು, ಪಾರ್ಟಿ ಅಂತೇಳಿ ಮದ್ಯಪಾನ ಮಾಡೋದು ಭಾಳ ಪ್ರಚಾರ ಮಾಡ್ತಾ ಇದ್ದೇವೆ. ಆದರೂ ಒಂದು ನನ್ನ ಕೇಳಿಕೆ ಏನಂದರೆ, ಇದು ಹೋದ ಮೇಲೆ ಸರಳವಾಗಿ ವಿವಾಹ ಆಗಿದ್ದೀರಿ, ಇದರ ಅರ್ಥ ನಿಮ್ಮ ದುಡ್ಡು ಉಳಿಸಿ ನೀವೇ ತಿನ್ನು ಅನುಭವಿಸಿದ್ದ. ಇದನ್ನು ಎಲ್ಲೆಲ್ಲೋ ಹೋಗಿ ಮದ್ಯಪಾನಕ್ಕೆ ಅಥವಾ ಹೋಟೆಲಿಗೆ ಇದಕ್ಕೆ ಖರ್ಚು ಮಾಡಬೇಡಿ ಅಂತ ನಿಮ್ಮನ್ನು ಮತ್ತೊಮ್ಮೆ ನಾನು ಕೇಳಿಕೊಂಡು, ಈ ಸರಳ ವಿವಾಹಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದಂಥ ಶ್ರೀಮಾನ್ ಡಿ ಪಿ ಜಯಚಂದ್ರ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದಗಳು ಹೇಳ್ತಾ, ಮತ್ತೊಮ್ಮೆ ಅವರು ನಮಗೆ ಹೊಸಬರಲ್ಲ, ಅವರಿಗೆ ಧನ್ಯವಾದಗಳು ಕೂಡ ನಾನು ಕೊಡುವುದು ತಪ್ಪು ಆಗುತ್ತೆ, ಯಾಕೆ ನಮ್ಮವರೇ ಆದದ್ರಿಂದ ಅವರಿಗೆ ಧನ್ಯವಾದ ಕೊಡಬಾರ್ದು. ಆದರೂ ಔಪಚಾರಿಕವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನೀನು ಬಂದದ್ದು ಭಾಳ ಸಂತೋಷ ಆಯಿತು ಅಂತ ಸಂತೋಷ ವ್ಯಕ್ತಪಡಿಸ್ತೇನೆ. ಎಲ್ಲ ರೀತಿಯಲ್ಲಿ ಅವರಿಗೆ ದೇವರ ಅನುಗ್ರಹ ಇರಲಿ, ಮುಂದೆ ಉಜ್ವಲವಾದ ಭವಿಷ್ಯ ಇರಲಿ ದೇವರಲ್ಲಿ ಪ್ರಾರ್ಥಿಸಿ, ಅವರಿಗೂ ಕೂಡ ನಿಮ್ಮ ಎಲ್ಲರಿಗೂ ಈಗ ಮದುವರು ಇದು ಮದುವೆ ಅನೌನ್ಸ್ ಮಾಡ್ತೇವೆ, ಪಾಲಕಾಗುತ್ತೆ, ಮುಹೂರ್ತಕ್ಕಾಗುವಾಗ ಹೇಳ್ತಾರೆ, ಜ್ಯೋತಿಷ್ ನಮ್ಮ ಬ್ರಾಹ್ಮಣರು ಮಂತ್ರ ಹೇಳ್ತಾರೆ. ಮಂತ್ರ ಹೇಳುವಾಗ ನೀವು ತಾಳಿ ಕಟ್ಟಿ ಮತ್ತು ಮದುವೆ ಕಾರ್ಯಕ್ರಮಗಳನ್ನ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿದ್ರೆ ಮಾಡಬಹುದು ಅಂತ ಹೇಳ್ತಾ, ಎಲ್ಲರಿಗೂ ಉಜ್ವಲವಾದ ಭವಿಷ್ಯ ಇರಲಿ, ನಮ್ಮ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಮತ್ತು ಎಲ್ಲ ರೀತಿಯಿಂದಲೂ ನಿಮಗೆ ಧರ್ಮಸ್ಥಳ ಮದುವೆಯಾದ ಧನ್ಯತೆ ಇರಲಿ ಅಂತ ಪ್ರಾರ್ಥಿಸ್ತಾ, ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಪ್ರತಾಪ ಸಿಂಹ ನಾಯ್ಕರು ಬಂದ್ದಾರೆ. ಅವರು ಎಲ್ಲ ಕಾರ್ಯಕ್ರಮ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಅವರು ತಪ್ಪಿಸೋದಿಲ್ಲ, ಎಲ್ಲ ಕಾರ್ಯಕ್ರಮ ಬಂದೇ ಬರ್ತಾರೆ. ಅದಕ್ಕಾಗಿ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ, ಕುಟುಂಬದವರಿಗೆ ಕೂಡ ಧರ್ಮಸ್ಥಳದ ಸ್ವಾಮಿ ಅನುಗ್ರಹ ಇರಲಿ, ಉಜ್ವಲವಾದ ಭವಿಷ್ಯ ಇರಲಿ, ನೆಮ್ಮದಿ ಇರಲಿ, ಶಾಂತಿ ಇರಲಿ ಅಂತ ಹೇಳ್ತಾ, ನಮ್ಮ ಊರವರು ಭಾಳ ಬಂದರು, ಜಾತಿವಾರು ಒಂದೊಂದು ಜಾತಿಗೆ ಒಬ್ಬೊಬ್ಬರು ನಾಯಕರ ಲೀಡರ್ ಆಗಿದ್ದಾರೆ. ಆಯಾ ಗುಂಪನ್ನು ಅವರೇ ಸುಧಾರಿಸಿಕೊಳ್ತಾರೆ. ಇಲ್ಲಿ ತುಂಬ ಜಾತಿವಾರು ಇದೆ ಇಲ್ಲಿ. ಅವರು ಸುಮಾರು 17 ಜಾತಿಯವರು ಇಲ್ಲಿ ಬಂದಿದ್ದಾರೆ. 17 ಜಾತಿಯವರಿಗೆ ಬೇಕಾದಂಥ ಎಲ್ಲ ಅಂತರ್ಜಾತಿ ವಿವಾಹ ಈ ಸಲ 33 ಅಂತರ್ಜಾತಿ ವಿವಾಹ ಆಗಿದೆ. ಮೊದಲು 1-2 ಬಂದಾಗ ಬಹಳ ವಿಶೇಷ ಅನ್ನಿಸ್ತಿತ್ತು ನಮಗೆ. ಇವತ್ತು 33 ಅಂತರ್ಜಾತಿ ವಿವಾಹ ಆಗಿದೆ. ಯಾರಾದರೂ ಬಂದು ನನಗೆ ಹೇಳ್ತಾರೆ, ಸ್ವಾಮಿ ನಮ್ಮ ಮಗಳು ಇಂಥ ಅಂತರ್ಜಾತಿ ವಿವಾಹ ಆಗ್ತಾರೆ. ನನಗೆ ಹೇಳ್ತೇನೆ, ಕಳೆದ 60 ವರ್ಷದಿಂದ ಸಿನಿಮಾದಲ್ಲಿ ಇದೇ ಬಂದಿದ್ದು. ಅಂದರೆ ಗಂಡು ಹೆಣ್ಣು ಪ್ರೀತಿ ಮಾಡಿ ಮದುವೆ ಆಗಿದ್ದರೆ ಜಾತಿಯ ವಿಷಯವೇ ಬರಲಿಲ್ಲ. ಈಗ ನೀವು ಈ ಮಾತು ಯಾಕೆ ಹೇಳಿದ್ದೀರಿ? ನಮ್ಮ ತಲೆ ತುಂಬ ಸಿನಿಮಾದವರು ತುಂಬಿಸಿಬಿಟ್ಟಿದ್ದಾರೆ, ಅಂತರ್ಜಾತಿ ವ್ಯತ್ಯಾಸ ಇಲ್ಲಬಾರದು. ಹಾಗಾಗಿ ನಾವು ಇನ್ನೊಮ್ಮೆ ಆ ಮಾತು ಎತ್ತುವುದು ಬೇಡ ಅಂತ ಹೇಳ್ತೇನೆ. ಹಾಗಾಗಿ 33 ಅಂತರ್ಜಾತಿ ವಿವಾಹ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವಿಶೇಷ ಜೋಡಿಗಳು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಶುಭವನ್ನು ಹಾರೈಸ್ತಾ, ಸ್ವಾಮಿ ಮಂಜುನಾಥನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ಮತ್ತು ನಮ್ಮ ರಾಜ್ಕುಮಾರ್ ಅವರು ಬಂದು ಇಲ್ಲಿ ಹಾಡಿ ಭಾಳ ಸಂತೋಷಪಟ್ಟಿದ್ದರು. ಹಾಗಾಗಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ, ಒಳ್ಳೆಯ ಸತ್ಸಂತಾನ ಆಗಲಿ ನಿಮಗೆ ಅಂತೇಳಿ. ಈಗ ದೊಡ್ಡ ಸಮಸ್ಯೆ ಅಂದರೆ ಮಕ್ಕಳಾಗೋದಿಲ್ಲ. ಮದುವೆ ಆಗಿ 5 ವರ್ಷ ಆಯಿತು, 8 ವರ್ಷ ಆಯಿತು, ಹರಕೆ ಹೇಳೋರು ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಕಾರಣ ಏನು, ಮಾನಸಿಕ ಅಸ್ವಸ್ಥತೆ ಏನೂ ಗೊತ್ತಿಲ್ಲ.
ಅಂತ ಎಲ್ಲರಿಗೂ ಶ್ರೀ ಸ್ವಾಮಿ ಅನುಗ್ರಹವನ್ನು ಕೊಡ್ತಾ ಒಳ್ಳೆಯ ಸಂತಾನವನ್ನು ಪಡೀರಿ, ನಿಮ್ಮ ಸಂಸಾರ ಬೆಳೀಲಿ ಆಶಿಸ್ತಾ ನನ್ನ ಮಾತು ಮುಗಿಸುತ್ತೇನೆ. ಇದೀಗ ವೇದಘೋಷ ಶ್ರೀ ವಸಂತ ಮಂಜಿತಾಯ ಮತ್ತು ದೇವಸ್ಥಾನದ ವೈದಿಕ ವೃಂದದವರಿಂದ. ಎಲ್ಲ ವಧುವರರು ಎದ್ದು ನಿಂತು ವಧುವು ಪಶ್ಚಿಮಾಭಿಮುಖವಾಗಿ ದೇವಸ್ಥಾನದ ಕಡೆಗೆ, ವರ ವೇದಿಕೆಯ ಕಡೆಗೆ ಮುಖ ಮಾಡಿ ಪೂರ್ವಾಭಿಮುಖವಾಗಿ ನಿಲ್ಲಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಃ ಸೂನುರ್ಗರುತ್ಮಾನ್ರತಃ. ಪೌತ್ರಶ್ಚಂದ್ರ ವಿಭೂಷಣಃ ಸುರಗುರುಃ ಶೇಷಶ್ಚ ಶಯ್ಯಾ ಪುನಃ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕಾಃ. ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾದ್ಧರಿರ್ಮಂಗಲಂ. ಸುಮುಹೂರ್ತಾ ಸಾವಧಾನ ಸುಲಗ್ನ ಸಾವಧಾನ. ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಬ್ರಹ್ಮಾ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರು. ಚಂದ್ರಾರ್ಕೌ ವರುಣಾನಲೋ ಮನಿಯಮೋ ವಿತ್ತೇಶ ವಿಘ್ನೇಶ್ವರೋ. ನಾಸತ್ಯೋ ನಿರುನಿರ್ಮರುದ್ಗಣಯುತಾ ಪರ್ಜನ್ಯ ಮಿತ್ರಾದಯಃ. ಸಸ್ತ್ರೀಕಾ ಸ್ವಪುಂಗವಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಸುಮುಹೂರ್ತಾ ಸಾವಧಾನ ಸುಲಗ್ನ ಸಾವಧಾನ. ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ. ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೋ ಶ್ರೀಗಂಡಕಿ ಗೋಮತಿ. ಕಾವೇರಿ ಕಪಿಲಾ ಪ್ರಯಾಗ ವಿನುತ ನೇತ್ರಾವತೀತ್ಯಾದಯೋ ನದ್ಯಃ ಶ್ರೀಹರಿಪಾದ ಪಂಕಜ ಪವಾ ಕುರ್ವಂತು ನೋ ಮಂಗಲಂ. ಸುಮುಹೂರ್ತಾ ಸಾವಧಾನ ಸುಲಗ್ನ ಸಾವಧಾನ. ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ವೇದಾಶ್ಚೋಪನಿಷದ್ಗಣಾಶ್ಚ ವಿವಿಧಾ ಸಾಂಗಾ ಪುರಾಣಾನ್ವಿತಾಃ. ವೇದಾಂತ ಅಪಿ ಮಂತ್ರತಂತ್ರ ಸಹಿತ ಸರ್ಕಾ ಸ್ಮೃತೀನಾಂ ಗಣಾಃ. ಕಾವ್ಯಾಲಂಕೃತಿ ನೀತಿ ನಾಟಕಯುತ ಶಬ್ದಾಶ್ಚ ನಾನಾವಿಧಾಃ. ಶ್ರೀ ವಿಷ್ಣೋರ್ಗುಣನಾಮ ಕೀರ್ತನಪರ ಕುರ್ವಂತು ನೋ ಮಂಗಲಂ. ಸಮುಹೂರ್ತಾ ಸಾವಧಾನ ಸುಲಗ್ನ ಸಾವಧಾನ. ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ. ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಸ್ತದ್ದೇವತಾ ಸದ್ಗಣಾಃ. ಮಾಸಾಬ್ದಾಋತವಸ್ತ್ವದೈವ ದಿವಸ ಸಂಧ್ಯಾಸ್ತತಾ ರಾತ್ರಯಃ. ಸರ್ವೇ ಸ್ಥಾವರ ಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಸಮುಹೂರ್ತಾ ಸಾವಧಾನ ಸುಲಗ್ನ ಸಾವಧಾನ.
ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ವಧುವು ವರನಿಗೆ ಹಾರವನ್ನು ಹಾಕಬೇಕು. ವರ ವಧುವಿಗೆ ಹಾರವನ್ನು ವಿನಿಮಯ ಮಾಡಿಕೊಳ್ಳಿ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇಂದ್ರಿಯುಗಂ ಸ್ಮರಾಮಿ. ಸುಮುಹೂರ್ತ ಸಾವಧಾನ ಸುಲಗ್ನ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಮಾಂಗಲ್ಯ ಧಾರಣೆಯ ಸುಮುಹೂರ್ತದ ಸಂದರ್ಭವಾಗಿದೆ. ಋತ್ವಿಜರು ವೇದಘೋಷಗಳ ಮೂಲಕ ಮಾಂಗಲ್ಯ ಧಾರಣೆಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ಸಾಜೀವ ಶರದಶತಂ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವ ಭದ್ರಂ ಭದ್ರಂ ಪಶ್ಯೇಮಾಕ್ಷೇತ್ರ ಶ್ರೀರಂಗ್ರೀಸ್ತುವಾಂ ಸಸ್ತನೋಪಿ ಯದಾಯೋ ನವೋ ನವೋ ಭವತಿ ಜಾಯಮಾನೋ ಪುರುಷಸಾಮೇ ಚಕ್ರಂ ಆಗಂ ದೇವೇಭ್ಯೋ ಧ್ಯಾಯಂತ ಚಂದ್ರಮಾ ಶಿರತೆ ದೀರ್ಘಮಾಯೋ ಸುಮಂಗಲೀರ್ಯಮವದೋರಿಮಾಂ ಸಮೇ ಭವಶ್ಯಾದ ಸೌಭಾಗ್ಯಂ ವಿಪರೇದನಾ. ಇದೀಗ ಶೋಭಾನೆ ಹಾಡು. ಮೊದಲಿಗೆ ಶೋಭಾನೆ ಹಾಡು, ತದನಂತರದಲ್ಲಿ ವಧುವರರಿಗೆ ಆರತಿಯನ್ನು ಸುಮಂಗಲಿಯರು ಬೆಳಗಲಿಕ್ಕಿದ್ದಾರೆ. ತದನಂತರದಲ್ಲಿ ಕ್ಷೇತ್ರದ ಪರವಾಗಿ ಮಂಗಲ ದ್ರವ್ಯದ ವಿತರಣೆ ಆಗಲಿಕ್ಕಿದೆ. ಮೊದಲಿಗೆ ಶೋಭಾನೆ ಹಾಡು, ತದನಂತರದಲ್ಲಿ ವಧುವರರಿಗೆ ಸುಮಂಗಲಿಯರು ಕ್ಷೇತ್ರದ ಪರವಾಗಿ ಮಂಗಳಾರತಿಯನ್ನು ಮಾಡುವ ಹಾಗೆ ಆರತಿಯನ್ನು ಮಾಡಲಿಕ್ಕಿದ್ದಾರೆ. ತದನಂತರದಲ್ಲಿ ಮಂಗಲ ದ್ರವ್ಯವನ್ನು ವಿತರಿಸಲಿಕ್ಕಿದ್ದಾರೆ. ಮಣೇರಿದ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಹಸೆ ಮಣೇರಿದ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನ
ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ ಚಂದನದಾರತಿ ಚಿರಕಾಲ ದಾಂಪತ್ಯ ಸೌಭಾಗ್ಯ ತರಲು ಅಕ್ಷತೆ ಸಿಂಚನ ಚಂದನದಾರತಿ ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಿದೆ ಐದೈದೈದೇರು ಕೈದಾರತಿ ಚತುರ್ವಿಧ ಪುರುಷಾರ್ಥ ಸಪ್ತಪದಿಯೊಳಿದೆ ಐದೈದೈದೇರು ಕೈದಾರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವಾಮುಕ್ತಿ ನಾರತಿ ನಾಮರತ್ನದಾರತಿ ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವಾಮುಕ್ತಿ ನಾರತಿ ನಾಮರತ್ನದಾರತಿ ಹಸೆ ಮನೆಯೇರಿದ ನವ ವಧುವರರಿಗೆ ಹರಸುತ್ತಲೆಯುವ ಮಾಣಿಕ್ಯದಾರತಿ ಹಸೆ ಮನೆಯೇರಿದ ನವ ವಧುವರರಿಗೆ ಹರಸುತ್ತಲೆಯುವ ಮಾಣಿಕ್ಯದಾರತಿ ಹರಸುತ್ತಲೆಯುವ ಮಾಣಿಕ್ಯದಾರತಿ ಹರಸುತ್ತಲೆಯುವ ಮಾಣಿಕ್ಯದಾರತಿ. ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಶೋಭಾನೆ ಹಾಗೂ ವಧುವರರಿಗೆ ಆರತಿ ಹಾಡನ್ನು ಹಾಡಿದವರು ಶ್ರೀಮತಿ ಸೌಮ್ಯ ಮತ್ತು ಬಳಗ ಧರ್ಮಸ್ಥಳದವರು. ಇದೀಗ ಕುಟುಂಬಸ್ಥರಲ್ಲಿ ಒಂದು ವಿನಂತಿ. ತಾವು ತಮ್ಮ ಸಂಪ್ರದಾಯಕ್ಕೆ ಬದ್ಧವಾಗಿರ್ತಕ್ಕಂತಹ ಕೆಲವು ಕಾರ್ಯಕ್ರಮಗಳನ್ನೇನಾದರೂ ನಡೆಸಲಿಕ್ಕಿದ್ರೆ ನಂತರದಲ್ಲಿ ಇನ್ನೊಂದು 5 ನಿಮಿಷದ ನಂತರದಲ್ಲಿ ಅದನ್ನು ಮಾಡಬೇಕು ಹಾಗೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ವಧುವರರ ಕುಟುಂಬದವರಲ್ಲಿ ಒಂದು ವಿನಂತಿ. ತಾವು ಏನು ಫೋಟೋ ಹೊಡಿತಾ ಇದ್ದೀರಿ, ಕೆಲವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಮ್ಮ ಸಂಪ್ರದಾಯದ ಪ್ರಕಾರವಾಗಿ ನೆರವೇರಿಸ್ತಾ ಇದ್ದೀರಿ. ದಯಮಾಡಿ ಒಂದು 2 ನಿಮಿಷಗಳ ಕಾಲ ಪ್ರಮಾಣ ವಚನ ಸ್ವೀಕಾರದ ನಂತರದಲ್ಲಿ ತಾವು ಈ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕುಟುಂಬಸ್ಥರಲ್ಲಿ ಇನ್ನೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಂದು 2 ನಿಮಿಷಗಳ ಕಾಲ, ತದನಂತರದಲ್ಲಿ ತಮಗೆ ಸಾಕಷ್ಟು ಸಮಯ ಸಿಗ್ತದೆ. ತಾವೆಲ್ಲ ಆಚರಣೆಗಳನ್ನು ಚಾಚು ಚಪ್ಪದೆ ಅನೂಚಾನವಾಗಿ ಬಹಳ ಚಂದದಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಕಾಲಾವಕಾಶವನ್ನು ಮಾಡಿಕೊಡಲಾಗ್ತದೆ. ಒಂದು 2 ನಿಮಿಷಗಳ ಕಾಲ ತಾವು ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ವಧುವರರನ್ನು ಬಿಟ್ಟುಕೊಡ್ಬೇಕು. ದಯಮಾಡಿ ವಧುವರರೆಲ್ಲರೂ ಕೂಡ ದಯಮಾಡಿ ಈ ಕಡೆ ಒಮ್ಮೆ ಕೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವಧುವರರೆಲ್ಲರೂ ಕೂಡ ಇಬ್ಬರೂ ಕೂಡ ಈ ರೀತಿ ಅಂದರೆ ಪರಸ್ಪರ ಒಬ್ಬರಿಗೊಬ್ಬರು ಮುಖ ನೋಡೋದಲ್ಲ, ಈ ಕಡೆ ನೋಡಿ. ಅಲ್ಲಿ ಹೋಮಕುಂಡಕ್ಕೆ ಮುಖ ಮಾಡಬೇಕು. ಎಲ್ಲರೂ ಕೂಡ ಹೋಮಕುಂಡಕ್ಕೆ ಮುಖವನ್ನು ಮಾಡಿ. ಉಳಿದವರೆಲ್ಲರೂ ಆಚೆ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಹೋಮಕುಂಡಕ್ಕೆ ಮುಖ ಮಾಡಬೇಕು. ವಧುವರರು ಗಂಡು ಹೆಣ್ಣಿನ ಕಡೆಯವರು ದಯಮಾಡಿ ಹಿಂದೆ ಹೋಗಿ. ಇಬ್ಬರು ತಮ್ಮ ಬಲಗೈಯನ್ನು ಮುಂದೆ ಚಾಚಬೇಕು. ಮೊದಲನೇದಾಗಿ ಬಲಗೈಯನ್ನು ಮುಂದೆ ಚಾಚಿದ ನಂತರ ತಮ್ಮ ಕುಲದೇವರನ್ನು, ಇಷ್ಟದೇವರನ್ನು, ಗ್ರಾಮದೇವರನ್ನು ಮೊದಲು ಮನದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಸ್ಥಳ ಸಾನ್ನಿಧ್ಯ ದೇವತಾಭ್ಯೋ ನಮಃ ಅಂತ ಹೇಳ್ತೇವೆ ನಾವು. ಮೊದಲು ಗ್ರಾಮದೇವರನ್ನು, ಇಷ್ಟದೇವರನ್ನು, ಕುಲದೇವರನ್ನು, ಈ ಸ್ಥಳದ ಸಾನ್ನಿಧ್ಯದ ಮಹಿಮಾವನ್ನು ವ್ಯಕ್ತಪಡಿಸುವಂಥ ಮಂಜುನಾಥ ಸ್ವಾಮಿಯನ್ನು ಮೊದಲುಗೊಂಡು ಎಲ್ಲ ದೈವಾನುದೇವತೆಗಳ ಸ್ಮರಣೆಯನ್ನು ಮಾಡಿ ಕ್ಷೇತ್ರದಲ್ಲಿ ಅಧಿದೇವನಾದ ಮಂಜುನಾಥ ಸ್ವಾಮಿಗೆ ಮನಸ್ಸಿನಲ್ಲೇ ಒಂದು ನಮಸ್ಕಾರವನ್ನು ಮಾಡಿ, ಅದೇ ರೀತಿ ಸಮಾಜದ ಹರಿಕಾರರಾಗಿ ಈ ಒಂದು ಮಹೋನ್ನತ ಕಾರ್ಯಕ್ರಮ ನಡೆಸ್ಕೊಂಡು ಬಂದು ನಮಗೆಲ್ಲ ಮಾರ್ಗದರ್ಶಕರಾಗಿರುವಂಥ ಪೂಜ್ಯ ಹೆಗ್ಗಡೆಯವರನ್ನು ಕೂಡ ಮನದಲ್ಲೇ ಒಮ್ಮೆ ಸ್ಮರಿಸಿ ಅವರಿಗೂ ಒಂದು ನಮಸ್ಕಾರವನ್ನು ಮಾಡಿ, ಇದೀಗ ವಧು ವರರು ಮಾತ್ರ, ಗಂಡು ಹೆಣ್ಣು ಮಾತ್ರ
ನಾವು ಹೇಳಿದಂತೆ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವಧು ವರ ಗಂಡು ಹೆಣ್ಣಿನವರು ಇದನ್ನು ಪುನರಾವರ್ತಿಸಬೇಕು. ತಾವು ಈ ರೀತಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀರಿ. ಈಗ ನಾನು ಹೇಳ್ಕೊಡ್ತೇನೆ, ತಾವು ಅದನ್ನೆಲ್ಲ ದಯಮಾಡಿ ಹೇಳಬೇಕು. ಶ್ರೀ ಕ್ಷೇತ್ರದಲ್ಲಿ ಇಂದು ಮಂಗಲ ಮುಹೂರ್ತದಲ್ಲಿ ವಧುವರರಾಗಿ ಪವಿತ್ರ ಬಾಂಧವ್ಯವನ್ನು ಹೊಂದಿರುವ ನಾವು ಮುಂದೆ ಜೀವನದುದ್ದಕ್ಕೂ ಧರ್ಮ ಅರ್ಥ ಕಾಮಗಳಲ್ಲಿ ಸಹಚರರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ವಂಚನೆ ಮಾಡದೆ ಯಾವುದೇ ದುರಭ್ಯಾಸಗಳಿಗೂ ತುತ್ತಾಗದೆ ಬದುಕುತ್ತೇವೆ ಎಂಬುದಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಮತ್ತು ಪೂಜ್ಯ ಹೆಗ್ಗಡೆಯವರ ಸಮಕ್ಷಮದಲ್ಲಿ ಪ್ರಮಾಣ ವಚನ ಬದ್ಧರಾಗುತ್ತಿದ್ದೇವೆ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ಅಲ್ಲಿಂದಲೇ ಪೂಜ್ಯ ಹೆಗ್ಗಡೆಯವರಿಗೊಮ್ಮೆ ನಮಸ್ಕಾರಗಳನ್ನು ಸಮರ್ಪಿಸಬೇಕು. ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಬೇಕು. ಇದೀಗ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂತಹ ವಿಧಾನ ಪರಿಷತ್ತಿನ ಸದಸ್ಯರು, ಕ್ಷೇತ್ರದ ಅಭಿಮಾನಿಗಳು ಆದಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆಲ್ಲ ಆಶೀರ್ವಚನವನ್ನು ನೀಡಿದಂತಹ ಪೂಜ್ಯ ಕಾವಂದರಿಗೆ, ಅಮ್ಮನವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕ್ಷೇತ್ರದ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ, ಪೂಜ್ಯರ ಬಗ್ಗೆ ಅನನ್ಯ ಮಾತುಗಳಿಂದ ಶುಭಾಶಯಗಳನ್ನು ತಿಳಿಸಿದಂತಹ ಮಾನ್ಯ ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರುವ ಶ್ರೀ DB ಜಯಚಂದ್ರರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಬಂಧು ಭಗಿನಿಯರೇ, ಅತ್ಯಂತ ಭಾವನಾತ್ಮಕ ದೈವಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಕಳೆದ 53 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಕೊಂಡು ಬರ್ತಾ ಇದೆ. ಪೂಜ್ಯರಿಗೆ ಅತ್ಯಂತ ಪ್ರೀತಿಯ ಕಾರ್ಯಕ್ರಮವೂ ಕೂಡ. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಒಂದು ಐತಿಹ್ಯ ಇರ್ತದೆ, ಒಂದು ಸಾಮಾಜಿಕ ಕಳಕಳಿ ಇರ್ತದೆ, ಜೊತೆಗೆ ಭಾವನಾತ್ಮಕವಾಗಿ ಸಮಾಜ ಒಳ್ಳೆಯದಾಗಬೇಕು ಅಂತ ಹೇಳುವಂತಹ ಭಾವನೆಗಳಿರ್ತವೆ. ಎಷ್ಟೋ ಮಂದಿಗೆ ಗೊತ್ತಿರಲಿಕ್ಕಿಲ್ಲ, ಪೂಜ್ಯರು ಮತ್ತು ಮಾತೃಶ್ರೀಯವರು ಈ ಕಾರ್ಯಕ್ರಮದ ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ಕೂಡ ಮಾಂಗಲ್ಯದಿಂದ ಪ್ರಾರಂಭಗೊಂಡು, ಸೀರೆಯಿಂದ ಪ್ರಾರಂಭಗೊಂಡು ಪ್ರತಿಯೊಂದರ ಬಗ್ಗೆಯೂ ಸೂಕ್ಷ್ಮವಾಗಿ ಗಮನಿಸಿ, ಈ ಕಾರ್ಯಕ್ರಮದ ಉದ್ದಕ್ಕೂ ಒಂದೊಂದು ಕಾರ್ಯಕ್ರಮದ ಹಿಂದೆಯೂ ಅವರಿಗಿರುವಂತಹ ಪ್ರೀತಿಯನ್ನು ಇದು ತೋರಿಸ್ತದೆ. ಭಾರತದಲ್ಲಿ ಸನಾತನ ಪರಂಪರೆಯಲ್ಲಿ ಮದುವೆ ಅನ್ನುವಂಥದ್ದು ಒಂದು ಒಪ್ಪಂದ ಅಲ್ಲ, ಒಂದು ರೀತಿಯಲ್ಲಿ ಕುಳಿತಿರುವಂತಹ ವಧುವರರು ಶಿವಪಾರ್ವತಿಯರಾಗಿ, ಲಕ್ಷ್ಮೀನಾರಾಯಣರಾಗಿ ಇವತ್ತು ಈ ಪ್ರತಿಜ್ಞೆಯನ್ನು, ಈ ಸಂಸ್ಕಾರವನ್ನು ಸ್ವೀಕಾರ ಮಾಡಿರ್ತೇವೆ.
ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಏನೀ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಜೀವನದ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡೋದು ಅಂತ ಹೇಳಿದರೆ ಅದರ ಹಿಂದೆ ತುಂಬ ಭಾವನಾತ್ಮಕ ಸಂಗತಿಗಳಿರ್ತದೆ. ಅದರಲ್ಲಿಯೂ ಒಂದು ವಿಶೇಷ ಧನ್ಯತೆ ಧರ್ಮಸ್ಥಳದ ಈ ಪುಣ್ಯಕ್ಷೇತ್ರದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ಪೂಜ್ಯ ಕಾವಂದರ ಮತ್ತು ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಮದುವೆ ಆಗುವಂಥದ್ದೇ ಒಂದು ಪುಣ್ಯ ಸಂಗತಿ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ವಧೂವರರಿಗೆ ಮಂಜುನಾಥ ಸ್ವಾಮಿ, ಪೂಜ್ಯ ಕ್ಷೇತ್ರದ ಧರ್ಮಾಧಿಕಾರಿ ದಂಪತಿಗಳು ಎಲ್ಲರೂ ಕೂಡ ಪೂರ್ಣ ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ದಾರೆ. ವಧೂವರರ ಬದುಕು ಹಸನಾಗಲಿ. ಕಾವಂದರು ಹೇಳಿರುವಂತೆ ಜೀವನದ ಅತ್ಯಂತ ಪ್ರಮುಖವಾದಂತಹ ಷೋಡಶ ಸಂಸ್ಕಾರಗಳಲ್ಲಿ ಮದುವೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಸಮಾಜವನ್ನು ಬಲಗೊಳಿಸುವ ದೃಷ್ಟಿಯಲ್ಲಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡೋದು ಅಂತ ಹೇಳಿದರೆ ಎಲ್ಲ ಆಶ್ರಮಗಳ ಪೈಕಿ ಅತ್ಯಂತ ಶ್ರೇಷ್ಠವಾದದ್ದು ಗೃಹಸ್ಥಾಶ್ರಮ ಅಂತೇಳಿ ಹೇಳ್ತಾರೆ. ಸಮಾಜಕ್ಕೆ ಬಲವಾಗಿ ನಿಲ್ಲುವಂತಹ ಪೂರ್ಣತೆಯನ್ನು ಕಾಣುವ ದೃಷ್ಟಿಯಲ್ಲಿ ಸಪ್ತಪದಿಯನ್ನು ತುಳಿಯುವುದರ ಮೂಲಕ ಒಂದರ್ಥದಲ್ಲಿ ಜೀವನದುದ್ದಕ್ಕೂ ಒಬ್ಬರಿಗೊಬ್ಬರು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಜೀವನವನ್ನು ಸಾರ್ಥಕಗೊಳಿಸುವ ದೃಷ್ಟಿಯಲ್ಲಿ ಸಮಾಜಕ್ಕೆ ಒಂದು ರೀತಿಯಲ್ಲಿ ಆಶ್ರಯ ಕೊಡುವಂಥದ್ದು ಗೃಹಸ್ಥಾಶ್ರಮ. ಈ ಹಿನ್ನೆಲೆಯಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಸರಳವಾಗಿ ಆದರೆ ಅಷ್ಟೇ ಪವಿತ್ರವಾಗಿ ಧಾರ್ಮಿಕವಾಗಿ ವಿವಾಹ ಬಂಧನದಲ್ಲಿ ಸತಿಪತಿಗಳಾಗಿ ಇವತ್ತು ಭಾಗಿಯಾದಂತಹ ಎಲ್ಲ ನೂತನ ವಧೂವರರಿಗೆ ಭಗವಂತನ ಆಶೀರ್ವಾದ ಇರಲಿ, ಪೂಜ್ಯ ಕಾವಂದರ ಆಶೀರ್ವಾದ ಹಾಗೂ ಸಮಾಜದ ಎಲ್ಲ ಗುರು ಹಿರಿಯರ ಆಶೀರ್ವಾದ ಇರಲಿ, ಅವರ ಬದುಕು ಹಸನಾಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಭಾಗಿಯಾಗಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನನಗೂ ಒಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಸ್ವಯಂ ಸೇವಕರಲ್ಲಿ ಒಂದು ವಿನಂತಿ. ಕ್ಷೇತ್ರದ ವತಿಯಿಂದ ವಧುವರರಿಗೆ ನೀಡುವಂತಹ ವಿಶೇಷವಾದ ಉಡುಗೊರೆಗಳನ್ನು ಯಾರಿಗಾದರೂ ಕೊಡಲಿಕ್ಕೆ ಬಿಟ್ಟು ಹೋಗಿದರೆ ತಾವುಗಳು ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವಯಂ ಸೇವಕರಲ್ಲಿ ಇನ್ನೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಧುವರರಿಗೆ ಕ್ಷೇತ್ರದ ವತಿಯಿಂದ ಕೊಡಲು ರೆಡಿ ಮಾಡಿರುವಂತಹ ಎಲ್ಲ ಉಡುಗೊರೆಯನ್ನು ಅವರಿಗೆ ತಲುಪಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಧನ್ಯವಾದ ಸಮರ್ಪಣೆ ಪಾರಿಜಾತ ನೇತ್ರಾವತಿ ಬಳಿ ಇರುವ ಪಾರಿಜಾತದ ಮಾಲೀಕರಾದ ಶ್ರೀ ಅಖಿಲೇಶ್ ಶೆಟ್ಟಿ ಅವರಿಂದ ಸರ್ವರಿಗೂ ಧನ್ಯವಾದ ಸಮರ್ಪಣೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ನಡೆಯುವ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಒಂದಾಗಿರುವಂತಹ ಇಂದು ನಡೆಯುತ್ತಿರುವ 53ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದಲ್ಲಿ ಧನ್ಯವಾದ ಸಮರ್ಪಣೆಯ ಭಾಗ್ಯ ಇಂದು ನನ್ನ ಪಾಲಿಗೆ ಬಂದಿದೆ. ಇಂದಿನ ಸಾರ್ಥಕ ಸಮಾರಂಭದ ಹಿಂದಿರುವ ಚೈತನ್ಯ ಪರಮಪೂಜ್ಯ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಪರಮ ಗೌರವಗಳೊಂದಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ನಮ್ಮ ಪ್ರೀತಿಯ ಕರೆಗೆ ತಮ್ಮ ಎಲ್ಲ ತುರ್ತು ಕೆಲಸಗಳನ್ನು ಬದಿಗೊತ್ತಿ ಆಗಮನದ ಉಡುಗೊರೆಯನ್ನು ನಮಗಿತ್ತ ಘನ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿರುವಂತಹ ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಪೂಜ್ಯ ಕಾವಂದರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ಸಮಾಜಮುಖಿ ವ್ಯಕ್ತಿತ್ವದ ಮಾತೃ ಹೃದಯ ಎನಿಸಿರುವ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರಿಗೆ ಮತ್ತು ಇವರ ಕುಟುಂಬದ ವರ್ಗದವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ
ಇಂದು ನಮ್ಮೊಂದಿಗೆ ನಮ್ಮವರೇ ಆದ ಶಾಸಕರಾದ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕರ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯನ್ನು ನೀಡಿ ವಿಶೇಷವಾದ ಛಾಪನ್ನು ನೀಡಿದ್ದಾರೆ. ಹಾಗೂ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ರಮದ ಹಿಂದಿರುವ ಶಕ್ತಿ ಪೂಜ್ಯ ಸಣ್ಣದಣಿಗಳಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರಿಗೂ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಇಲ್ಲಿ ಮದುವೆಯ ನೋಂದವಣಿಗೆ ಸಹಕರಿಸಿದ ಶ್ರೀಮತಿ ಪ್ರಿಯಾ ಅಗ್ನಿಸ್, ಶ್ರೀಮತಿ ವಾಣಿಶ್ರೀ, ಶ್ರೀಮತಿ ಲಲಿತಾ, ಶ್ರೀಮತಿ ನಾಗವೇಣಿ, ಶ್ರೀಮತಿ ಅನ್ನಪೂರ್ಣ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ವಿಶೇಷ ಆಹ್ವಾನಿತರಿಗೆ, ದಾನಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯರಿಗೆ, ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸಂಸ್ಕೃತದ ಒಂದು ಶ್ಲೋಕದಂತೆ ಯಂ ಶೈವಾಹ ಸಮುಪಾಸತೆ ಶಿವಃ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ ನಿತ್ಯತ ಜೈನ ಶಾಸನರತಾಃ ಸೋಯಂ ವೋ ವಿದದಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭು ಅಂತ. ಇದರ ತಾತ್ಪರ್ಯದಂತೆ ಶೈವರು ಶಿವನೆಂದು ಪೂಜಿಸುವುದು ಅವನನ್ನೇ, ವೇದಾಂತಿಗಳು ಬ್ರಹ್ಮನೆಂದು ಪೂಜಿಸುವುದು ಅವನನ್ನೇ, ಕರ್ತನು ಅವನೇ, ಜೈನರು ಪೂಜಿಸುವ ಅರ್ಹಂತನೂ ಅವನೇ. ಇದರಂತೆ ಎಲ್ಲ ಜಾತಿ ಧರ್ಮದ ಭೇದ ಮೀರಿ ದೇವಳದ ಎಲ್ಲ ಸತ್ಕಾರ್ಯಗಳಲ್ಲೂ ಭಾಗಿಯಾಗುವ ಎಲ್ಲ ಗ್ರಾಮಸ್ಥ ಸ್ವಯಂ ಸೇವಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಕೊನೆಯದಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಬಾಳ ಪಯಣದ ಪ್ರಮುಖ ಘಟ್ಟಕ್ಕೆ ಕಾಲಿಟ್ಟ ಎಲ್ಲ ನವ ಜೋಡಿಗಳಿಗೂ ಅವರ ಕುಟುಂಬ ವರ್ಗದವರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅಷ್ಟೈಶ್ವರ್ಯವನ್ನು ನೀಡಿ ಹರಸಲಿ ಹಾಗೂ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ವಂದನಾರ್ಪಣೆಗೆ ವಿರಾಮ ನೀಡುತ್ತಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಅವಕಾಶಕ್ಕಾಗಿ ಧನ್ಯವಾದಗಳು. ಆಗಮಿಸಿದ ಸರ್ವರಿಗೂ ಒಂದು ಸೂಚನೆ. ಅನ್ನಪೂರ್ಣ ಛತ್ರದಲ್ಲಿ ಈ ಶುಭ ಕಾರ್ಯಕ್ರಮದ ಪ್ರಯುಕ್ತ, ಶುಭ ಸಮಾರಂಭದ ಪ್ರಯುಕ್ತ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ಮನೆತನದ ಪದ್ಧತಿಯನ್ನು ಪೂರ್ಣಗೊಳಿಸಿ ಅನ್ನಪೂರ್ಣ ಛತ್ರಕ್ಕೆ ತೆರಳಿ ಊಟವನ್ನು ಮಾಡಬೇಕು ಎಂಬುದಾಗಿ ತಮ್ಮೆಲ್ಲರಲ್ಲಿ, ವಧುವರರಿಗೂ ಹಾಗೂ ಮದುವೆಗೆ ಆಗಮಿಸಿದ ಎಲ್ಲ ನೆಂಟರಿಷ್ಟರಿಗೂ, ಬಂಧು ಭಗಿನಿಯರಿಗೂ ಎಲ್ಲರಿಗೂ ಕೂಡ ತಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಾವು ದಯಮಾಡಿ ಅನ್ನಪೂರ್ಣ ಛತ್ರಕ್ಕೆ ತೆರಳಿ ವಿಶೇಷ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭೋಜನದ ವ್ಯವಸ್ಥೆಯನ್ನು ತಾವೆಲ್ಲ ಭೋಜನವನ್ನು ಸ್ವೀಕರಿಸಿಯೇ ತೆರಳಬೇಕಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಇನ್ನೊಮ್ಮೆ ತಮಗೆ ಸೂಚನೆ, ವಧುವರರಿಗೆ ತಮ್ಮ ತಮ್ಮ ಮನೆಯ ಅಥವಾ ಸಂಪ್ರದಾಯದ ಪ್ರಕಾರವಾಗಿ ಯಾವುದಾದ್ರು ಪದ್ಧತಿಗಳಿದ್ದರೆ ಅದನ್ನೀಗ ಪೂರ್ಣಗೊಳಿಸಿಕೊಳ್ಬೋದು. ಅದಕ್ಕೀಗ ಅವಕಾಶ ಇದೆ. ತದನಂತರ ತಾವೆಲ್ಲರೂ ಅನ್ನಪೂರ್ಣ ಛತ್ರಕ್ಕೆ ತೆರಳಿ ಊಟವನ್ನು ಮಾಡಬೇಕು ಎಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ರಿಗೂ ಶುಭವಾಗಲಿ, ಶುಭರಾತ್ರಿ. ಎಲ್ಲ ಸ್ವಯಂ ಸೇವಕರೇ ವಿನಂತಿ, ಮದುವೆಯ ವಿಧಿವಿಧಾನಗಳಿಗೆ ತಂದಿರುವಂಥ ಎಲ್ಲ ಪರಿಕರಗಳನ್ನು ಕೂಡ ಮತ್ತೆ ಉಗ್ರಾಣಕ್ಕೆ ತಲುಪಿಸುವಂಥದ್ದು ಮತ್ತು ದೀಪದ ವ್ಯವಸ್ಥೆಯ ಸ್ವಯಂ ಸೇವಕರು ಎಲ್ಲ ದೀಪಗಳನ್ನು ಮತ್ತೆ ಉಗ್ರಾಣಕ್ಕೆ ತಲುಪಿಸಬೇಕು ಅಂತ ಹೇಳುತ್ತಾ ಎಲ್ಲ ಸಹಕರಿಸಿದ ಸ್ವಯಂ ಸೇವಕರಿಗೆ, ದೇವಳದ ವಿವಿಧ ವಿಭಾಗಗಳ ಪ್ರಬಂಧಕರಿಗೆ ಮತ್ತು ಈ ವ್ಯವಸ್ಥೆಯಲ್ಲಿ ಭಾಗವಹಿಸಿದಂಥ ಮಹೋತ್ಸವ ಸಭಾಭವನದ ಎಲ್ಲ ವ್ಯವಸ್ಥಾಪಕರಿಗೆ, ಧರ್ಮಸ್ಥಳ ಎಲೆಕ್ಟ್ರಿಕ್ ವಿಭಾಗದ ಎಲ್ಲ ಪರಿಣಿತರಿಗೆ, ಧ್ವನಿಯಲ್ಲಿ ಮತ್ತು ಬೆಳಕಿನಲ್ಲಿ ಸಹಕರಿಸಿದವರಿಗೆ, ಹಾಗೆ ಈ ಅಲಂಕಾರವನ್ನು ಮಾಡಿದಂತಹ ಧರ್ಮಸ್ಥಳದ ಬಾಲಕೃಷ್ಣ ಪೂಜಾರಿ ಮತ್ತು ತಂಡಕ್ಕೆ, ಹೋಮ ಮತ್ತು ಮೆರವಣಿಗೆ ವ್ಯವಸ್ಥೆಯನ್ನು ಮಾಡಿದಂಥ ಪಾರುಪತ್ಯಗಾರರಾದಂಥ ಲಕ್ಷ್ಮೀನಾರಾಯಣರಾವ್ ಮತ್ತು ತಂಡಕ್ಕೆ, ಆಸನಗಳ ವ್ಯವಸ್ಥೆಯನ್ನು ಮಾಡಿದ DMCಯ ತಂಡಕ್ಕೆ, ಸ್ವಚ್ಛತೆಯ ವ್ಯವಸ್ಥೆಯನ್ನು ಮಾಡಿದ ಮಾಹಿತಿ ಕಚೇರಿ ಪ್ರಬಂಧಕರಿಗೆ, ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದಂಥ ರಾಜೇಂದ್ರ ಜೈನ್ ಮತ್ತು ತಂಡಕ್ಕೆ, ಆಸನಗಳ ವ್ಯವಸ್ಥೆಯನ್ನು ಮಾಡಿದ ರಾಜೇಂದ್ರ ರೈ ಮತ್ತು ತಂಡಕ್ಕೆ, ಕ್ಷೇತ್ರದ ವಿವಿಧ ವಿಭಾಗಗಳ ಎಲ್ಲ
ಸ್ವಯಂ ಸೇವಕರಿಗೆ, ಊರ ವ್ಯಾಪಾರಸ್ಥರಿಗೆ, ಎಲ್ಲ ಬಂಧುಗಳಿಗೆ ಕೂಡ ಒಂದೇ ಮಾತಿನ ಧನ್ಯವಾದವನ್ನು ಸಮರ್ಪಿಸುತ್ತಾ ನಿಮ್ಮ ಪಯಣ ಶುಭವಾಗಲಿ, ನಿಮ್ಮ ಜೀವನದ ಪಯಣವು ಕೂಡ ಶುಭವಾಗಲಿ ಅಂತ ಹೇಳುವಂಥ ಶುಭ ಹಾರೈಕೆಗಳನ್ನು ಕ್ಷೇತ್ರದ ವತಿಯಿಂದ ನೀಡುತ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿಹ ನವ ಜೋಡಿಗೆ ಸುಖವಾಗಲಿ, ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಸ್ವರ್ಗದ ಬಾಗಿಲು ತೆರೆದಿದೆ ಎಂದು ಈ ಶುಭ ವೇಳೆಯಲ್ಲಿ, ಆ ದೇವತೆಗಳು ಉಲ್ಲಾಸದಿ ಬಂದರು ನಿಮ್ಮನ್ನು ಹರಸುತ್ತಲೇ.